Thank you.
निजरि नीद मगरि सरि सरि मगरि निजरि नीद मगरि सरि सरि मगरि मगरि निद मगरि निजरि मगरि सरि सरि परि सरि द पद मा पद निजरि मगरि सरि सरि मधुर माधुर्य गाना मधुर माधुर्य गाना मधुर माधुर्य रागयाना सप्तति सप्तति रागयाना सप्तति सप्तति मधुर माधुर्य गाना मधुर माधुर्य मधुर मिलन सकल गुरु नमन नमन मधुर मिलन ಪೆರಡೂರು ಇವರು, ತವಿಲ್ನಲ್ಲಿ ಶ್ರೀಯುತ ನಿತ್ಯಾನಂದ ಹಿರಿಯಡಕ ಇವರು, ಹಾಗೆ ತಾಳದಲ್ಲಿ ಪ್ರಶಾಂತ ಇವರು. ಎಲ್ಲ ಕಲಾವಿದರಿಗೆ ನಮ್ಮ ಸಮಿತಿಯ ಪರವಾಗಿ ಹಾಗೆ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಕಲಾಸಕ್ತರ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ತೆರವು ಮಾಡಿಕೊಡ್ತಾ ಇದ್ದೇವೆ. सप्तति 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 निजरि नीद मगरि सरि सरि मगरि निजरि नीद मगरि सरि सरि मगरि मगरि निद मगरि निजरि मगरि सरि सरि परि सरि द पद मा पद निजरि मगरि सरि सरि मधुर माधुर्य गाना मधुर माधुर्य गाना मधुर माधुर्य रागयाना सप्तति सप्तति रागयाना सप्तति सप्तति मधुर माधुर्य गाना मधुर माधुर्य मधुर मिलन सकल गुरु नमन नमन मधुर मिलन सकल गुरु संस्मरण समयाभिनन्दन अभिवन्दन गुरु स्मरणाभिनन्दन अभिवन्दन 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 मधुर माधुर्य गाना मधुर माधुर्य रागयाना सप्तति सप्तति रागयाना मगरि सनि द प नि द प मगरि स सनि 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 हरि 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 म प प प प हरि 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 सप्तति 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 निजरि नीद मगरि सरि सरि मगरि निजरि नीद मगरि सरि सरि मगरि मगरि निद मगरि निजरि मगरि सरि सरि परि सरि द पद मा पद निजरि मगरि सरि सरि मधुर माधुर्य गाना मधुर माधुर्य गाना मधुर माधुर्य रागयाना सप्तति सप्तति रागयाना सप्तति
सप्तति सप्तति मधुर माधुर्य गान मधुर माधुर्य मधुर मिलन सकल गुरु नमन मधुर मिलन सकल गुरु संस्मरण समयाभिनन्दन अभिवन्दन गुरु स्मरणाभिनन्दन अभिवन्दन 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 मधुर माधुर्य गान मधुर माधुर्य रागयान सप्तति सप्तति रागयान मगरि सनि दब निरब मगरि सनि 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 हरि 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 सप्तति 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 निसरि निद मगरि सनि सरि मगरि निसरि निद मगरि सनि सरि मगरि मगरि निद मगरि निसरि मगरि सनि सरि परि सनि द पद मा पद निसरि मगरि सनि सरि मधुर माधुर्य गान मधुर माधुर्य गान मधुर माधुर्य रागयान सप्तति सप्तति रागयान सप्तति सप्तति मधुर माधुर्य गान मधुर माधुर्य मधुर मिलन सकल गुरु नमन मधुर मिलन सकल गुरु संस्मरण कृष्णाय वासुदेवाय देवकी नंदनाय च नंदगोकुमाराय गोविंदाय नमो नमः वसुदेव सुतं देवं कंस चाणूरमर्दनं देवकी ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ನಾದ ಬ್ರಹ್ಮನ ನಾಡಿನಲ್ಲಿ ಕೊರೋನಾದ ಅಲೆಗಳನ್ನು ಲೆಕ್ಕಿಸದೆ ಸಾಧಕರ ಸಾಧನೆಗೆ ಇತಿಮಿತಿ ಇಲ್ಲ ಎಂಬಂತೆ 7 ದಶಕಗಳ ತನ್ನ ಸಾಧನೆಯ ಪಥವನ್ನ ದಾಖಲೀಕರಿಸಿದ ವಿದ್ವಾನ್ ಮಧುರ್ ಬಿ ಬಾಲಸುಬ್ರಹ್ಮಣ್ಯಂ ಇವರ ಸಪ್ತತಿಯ ಸಾಧನೆಯ ಗುರು ಪರಂಪರೆಯನ್ನ ಅವಲೋಕಿಸಿ ನಮ್ಮನ್ನಗಲಿದ ಶ್ರೇಷ್ಠ ಗುರುಗಳನ್ನ ಸಂಸ್ಮರಿಸಿ ಇಂದು ತಮ್ಮ ಸರ್ವಸ್ವವನ್ನು ಸಂಗೀತ ಕ್ಷೇತ್ರದ ಸಾಧನೆಗೆ ಸಮರ್ಪಿಸಿರುವಂತಹ ಗುರುಗಳನ್ನ ಅಭಿನಂದಿಸಿ ಅಭಿವಂದಿಸಿ ಹಾಗೂ ಶ್ರೇಷ್ಠ ಕಲಾವಿದರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ನಭೂತೋ ಭವಿಷ್ಯತಿ ಎಂಬ ರೀತಿಯಲ್ಲಿ ಸಾಕಾರಗೊಂಡಿದೆ. ನಾಡಿನ ದೈವವಾದ ಶ್ರೀಕೃಷ್ಣ ಮುಖ್ಯ ಪ್ರಾಣ ಚರಣಾಂದಗಳಲ್ಲಿ ನಮಸ್ಕರಿಸುತ್ತಾ, ಸರ್ವಜ್ಞ ಪೀಠಾಧಿಪತಿಗಳ ಚರಣವಂದನಗಳಲ್ಲಿ ನಮಸ್ಕರಿಸುತ್ತಾ, ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರ ಚರಣವಂದನಗಳಿಗೆ ವಂದಿಸುತ್ತಾ, ಅನುಮತಿಯನ್ನು ಬೇಡುತ್ತಾ ಈ ಸಭಾ ಕಾರ್ಯಕ್ರಮವನ್ನು
ಆರಂಭಿಸ್ತಾ ಇದ್ದೇವೆ. ಇಂದಿನ ಈ ಒಂದು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರು ಕಾಣಿಯೂರು ಮಠ ಇವರನ್ನ ವಿನಮ್ರವಾಗಿ ಕೋರಿಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಅವರ ಪಾದ ಸ್ಪರ್ಶದಿಂದ ಪುಳಕಗೊಂಡ ಈ ವೇದಿಕೆಯನ್ನು ಅಲಂಕರಿಸಲಿದ್ದಾರೆ ಆನೂರು ಅನಂತಕೃಷ್ಣ ಶರ್ಮಾ ಇವರು, ನಮ್ಮ ಸಮಿತಿಯ ಗೌರವ ಅಧ್ಯಕ್ಷರಾದ ಡಾಕ್ಟರ್ ವಿಜಯ್ ಬಲ್ಲಾಳ್ ಇವರು, ಹಾಗೂ ವಿದ್ವಾನ್ ವೇಣುಗೋಪಾಲ್ ಶಾನ್ಭೋಗ್ ಇವರು, ಹಾಗೂ ಕೆ ರಾಘವೇಂದ್ರ ಆಚಾರ್ ನಮ್ಮ ಸಮಿತಿಯ ಅಧ್ಯಕ್ಷರು. ಇವೆಲ್ಲಕ್ಕಿಂತ ಮಿಗಿಲಾಗಿ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಸಾರ್ಥಕತೆಯ ತುದಿಯಲ್ಲಿರುವಂತಹ ವಿದ್ವಾನ್ ಮಧುರೂಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸುಮಾ ಬಾಲಸುಬ್ರಹ್ಮಣ್ಯಂ ಇವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ತಮ್ಮೆಲ್ಲರ ಪ್ರಚಂಡ ಕರತಾಡದರೊಂದಿಗೆ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಪ್ರಾರ್ಥನೆಯನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ ವಿದುಷಿ ವಿನುತಾ ಆಚಾರ್ಯ ಮತ್ತು ಬಳಗ ಅವರು. बृहस्पते
ಈ ಪ್ರಸ್ತುತಿ ವಿದುಷಿ ಶ್ರೀಮತಿ ವಿನುತಾ ಆಚಾರ್ಯ, ವಿದುಷಿ ದಿವ್ಯಶ್ರೀ ಹಾಗೂ ವಿದುಷಿ ಪೂಜಾ ಮಹೇಶ್ ಇವರು. ಪಕ್ಕವಾದ್ಯದಲ್ಲಿ ವಿದ್ವಾನ್ ವೇಣುಗೋಪಾಲ್ ಶಾನ್ಭೋಗ್ ಹಾಗೂ ವಿದ್ವಾನ್ ಬಾಲಚಂದ್ರ ಭಾಗವತ್. ಇಂತಹ ಒಂದು ಸುಂದರ ಕಾರ್ಯಕ್ರಮಕ್ಕೆ ಉದ್ಘಾಟನೆಯಿಂದ ಈಗದವರೆಗೆ ನಮ್ಮನ್ನು ಬೆನ್ನು ತಟ್ಟಿ ಸಹಕರಿಸಿ ಪ್ರೋತ್ಸಾಹಿಸಿದ ಅಂಬಲ್ಪಾಡಿಯ ಶ್ರೀ ಜನಾರ್ದನ ಮಹಾಕಾಳಿ ದೇವಸ್ಥಾನದ ಧರ್ಮದರ್ಶಿಗಳಾದ ನಮ್ಮೆಲ್ಲರ ಹಿರಿಯರಾದ ಡಾಕ್ಟರ್ ನಿ ವಿಜಯ್ ಬಲ್ಲಾಳ್ ಇವರು ಎಲ್ಲರನ್ನ ಹೃದಯ ಸ್ಪರ್ಶಿಯಾಗಿ ಇದೀಗ ಸ್ವಾಗತಿಸಲಿದ್ದಾರೆ. ಇಲ್ಲಿನ ಶ್ರೀಕೃಷ್ಣ ಮುಖ್ಯ ಪ್ರಾಣರಿಗೆ ನಮನಗಳನ್ನು ಅರ್ಪಿಸ್ತಾ, ಅಂಬಲ್ಪಾಡಿಯ ತಾಯಿ ಸ್ವಾಮಿಗೆ ನಮನಗಳನ್ನು ಅರ್ಪಿಸ್ತಾ, ನಮ್ಮ ನಿಡಂಬೂರು ಬೀಡಿನ ರಾಜರಾಜೇಶ್ವರಿಗೆ ನಮನಗಳನ್ನು ಅರ್ಪಿಸ್ತಾ, ಸ್ವಾಮೀಜಿಯವರ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ನನ್ನ ತಂದೆಯವರನ್ನು ನೆನೆಸ್ಕೊಳ್ಳುತ್ತಾ, ವೇದಿಕೆಯ ಮೇಲೆ ಮತ್ತು ಮುಂದೆ ಇರುವ ಎಲ್ಲ ಮಧುರವರ ಅಭಿಮಾನಿಗಳೇ, ಶಿಷ್ಯರೇ ಮತ್ತು ಕಲಾಭಿಮಾನಿಗಳೇ, ಕಲಾ ಬಂಧುಗಳೇ, 1 ವರ್ಷಗಳ ಕಾಲ ಮಧುರ್ ಬಾಲಸುಬ್ರಹ್ಮಣ್ಯ ಸ್ಥಪತಿ ಮಧುರ್ ಮಾಧುರ್ಯ ಕಾರ್ಯಕ್ರಮ ಎಣಿಸದ ರೀತಿಯಲ್ಲಿ ಮಹಾಮಾರಿಯಿಂದಾಗಿ ಉತ್ತಮವಾಗಿ ವೈಶಿಷ್ಟ್ಯಪೂರ್ಣವಾಗಿ ಅಭಿಮಾನಿಗಳು ಶಿಷ್ಯರು ಶ್ರದ್ಧೆ ಭಕ್ತಿಯಿಂದ ನಿಷ್ಠೆಯಿಂದ ತಮ್ಮ ಗುರುದಕ್ಷಿಣೆಯನ್ನು ಈ ರೀತಿಯ 1 ವರ್ಷದ ಕಾರ್ಯಕ್ರಮಗಳ ಮೂಲಕ ಹಮ್ಮಿಕೊಂಡು ವಿಭಿನ್ನ ರೀತಿಯಲ್ಲಿ ಇಂದು ಸಮಾರಂಭವನ್ನು ಉಡುಪಿಯ ಕೃಷ್ಣನ ಸನ್ನಿಧಾನದಲ್ಲಿ ನಡೆಸ್ತಾ ಇದ್ದೇವೆ. ಇದಕ್ಕೆಲ್ಲ ನಾವು ಬಂದಿದ್ದೇವೆ. ಇಂದಿನ ಈ ಸಮಾರಂಭದ ಅಥವಾ ಸಮಿತಿಯ ಸಮಾರಂಭದ ಉದ್ಘಾಟನೆಯನ್ನು ಕಾಣಿಯೂರು ಮಠದ ಹಸನ್ಮುಖಿ ಆದರೂ ಗಂಭೀರ ಸ್ವಾಮೀಜಿಗಳಾದ ಶ್ರೀ ಶ್ರೀ ವಿಶ್ವ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವರಿಗೆ ಸಮಿತಿಯ ಪರವಾಗಿ ಎಲ್ಲರ ಪರವಾಗಿ ನನ್ನ ಸ್ವಾಗತವನ್ನು ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ಪ್ರಿಯಶ್ರೀಗಳಾದ ಶ್ರೀ ಈಶಾ ಪ್ರಿಯ ಸ್ವಾಮೀಜಿಯವರು ಈ ಸಮಿತಿಯ ಗೌರವಾಧ್ಯಕ್ಷರು ಬರಲಿಕ್ಕಿದ್ದಾರೆ ಅಂತ ಹೇಳಿದರು. ಅವರಿಗೆ ಭಾಳಷ್ಟಲ್ಲಿ ಒಳಗಿಂದ ದೇವರ ಕೆಲಸ ಇರುತ್ತೆ. ಅವರು ಈ ಸಮಿತಿಯ ಗೌರವಾಧ್ಯಕ್ಷರು. ಅವರಿಗೂ ನಾನು ಎಲ್ಲರ ಪರವಾಗಿ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸಲಿಕ್ಕೆ ಇಚ್ಛೆಪಡ್ತೇನೆ. ಇಂದಿನ ಸಮಾರಂಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಇಂದು ಅಭಿನಂದನಾ ಭಾಷಣ ಮಾಡಲಿಕ್ಕೆ ಬಂದಿರುವವರು ನಮ್ಮವರು ಕರ್ನಾಟಕ ಸಂಗೀತ ಅಕಾಡೆಮಿಯ ಅಧ್ಯಕ್ಷರು ಆದ ವಿದ್ವಾನ್ ಶ್ರೀ ಅನಂತ್ ಶರ್ಮಾ ಇವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಶಂಸನೆ ಮಾಡಲಿಕ್ಕೆ ಬಂದವರು ನೀವೆಲ್ಲ ಮಧುರವರ ಕಚೇರಿಗಳಲ್ಲಿ ಈ ವರ್ಷ ಇಡೀ ನೋಡ್ತಾ ಇದ್ರಿ. ಆಗಾಗ ವಾಯಿನ ಹಿಡಿದವರು ಅವರ ವೇಣುಗೋಪಾಲ ಶಾನ್ಭಾಗರು ಮಂಗಳೂರಿನವರು. ಇವರಿಗೂ ಸ್ವಾಗತವನ್ನು ನಾನು ಬಯಸ್ತೇನೆ. ಶಾರದೆಯನ್ನು ಸರಸ್ವತಿಯನ್ನು ಒಲಿಸಲಿಕ್ಕೆ ನಾವು ತಪಸ್ಸು ಮಾಡ್ತೇವೆ. ಕಂಠದೊರೆಗೆ ನೀರಲ್ಲಿ ಮುಳುಗಿ ಅಲಾಪ ಹೊರಡಿಸ್ತೇವೆ. ಒಂದು ಕಾಲನ್ನು ಟೊಂಕ ಕಟ್ಟಿ ತಪಸ್ಸು ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ, ಸತತ ಪರಿಶ್ರಮ ಮಾಡ್ತೇವೆ. ಆದರೆ ಕಲಾ ಶಾರದೆ ಅಥವಾ ಕಲಾ ಸರಸ್ವತಿ ನಾಲಿಗೆಯಲ್ಲಿ ಬಂದು ಕೂತ್ಕೊಂಡ್ರೆ ಅಂಥ ಒಂದು ದೊಡ್ಡ ಅನುಗ್ರಹ
ಈ 1 ವರ್ಷದ ಕಾರ್ಯಕ್ರಮದಲ್ಲಿ ನಾವು ನೋಡಿದ್ದೇವೆ. ಇಷ್ಟು ವರ್ಷಗಳು 40 ವರ್ಷಗಳು ನೋಡಿದ್ದೇವೆ. ಅದೇ ಶ್ರೀ ಮಧೂರು ಬಾಲು ಸುಬ್ರಹ್ಮಣ್ಯವರವರು. ಅವರಿಗೆ ಅವರು ಎಷ್ಟು ಹಂಬಲ್ನೆಸ್ಸನ್ನು, ವಿನಯಶೀಲತೆಯನ್ನು ಕಲಿಸಿಕೊಡ್ತಾರೆ ಅಂತ ಕೇಳಬೇಕಾದ್ರೆ ನಮ್ಮ ಮಧುರವರು ಅದಕ್ಕೊಂದು ಒಳ್ಳೆಯ ನಿದರ್ಶನ. ನಮ್ಮ ಹೆಂಡತಿಗೆ, ಮಗನಿಗೆ ಸ್ವಲ್ಪ ನನಗೂ ಕಲಿಸಿಕೊಡ್ಲಿಕ್ಕೆ ಬರ್ತಾಯಿದ್ರು. ಕಾಸರಗೋಡಿಂದ ಬರಬೇಕು ಅವರು ಆದಿತ್ಯವಾರ 8 ಗಂಟೆಗೆ, ಅದು 7, 7:30, 8, 8:30 ಒಳಬರುವಾಗ ಏನು ಸಾಕಾಗಿ ಸ್ವಲ್ಪ ರೆಸ್ಟ್ಲೆಸ್ ಆಗಿ ಬರಬೇಕಲ್ಲ. ಬಾಗಿಲು ತೆಗೆದು ಕೂಡಲೇ ಸ್ವಲ್ಪ ತಡ ಆಯಿತು, ತೊಂದರೆ ಇಲ್ಲಲ್ಲ. ಹಂಬಲ್ನೆಸ್ ಕಳಿಸ್ಕೊಡುವಂಥದ್ದು ಅಂತ ತನ್ನ ಮೈಗೂಡಿಸಿಕೊಂಡದ್ರಿಂದ ಅವರ ಶಿಷ್ಯರೆಲ್ಲರೂ ಅಷ್ಟು ಹಂಬಲಾಗಿ ಶ್ರದ್ಧೆಯಿಂದ ಭಕ್ತಿಗಳಿಂದ ಈ 1 ವರ್ಷಗಳ ಕಾಲದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ, ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸಲಿಕ್ಕೆ ಇಚ್ಛೆಪಡ್ತೇನೆ. ಬೆಳಗ್ಗೆ 7:30, 7 ಗಂಟೆ, 7:30 ಇವರು ಹೊರಟ್ರೆ ಇವರು 9, 9:30 ಗಂಟೆ. ಹೆಚ್ಚಿನ ಅಂಶ ನಂಗೆ ಗೊತ್ತಿಲ್ಲ, ಇರ್ಬೋದು. ಪ್ರತಿ ದಿವಸ ಆದಿತ್ಯವಾರ ಸಮೇತ. ಆದರೂ ತನ್ನ ಗಂಡ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ, ಕಲಾರಾಧನೆ ಮಾಡ್ತಾ ಇದ್ದಾರೆ. ಪೂರ್ತಿಯಾದ ಬೆಂಬಲವನ್ನು ಕೊಡಬೇಕು. ಬಿಸಿ ಬಿಸಿ ರಾತ್ರಿ ಬಂದಾಗ ಊಟ ಹಾಕಬೇಕು. ಆ ಮನಸ್ಸುಂಟಲ್ಲ, ಮನಸ್ಸು ಅವರ ಹೆಂಡತಿ ಸುಮಾ ಮಧುರವರದು. ಅವರಿಗೂ ಸ್ವಾಗತವನ್ನು ಬಯಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಪ್ರಾರಂಭ ಮಾಡೋಣ ಅಂತ ಭಾಳಷ್ಟು ಉತ್ಸಾಹದಿಂದ ಅಭಿಮಾನಿಗಳು, ಶಿಷ್ಯರು ಎಲ್ಲ ದೊಡ್ಡ ಶೀಟಲ್ಲಿ ಬರೆದ್ರು. ಭಾಳಷ್ಟು ಉತ್ತಮ, ವಿಭಿನ್ನ ರೀತಿಯಲ್ಲಿ ಇಷ್ಟವರೆಗೂ ನಾವು ಇಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ನೋಡಲಿಲ್ಲ. ಸಂಗೀತ ಲೋಕದಲ್ಲಿ ಮತ್ತು ಎಲ್ಲ ಲೋಕದಲ್ಲಿಯೂ ಹಲವಾರು ಲೋಕಗಳನ್ನು ನಾವು ನೋಡಿದ್ದೇವೆ. ಇಂತಹ ವರ್ಷಗಳಲ್ಲಿ ಆಚರಣೆಗಳು ವಿಭಿನ್ನ ರೀತಿಯಲ್ಲಿ, ಅದು ನಿಮಗೆಲ್ಲರಿಗೂ ಗೊತ್ತು, ನೋಡಿದ್ದೀರಿ ನೀವೆಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಮಾಡಿದಾಗ. ವಿಜೃಂಭಣೆಯನ್ನು ಮಾಡಬೇಕು ಎಂಬ ಒಂದು ಆಶೆಯಿಂದ, ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಎಂಬ ಆಶೆಯಿಂದ ಸ್ವಾಮೀಜಿಯವರ ಅನುಗ್ರಹದೊಂದಿಗೆ, ದೇವರ ಅನುಗ್ರಹದೊಂದಿಗೆ ಮತ್ತು ಕಲಾಶಾರದೆ, ಕಲಾ ಸರಸ್ವತಿಯ ಅನುಗ್ರಹದೊಂದಿಗೆ ಯೋಚನೆ ಮಾಡ್ತಿರುವಾಗ ದಿಢೀರಾಗಿ ಮಹಾಮಾರಿ ಭಾರತಕ್ಕೆ, ಜಗತ್ತಿಗೆ ಬಂತು. ಎಲ್ಲ ಅಲ್ಲೋಲ ಕಲ್ಲೋಲವಾಯಿತು. ಮುಚ್ಚು ಅಂತ ಹೇಳಿದಾಗ ಇವ್ರ ಧೃತಿ ಗಡಿಲೇ ಇಲ್ಲ. ಅದು ಕಲಾಶಾರದೆಯ ಅಥವಾ ಕಲಾ ಸರಸ್ವತಿಯ ಅನುಗ್ರಹ. ಅದನ್ನು ವಿಭಿನ್ನ ರೀತಿಯಲ್ಲಿ, ಈಗಿನ ಟೆಕ್ನಾಲಜಿ ಇರುವಾಗ ಇದನ್ನು ಕಷ್ಟ ಅಲ್ಲ. ಆ ಯೋಚನೆಯನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕಿಂತ ಉತ್ತಮ ರೀತಿಯಲ್ಲಿ, ಯಾಕಂದರೆ ಇದನ್ನು ನೋಡಿದವರು ಇದಕ್ಕಿಂತ ಜಾಸ್ತಿ, ಬಂದು ನೋಡಿದವರಿಗಿಂತ ಹೊರಗಿನ ನೋಡಿದವರು ಜಾಸ್ತಿ ಅಂತ ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು 1 ವರ್ಷಗಳಲ್ಲಿ ಮಾಡಿದ್ದಾರೆ ಅಂತ ಆದರೆ, ಗುರು ಶಿಷ್ಯ ಸಂಬಂಧ ಹೇಗಿರಬೇಕು ಅಂತ ನಾವೇನಾದ್ರು ಈ ಸಂಗೀತಗಳಲ್ಲಿ ಅಥವಾ ಕಲೆಯಲ್ಲಿ ಆ ಗುರು ಶಿಷ್ಯ ಸಂಬಂಧ ಭಾಳಷ್ಟು ಒಳ್ಳೆ ಉಂಟು. ಇದ್ದರೆ ಮಧುರವರ ಶಿಷ್ಯರನ್ನು ನಾವು ನೋಡಬೇಕು. 1 ವರ್ಷ ನಡೆಸಿದ ಕಾರ್ಯಕ್ರಮಗಳು ಮತ್ತು ಅವರ ಅಭಿಮಾನಿಗಳನ್ನು ನೋಡಬೇಕು. ಅಷ್ಟು ಅರ್ಥಗರ್ಭಿತವಾಗಿ, ವೈಶಿಷ್ಟ್ಯಪೂರ್ಣವಾಗಿ, ಶಿಸ್ತಿನಿಂದ ಅಷ್ಟು ಚೆನ್ನಾಗಿ ಆ ಕಾರ್ಯಕ್ರಮ ನಡೆಸಿ ನಾನು ನೋಡಿದ್ದೇನೆ. ಒಂದು ದಿವಸ ನಮ್ಮಲ್ಲಿ ಬೆಳಗಿನ ಸಂಜೆವರೆಗೆ ಕಾರ್ಯಕ್ರಮ ತಮ್ಮಲ್ಪಾಡು ದೇವಸ್ಥಾನದಲ್ಲಿ ಒಂದು ಮದುವೆಯ ಸಂಭ್ರಮದ ಹಾಗೆ ಆ ದಿವಸದ ಕಾರ್ಯಕ್ರಮ ನನಗೆ ಅನಿಸಿತ್ತು. ನನಗೆ, ನನ್ನ ಹೆಂಡತಿಗೆ, ನನ್ನ ಮಗನಿಗೆ ಹಲವು ವರ್ಷಗಳಲ್ಲಿ ಕಲಿಸಿಕೊಡ್ತಾಯಿದ್ರು. ನನಗೆ ಸ್ವಲ್ಪ ಶ್ಲೋಕ ಈಗ ಅದು ಮೇಲೆ ಕೆಳಗೆ ಬರೀಬೇಕಾದ್ರೆ ನಾವು ಬೋರು ವಿಚ್ಚದಾಗಿ ಹೇಳ್ತಾ ಹೋಗ್ತೇವೆ, ಚೂರು ಅಂತ ಕೇಳಿಸರಿ. ಅಷ್ಟು ಸಾಕಾಗಿದ್ದು 9 ಗಂಟೆ ರಾತ್ರಿಗೆ ನಾನು ಶ್ರುತಿ ಬಟ್ಟೆ ಇಟ್ಕೊಂಡು ಕೆಳಗಿಂದ ಕಾಯ್ತಾ ಇದ್ದರೆ ಹೇಳ್ತೇನೆ ನಾನು, ಎಂದೆಂದೂ ಕಲಿಬೇಕು ಅಂತ ಆಸೆ ಇದ್ದವನಿಗೆ ಅವರು ಹಿಂದೇಟು ಹಾಕಿದವರಲ್ಲ, ಮತ್ತು ಎತ್ತಿ ಕೊಟ್ಟವರು. ಅಂಥ ಒಂದು ಶ್ರೇಷ್ಠ ಕಲಾವಿದ ನಮ್ಮಲ್ಲಿ ಮಾಡಿ ನಾವು ಕೊನೆಗೆ ಅವರಿಗೆ ಇಲ್ಲಿ ನಮ್ಮಲ್ಲಿ ಟೋಪಿ ಅಲ್ಲ ಮುಂಡಾಸು ಹಾಕಿ ನಾವು ಸನ್ಮಾನ ಎಲ್ಲರೂ ಸೇರಿ ನಾವು ವೈಯಕ್ತಿಕವಾಗಿ ಮತ್ತು ದೇವಸ್ಥಾನ ನೆಲೆಯಿಂದ ಮಾಡಿದ್ದೆವು. ಎಷ್ಟು ಚೆನ್ನಾಗಿ ಆ ಕಾರ್ಯಕ್ರಮವನ್ನು ಅಭಿಮಾನಿಗಳು, ಶಿಷ್ಯರು ಮಾಡಿದ್ದಾರೆ ಅಂತ ಹೇಳಿದರೆ ಅಷ್ಟು ಖುಷಿಯಾಗಿತ್ತು ನನಗೆ. ಅಷ್ಟು ಖುಷಿ. ನಮ್ಮಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ನಾವು ಇಲ್ಲಿಯೂ ನೋಡ್ತೇವೆ, ಅಲ್ಲಿಯೂ ನೋಡ್ತೇವೆ. ನಾನು ಇವತ್ತು ನೋಡಿ 3 ಗಂಟೆಗೆ ನನಗೆ ಫೋನ್ ಬರ್ತಾ ಉಂಟು 2:45ರಿಂದ, ಡಾಕ್ಟ್ರೇ ಎಲ್ಲಿದ್ದೀರಿ ಅಂತ. ಈಗ 3 ಗಂಟೆ ಕರೆಕ್ಟ್ ಫೋನ್ ಬಂದು ನಾನು ಇಲ್ಲಿ ಇದ್ದೇನೆ ಹೇಳಿದೆ, ನಾನು ಬಂದು ಸರ್ ಬೇಗ ಕಾಯ್ತಾ ಇದ್ದಾರೆ ಅಂದರೆ ಅದು ಕಮಿಟ್ಮೆಂಟ್. ಗುರುವಿನ ಬಗ್ಗೆ ಅಥವಾ ಅಭಿಮಾನ ಪಟ್ಟವರ ಬಗ್ಗೆ ಇರುವ ಕಮಿಟ್ಮೆಂಟ್ ಅದು ನಾನು ನಿಜವಾಗಿ ಆದರೆ ಈ ಮಧುರಲ್ಲಿ ಕಂಡಿದೆ. ಅಂದರೆ ಮಧುರವರಿಗೆ ಅದೆಲ್ಲ ರಿಫ್ಲೆಕ್ಟ್ ಆಗುತ್ತೆ. ಮಧುರವರು ಎಷ್ಟು ಶ್ರೇಷ್ಠ ವ್ಯಕ್ತಿಯಾಗಿದ್ದಾರೆ ಕಲಾವಿದನಾಗಿ ಅಥವಾ ಸಂಗೀತಗಾರನಾಗಿ ಅಂಥೇಳಿ ತುಂಬ ಸಂತೋಷದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಅಂಥವರಲ್ಲಿ ಕೆಲವರು ಈಗ ಬಂದು ಅಂದರೆ ಸರ್ಕಾರದ ನಿಯಮ ಮತ್ತು ನಾವು ಮಾಡಬೇಕಾದ ಕರ್ತವ್ಯ, ಅದರಿಂದ ಕೆಲವರು ಮಾತ್ರ ಇವತ್ತು ಅಭಿಮಾನಿಗಳು ಮತ್ತು ಶಿಷ್ಯರಿಗೆ ಅಲ್ಲಿ ಬಂದು ಸೇರಿದ್ದೀರಿ. ಆದರೆ ಸಾವಿರಾರು ಮಂದಿ ಬೇರೆ ಬೇರೆ ಕಡೆಯಲ್ಲಿ ಫೇಸ್ಬುಕ್ ಮುಖಾಂತರ ಇರ್ಬೋದು, ಯೂಟ್ಯೂಬ್ ಮುಖಾಂತರ ಇರ್ಬೋದು, ಅಥವಾ ಈ ಜಾಲತಾಣಗಳಿಂದಾಗಲಿ ನೋಡ್ತಾ ಇರ್ಬೋದು. ಅವರೆಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಮಾಡ್ತಾ, ಮಾಧ್ಯಮ ಮಿತ್ರರ ಬಂದಿದ್ದರೆ ಅವರಿಗೂ ಸ್ವಾಗತವನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
ಸುಂದರ ಸರಳ ಶಬ್ದಗಳಿಂದ ಸ್ವಾಗತವನ್ನು ಬಯಸಿದ್ದಾರೆ ನಮ್ಮ ಅಧ್ಯಕ್ಷರು. ಈ ಕಾರ್ಯಕ್ರಮದ ವಿಚಾರ ವಿನಿಮಯ ನಡೆಯುವಂತಹ ಸಂದರ್ಭದಲ್ಲಿ ಡಾಕ್ಟರ್ ವಿಜಯ್ ಬಲ್ಲಾಳ್ ಅವರು ಅಂಬಲ್ಪಾಡಿಯಲ್ಲಿ ಕಾರ್ಯಕ್ರಮ ನಡೆಸುವ ಬಗ್ಗೆ ಪ್ರಸ್ತಾಪ ಬಂದಾಗಲೂ ಈ ಕಾರ್ಯಕ್ರಮಕ್ಕೆ ಅಡೆತಡೆ ಆಗದಂತೆ ನಾನಿದ್ದೇನೆ ಎಂಬ ಒಂದು ಭರವಸೆಯನ್ನು ನೀಡಿದ್ದನ್ನು ನಾವಿಲ್ಲಿ ಮುಕ್ತ ಕಂಠದಿಂದ ಶ್ಲಾಘಿಸ್ತಾ ಇದ್ದೇವೆ. ಯಾಕೆಂದರೆ ನಾವೆಲ್ಲ ಬಹಳ ಚಿಂತಾಕ್ರಾಂತರಾಗಿದ್ದೆವು. ಯಾವ ರೀತಿ ಈ ಕಾರ್ಯಕ್ರಮ ಮಾಡುವಾಗ ಯಾವ ರೀತಿಯಲ್ಲೂ ಈ ಕಾರ್ಯಕ್ರಮ ನಿಲ್ಲಬಾರದು ಅಂತ ಛಲಬಿಡದ ತ್ರಿವಿಕ್ರಮಂತೆ ನಮ್ಮ ಹಿಂದೆ ಇದ್ದರು. ಅದರ ಜೊತೆಗೆ ಅಂಬಲ್ಪಾಡಿಯಲ್ಲಿ ಆದ ಪ್ರಾದೇಶಿಕ ಕಾರ್ಯಕ್ರಮದಲ್ಲಿ ತನ್ನ ಸ್ವಂತ ಮನೆಯಲ್ಲೇ ಆಗುವ ಮದುವೆ ಕಾರ್ಯಕ್ರಮದಂತೆ ಅದನ್ನು ಸಿದ್ಧಪಡಿಸಿದ್ದು ಇಲ್ಲಿ ಉಲ್ಲೇಖಾರ್ಹ. ತಾವೆಲ್ಲರೂ ಕರತಾಡನದಿಂದ ಅವರನ್ನು ಅಭಿನಂದಿಸಬೇಕು. ಒಬ್ಬ ಅಧ್ಯಕ್ಷನ ಸ್ಥಾನಕ್ಕೆ, ಗೌರವಾಧ್ಯಕ್ಷನ ಸ್ಥಾನಕ್ಕೆ ಸಂಪೂರ್ಣವಾದ ಒಂದು ಅರ್ಥವನ್ನು ನೀಡಿದಂತಹ ಡಾಕ್ಟರ್ ವಿಜಯ್ ಬಲ್ಲಾಳ್ರವರಿಗೆ ನಾವು ಅಭಿನಂದಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಪ್ರಮುಖ ಅಂಗ ದ್ವೀಪ ಪ್ರಜ್ವಲನ. ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳು ಅವರಿಗೆ ಫಲ ಕಾಣಿಕೆಯನ್ನು ನಮ್ಮ ಅಧ್ಯಕ್ಷರಾದ ರಾಘವೇಂದ್ರ ಆಚಾರ್ಯವರು ನೀಡುವುದರ ಮೂಲಕ ಅವರ ಚರಣ ಕಮಲಗಳಿಗೆ ನಮಸ್ಕರಿಸುತ್ತಾ ದ್ವೀಪ ಪ್ರಜ್ವಲನ ಕಾರ್ಯಕ್ರಮಕ್ಕೆ ಎಲ್ಲ ಅತಿಥಿಗಳು ಜೊತೆಗೂಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಂಗೀತ ದೀಪವನ್ನು ಹೊತ್ತಿಸಿ 23 ಗಾನಯಾನ ಸರಣಿಯ ಕಾರ್ಯಕ್ರಮಗಳು, ಒಂದು ಉದ್ಘಾಟನಾ ಕಚೇರಿ, ಒಂದು ಸಮಾರೋಪದ ಕಚೇರಿಯ ಮೂಲಕ 25 ಸಂಗೀತ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ನೀಡಿದಂತಹ ವಿಶೇಷ ಮಧುರು ಮಾಧುರ್ಯ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಇದೀಗ ದ್ವೀಪ ಪ್ರಜ್ವಲನದ ಮೂಲಕ ಉದ್ಘಾಟನೆಗೊಳ್ಳಲಿದೆ. असतो मा सद्गमय तमसो मा ज्योतिर्गमय मृत्योर्मा अमृतंगमय ओम शांति शांति शांति. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿ ಮಹಿಷ ಗೋ ಮಾನವೇಭ್ಯೋ ಶುಭಮಸ್ಸು ನಿತ್ಯಂ ಲೋಕ ಸಮಸ್ತ ಸುಖಿನೋ ಭವಂತು. ಉದ್ಯಮೇನೈವ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈಹಿ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಃ ಎಂಬ ಸುಂದರವಾದ ಸುಭಾಷಿತವಿದೆ. ಅದೇ ರೀತಿ ಯಾವುದೇ ಒಬ್ಬ ಮನುಷ್ಯನು ತಾನು ಕಲ್ಪನೆಗಳನ್ನು ಮಾಡಿಕೊಂಡು ಅಸಾಧ್ಯವಾದದ್ದನ್ನು ಸಾಧಿಸುವಂತ ಒಂದು ಕನಸನ್ನು ಇಟ್ಟುಕೊಂಡ್ರೆ ಕಾಡಿನ ರಾಜನಾದ ಸಿಂಹನು ಬೇಟೆಯಾಡದೆ ಅದಕ್ಕೆ ಆಹಾರ ದೊರೆಯುವುದಿಲ್ಲ ಎಂಬ ಒಂದು ಮಾತು ಬಹಳ ಸೂಕ್ತವಾಗಿ ಇಲ್ಲಿ ಕಾಣಿಸಿಕೊಳ್ತಾ ಇದೆ. ಇಂತಹ ಶ್ರೇಷ್ಠ ಕಲಾ ಪ್ರಸ್ತುತಿಗೆ ಯಾವ ರೀತಿಯಲ್ಲಿ ಇದನ್ನು ಆರಂಭಿಸಲಾಗಿದೆ, ಯಾವ ರೀತಿ ಇದರಲ್ಲಿ ನಡೆದು ಬಂದ ಹಾದಿಯನ್ನ ನಮ್ಮ ಕಾರ್ಯದರ್ಶಿಗಳಾದ ಶ್ರೀಮತಿ ಹೆಸರು ಉಲ್ಲೇಖದ ಬಗ್ಗೆ ಅವರು ಸ್ವಲ್ಪ ನನ್ನ ಹೆಸರು ಹೇಳೋದು ಬೇಡ ಅಂತ ಆದರೆ ಇಲ್ಲಿ ನಾನು ಉಲ್ಲೇಖಿಸಲೇಬೇಕು. ಉಮಾಮಹೇಶ್ವರಿ ಅವರು ಇದೀಗ ಸಂಕ್ಷಿಪ್ತ ವರದಿಯನ್ನು ನೀಡಲಿಕ್ಕಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರಿಗೆ ವಂದಿಸುತ್ತಾ, ಹಾಗೆಯೇ ಕಾಣಿಯೂರು ಮಠದ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರ ಚರಣಾರವಿಂದಕ್ಕೆ ವಂದಿಸುತ್ತಾ, ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರನ್ನು, ನಮ್ಮ ಗುರುಗಳನ್ನು ವಂದಿಸುತ್ತಾ, ಸಭಾಸದರಿಗೂ ವಂದಿಸುತ್ತಾ, ನಮ್ಮ ಈ ಮಧುರು ಮಾಧುರ್ಯ ಸಮಿತಿಯ ಒಂದು ಪುಟ್ಟ ವರದಿಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಕರ್ನಾಟಕ ಸಂಗೀತ ಕಲಾವಿದರು, ಪರಿಶ್ರಮಿ ಸಂಗೀತ ಶಿಕ್ಷಕರು, ಕರಾವಳಿಯ ಸಂಗೀತ ಸಾಧಕರು, ಕಾಂಚನ ಸಂಗೀತ ಪರಂಪರೆಯ ಗಟ್ಟಿ ಕೊಂಡಿ ಎಂಬ ಹೆಸರು ಪಡೆದವರು ಆದ ವಿದ್ವಾನ್ ಮಧುರ್ ಪಿ ಬಾಲಸುಬ್ರಹ್ಮಣ್ಯಂ ಅಂದರೆ ನಮ್ಮ ಗುರುಗಳು ಅವರನ್ನು ಅವರ 70ನೇ ವರ್ಷದಲ್ಲಿ ಸೂಕ್ತವಾಗಿ ಅಭಿನಂದಿಸಿ ಅವರ ಸಂಗೀತ ಕೈಂಕರ್ಯವನ್ನು ಗುರುತಿಸಿ ಸಮಾಜದ ವತಿಯಿಂದ ಅವರಿಗೆ ಕೃತಜ್ಞತಾ ಸಮರ್ಪಣೆ ಮಾಡುವ ಉದ್ದೇಶದಿಂದ
ರೂಪುಗೊಂಡಂತಹ ಈ ಸಮಿತಿಯೇ ಮಧುರು ಮಾಧುರ್ಯ. ಇದು ಕಳೆದ ಜನವರಿ 2020ರಲ್ಲಿ ಈ ಸಮಿತಿ ರೂಪುಗೊಂಡಿತು. ಸಮಿತಿ ರೂಪುಗೊಂಡ ನಂತರ ನಾವು ದಶಂಬರದವರೆಗೆ ಕೆಲವಾರು ಚಟುವಟಿಕೆಗಳನ್ನು ನಡೆಸಿ ಡಿಸೆಂಬರ್ 6ಕ್ಕೆ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಮಾಡಬೇಕೆಂಬುದಾಗಿ ನಿರ್ಣಯಿಸಿತು. ಆದರೆ ಫೆಬ್ರವರಿ ಮಾರ್ಚ್ ಬರುವಾಗಲೇ ನಮ್ಮ ಎಲ್ಲ ಪರಿಸ್ಥಿತಿಯ ತೊಂದರೆಯಿಂದಾಗಿ ನಮ್ಮ ಕಾರ್ಯಕ್ರಮದ ಸ್ವರೂಪ ಬದಲಾವಣೆಗೊಂಡಿದ್ದು. ಏಪ್ರಿಲ್ 30 ಶ್ರೀಯುತ ತ್ಯಾಗರಾಜರ ಜಯಂತಿಯ ದಿನ ನಮಗೆ ಸಕಾಲಕ್ಕೆ ಒದಗಿ ಬಂದಂಥ ಸ್ಪಂದನ ಚಾನೆಲ್ ಅವರನ್ನಿಷ್ಟು ನೆನೆಸ್ಕೊಂಡು ಸಾಲದು. ಆ ಮೂಲಕ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡೋಣ ಎಂಬುದಾಗಿ ನಮ್ಮ ಅಧ್ಯಕ್ಷರಲ್ಲಿ ಹಾಗೂ ಗೌರವಾಧ್ಯಕ್ಷರಾದಂಥ ಶ್ರೀಯುತ ಪರ್ಯಾಯ ಸ್ವಾಮೀಜಿಯಲ್ಲಿ ಕೇಳಿಕೊಂಡಾಗ ಬಹಳ ಸಂತೋಷದಿಂದ ನಮಗೆ ಒಪ್ಪಿಗೆಯನ್ನು ನೀಡಿದರು. ಹಾಗೆ ಏಪ್ರಿಲ್ 30, 2020ರಲ್ಲಿ ಸ್ಪಂದನ ಚಾನಲ್ ಮೂಲಕ ನಮ್ಮ ಈ ಮಾಧುರ್ಯ ಸಮಿತಿಯ ಅಭಿನಂದನಾ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಅದರ ಜೊತೆಗೆ ನಮ್ಮ ಗುರುಗಳ ಪಂಚರತ್ನ ಗೋಷ್ಠಿ ಗಾಯನ, ಶ್ರೀಯುತ ತ್ಯಾಗರಾಜರ ಘನ ಪಂಚರತ್ನ ಕೀರ್ತನೆಗಳ ಗಾಯನವು ಕೂಡ ಚಾನಲ್ ಮೂಲಕ ಪ್ರಸಾರಗೊಂಡಾಗ ನಾವು ಆ ದಿವಸ ಪಟ್ಟ ಸಂತೋಷ ಅಷ್ಟಿಷ್ಟಲ್ಲ. ಆಮೇಲೆ ಮೇ ತಿಂಗಳಿನಿಂದ ಈ ಕೊರೋನಾದ ಜೊತೆಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಬಂದೆವು. ಮೇ 28ರಂದು ನಮ್ಮ ಉಡುಪಿಯ ಹಿರಿಯ ಸಂಗೀತ ಗುರುಗಳಾದಂತಹ ಈಗ ದಿವಂಗತರಾದಂಥ ಶ್ರೀಯುತ ರಂಗನಾಥಾಚಾರ್ಯರ ಮನೆಗೆ ನಾವು ಕೇವಲ ಸೀಮಿತ ಸಂಖ್ಯೆಯಲ್ಲಿ ಹೋಗಿ ಸನ್ಮಾನ ಮಾಡಿದೆವು. ಅವರಿಗೆ ಸನ್ಮಾನ ಗೌರವವನ್ನು ಮಾಡುವಾಗ ಈ ಉಡುಪಿಯಲ್ಲಿ ಮೊದಲು ಹೆಸರು ಗಳಿಸಿದಂಥ ಬಹುದೊಡ್ಡ ಸಂಗೀತ ಕಲಾವಿದರು ಬೆಳ್ಳೆ ಅನಂತರಾಮ್ ಉಪಾಧ್ಯ ಅವರ ಸಂಸ್ಮರಣೆಯಲ್ಲಿ ನಾವು ಆ ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮ ಮಾಡಿದಾಗ ನಮ್ಮ ಸಮಿತಿಗೆ ನಿಜವಾಗಿ ಒಂದು ಬಹುದೊಡ್ಡ ಧೈರ್ಯ, ಆಮೇಲೆ ಒಂಥರದ ಸಂತಸ, ನಮಗೆ ನಾವು ಪಟ್ಟುಕೊಳ್ಳುವಂತಹ ಒಂದು ಸಂದರ್ಭ ನಮಗಲ್ಲಿ ಒದಗಿ ಬಂತು. ಆ ನಂತರ ನಾವು ಪ್ರತಿ ತಿಂಗಳಲ್ಲೂ ಕೂಡ ಗಾನಯಾನ ಸರಣಿ ಎಂಬುದಾಗಿ ಕಾರ್ಯಕ್ರಮ ನಡೆಸ್ತಾ ಬಂದೆವು. ಹಾಗೆ ನಡೆಸ್ತಾ ಬಂದು ಮೊನ್ನೆ ಆಗಸ್ಟ್ 12ನೇ ತಾರೀಕಿಗೆ ನಮ್ಮ ಗಾನಯಾನ ಸರಣಿ 24 ಗಾನಯಾನ ಸರಣಿಗಳು ನಡೆದವು. ಇವತ್ತಿನ ಈ ಸಮಾರಂಭ 25ನೆಯ ಸಮಾರಂಭ. ಈ 24 ಗಾನಯಾನ ಸರಣಿಗಳಲ್ಲಿ ಒಟ್ಟಾಗಿ ನಾವು 45 ಜನರನ್ನು ನಾವು ಗೌರವಿಸಿದ್ದೇವೆ. ಒಂದು ಗೌರವ 45 ಜನರದ್ದು ಕೂಡ ನಮ್ಮ ಗುರುಗಳಿಗಿಂತ ಹಿರಿಯ ಸಂಗೀತ ಶಿಕ್ಷಕರನ್ನು, ಸಂಗೀತ ಕಲಾ ಸಾಧಕರನ್ನು ನಾವು ಗೌರವಿಸಿದಂಥದ್ದು. ಒಂದು ಗೌರವವನ್ನು ನಾವು ಗುರು ಶಿಷ್ಯ ಪರಂಪರೆ ಮುಂದುವರಿಬೇಕೆನ್ನುವಂತಹ ಒಂದು ಉದ್ದೇಶದಿಂದ ಮಧುರ್ ಸರ್ ಅವರ ಹಿರಿಯ ಶಿಷ್ಯೆ ಶ್ರೀಮತಿ ವಾರಿಜಾಕ್ಷಿ ಆರ್ ಭಟ್ ಅವರನ್ನು ಉಡುಪಿಯ ಲಕ್ಷ್ಮೀಬಾಯಿ ಅವರ ಸಂಸ್ಮರಣೆಯಲ್ಲಿ ನಾವು ಗೌರವಿಸಿತ್ತು. ಇಲ್ಲಿ ನಮಗೊಂದು ಬಹಳ ವಿಶೇಷವಾದಂಥ ವಿಷಯ ಅಂದರೆ ಉಡುಪಿ ಲಕ್ಷ್ಮೀಬಾಯಿಯವರು ಹಿರಿಯವರು, ಅವರಿಂದ ಅವರ ಶಿಷ್ಯತ್ವವನ್ನು ಪಡೆದವರು ಶ್ರೀಯುತ ಚಕ್ರಕೋಡಿ ನಾರಾಯಣ ಶಾಸ್ತ್ರಿಗಳವರು, ಅವರ ಶಿಷ್ಯತ್ವವನ್ನು ಪಡೆದಂಥವರು ಕಾಂಚನ ವೆಂಕಟ ಸುಬ್ರಹ್ಮಣ್ಯಯ್ಯರು ನಮ್ಮ ಮಧುರ್ ಸರ್ ಅವರ ಗುರುಗಳು. ಅವರ ಶಿಷ್ಯತ್ವವನ್ನು ನಮ್ಮ ಮಧುರ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಪಡ್ಕೊಂಡಂಥದ್ದು. ಮಧುರ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಶಿಷ್ಯತ್ವವನ್ನು ಶ್ರೀಮತಿ ವಾರಿಜಾಕ್ಷಿ ಪಡ್ಕೊಂಡಂಥದ್ದು. ಹೀಗೆ ನಮ್ಮ ಕರಾವಳಿಯಲ್ಲಿ ಒಂದು ದೊಡ್ಡ ಒಂದು ಸಂಗೀತ ಪರಂಪರೆಯನ್ನು ನಾವು ಕಾಣುವುದಕ್ಕೆ ಈ ಕಾರ್ಯಕ್ರಮ ನಮಗೆ ಅನುವು ಮಾಡಿಕೊಟ್ಟಿತ್ತು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ತುಂಬ ಸಂತಸ ಆಗ್ತಾ ಇದೆ. ಹಾಗೆ 46 ಜನರ ಸಂಸ್ಮರಣೆಯಲ್ಲಿ ನಾವು ಈ ಗೌರವ ನಡೆಸಿದೆವು. ಪ್ರತಿ ಗಾನಯಾನ ಸರಣಿಯಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾ ಅದರ ಜೊತೆಗೆ ವಿವಿಧ ರೀತಿಯ ನಮ್ಮ ಸಂಗೀತ ಕಾರ್ಯಕ್ರಮಗಳನ್ನು ಕೂಡ ಸ್ಪಂದನ ಚಾನಲ್ ಮೂಲಕ ಪ್ರಸಾರ ಮಾಡ್ತಾ ಬಂದೆವು. ಇದರ ಜೊತೆಗೆ ಪ್ರಾದೇಶಿಕವಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡಬೇಕೆಂಬುದಾಗಿ ಅಂದಾಜಿಸಿತ್ತು. ಆದರೆ ಈ ಕೊರೋನಾ ಕಾರಣದಿಂದಾಗಿ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ಆದರೆ ನವೆಂಬರ್ ನಂತರ ನಮಗೆ ಅದಕ್ಕೆ ಅನುಕೂಲ ಒದಗಿ ಬಂತು. ಹರಿಹರಪುರದಲ್ಲಿ ಪ್ರಾದೇಶಿಕವಾಗಿ ಅಲ್ಲಿಯ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ನಾವು ಇಬ್ಬರ ಸನ್ಮಾನ ಹಾಗೂ ಒಂದು ಸಂಗೀತ ಕಾರ್ಯಕ್ರಮ ನಡೆಸ್ಕೊಂಡೆವು. ಅದೇ ರೀತಿಯಲ್ಲಿ ಮಂಗಳೂರಲ್ಲಿ ಹಿರಿಯರಾದಂಥ ಶ್ರೀ ಟಿ ಜಿ ಗೋಪಾಲಕೃಷ್ಣನ್ ಅವರ ಸನ್ಮಾನ ಸಂಗೀತ ಕಾರ್ಯಕ್ರಮವನ್ನು ಅಲ್ಲಿ ನಡೆಸ್ಕೊಂಡು ಬಂದೆವು. ಕೊಲ್ಲೂರಲ್ಲಿ ಪ್ರಾದೇಶಿಕವಾದಂತಹ ಕಾರ್ಯಕ್ರಮ ಅಲ್ಲಿ ನಡೆಸಿದೆವು. ಅದೇ ರೀತಿಯಲ್ಲಿ ಬ್ರಹ್ಮಾವರ ಮತ್ತು ಅಂಬಲ್ಪಾಡಿಯಲ್ಲಿ ಸನ್ಮಾನ ಗೌರವಗಳ ಜೊತೆಗೆ ಸಂಗೀತ ಶಿಬಿರ ಅಂದರೆ ಮುಂದಿನ ಜನಾಂಗಕ್ಕೆ ಉಪಯುಕ್ತವಾಗುವ ರೀತಿಯಲ್ಲಿ ಸಂಗೀತ ಶಿಬಿರವನ್ನು ನಡೆಸಿ ಈ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬಂದೆವು. ಇದರ ಜೊತೆಗೆ ನಮಗೆ ಯಾಕೆಂದರೆ ಈ ಲಾಕ್ಡೌನ್ ಕಾರಣದಿಂದಾಗಿ ತಲೆಗೆ ಸಾಕಷ್ಟು ವಿಚಾರಗಳನ್ನು ಆಲೋಚಿಸುವುದಕ್ಕೂ ಕೂಡ ಪುರ್ಸೊತ್ತು ಇತ್ತು.
ಹಾಗಾಗಿ ನಮ್ಮ ಹೊಸ ತಂತ್ರಜ್ಞಾನವನ್ನು ಬಳಸ್ತಾ ಫೇಸ್ಬುಕ್ ಮೂಲಕ ಎಲ್ಲ ಕಲಾವಿದರನ್ನು ಒಟ್ಟು ಹಾಕುವ ರೀತಿಯಲ್ಲಿ ಚೌತಿಯಿಂದ ಪ್ರಾರಂಭಿಸಿ ಎಲ್ಲ ಹಬ್ಬ ಹರಿದಿನಗಳಲ್ಲಿ 7 ದಿವಸಗಳ ಕಾರ್ಯಕ್ರಮ ಎಲ್ಲ ಕಲಾಸಕ್ತರನ್ನು ಒಟ್ಟುಗೂಡಿಸಿ ಕಾರ್ಯಕ್ರಮ ಮಾಡಿತು. ನವರಾತ್ರಿ 10 ದಿವಸಗಳಲ್ಲಿ ಚೌತಿ, ಅಷ್ಟಮಿ, ಲೀಲೋತ್ಸವ, ಹಾಗೆ ಮಕರ ಸಂಕ್ರಮಣ ಕಾರ್ಯಕ್ರಮಗಳು, ತ್ಯಾಗರಾಜ ಆರಾಧನೆ, ರಾಮನವಮಿಯ ಕಾರ್ಯಕ್ರಮಗಳು, ರಾಮನಾಮ, ಹೀಗೆ ನಾವು ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ ಸಾಧ್ಯವಾಯಿತು. ಇದರ ಜೊತೆಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಕೂಡ ನಡೆಯಿತು. ಮಧುರ್ ಸರ್ ಅವರು ಕಾಂಚನ ಪರಂಪರೆಯ ಶಿಷ್ಯರು. ಅವರು ಹೇಳಿಕೊಟ್ಟಂತಹ ಘನಪಂಚರತ್ನ ಕೃತಿ ಅದು 1ನೇ ಮುದ್ರಣ ಈಗಾಗಲೇ ಪ್ರಕಟಣೆಯಾಗಿ ಮುಗಿದಿದೆ. 2ನೇ ಮುದ್ರಣ ಬ್ರಹ್ಮಶ್ರೀ ಮಿತ್ತು ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪತಿಷ್ಠಾನ ಅಲ್ಲಿಂದ ಅದು ಪ್ರಕಟಗೊಂಡು ಇಲ್ಲಿ ಪರ್ಯಾಯ ಶ್ರೀ ಅದಮಾರ ಮಠದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರಿಂದ ಆ ಪುಸ್ತಕ ಇಲ್ಲಿ 2ನೇ ಮುದ್ರಣ ನಮ್ಮ ಇದೇ ರಾಜಾಂಗಣದಲ್ಲಿ ಕಳೆದ ಜುಲೈ ತಿಂಗಳಲ್ಲಿ, ಇದಲ್ಲ ಹಿಂದಿನ ಜುಲೈ ತಿಂಗಳಲ್ಲಿ ಇಲ್ಲಿ ಬಿಡುಗಡೆಯಾಯಿತು. ಅದೇ ಅಲ್ಲದೆ ಅದರ ಜೊತೆಗೆ ಏಪ್ರಿಲ್ ತಿಂಗಳಲ್ಲಿ ಕಾಂತಾವರ ಕನ್ನಡ ಸಂಘ ಯಾವಾಗಲೂ ಪ್ರಕಟಿಸುತ್ತಿರುವಂತಹ ನಾಡಿಗೆ ನಮಸ್ಕಾರ ಮಾಲಿಕೆಯಲ್ಲಿ ಕರ್ನಾಟಕ ಕಲಾಶ್ರೀ ಶ್ರೀಯುತ ಮಧು ಪಿ ಬಾಲಸುಬ್ರಹ್ಮಣ್ಯಂ ಅವರ ವ್ಯಕ್ತಿ ಚಿತ್ರಣ ಈ ಪುಸ್ತಕವು ಅಲ್ಲಿ ಬಿಡುಗಡೆ ಆಯಿತು. ತದನಂತರ ಜೂನ್ 28ಕ್ಕೆ ನಮ್ಮ ಗುರುಗಳು ಮಧು ಪಿ ಬಾಲಸುಬ್ರಹ್ಮಣ್ಯಂ ಅವರು ರಚಿಸಿದಂತಹ ಲಕ್ಷ್ಯ ಲಕ್ಷಣ ಸಮನ್ವಯದ 72 ಮೇಳಕರ್ತ ರಾಗಗಳ ರಾಗಲಕ್ಷಣಿ ಪುಸ್ತಕವು ಕೂಡ ಶ್ರೀಯುತ ಅದಮಾರು ಶ್ರೀಪಾದರ ಅದಮಾರು ಮಠದಲ್ಲೇ ನಾವು ಆ ಕಾರ್ಯಕ್ರಮವನ್ನು ನಡೆಸಿದ್ದು. ಆ ಪುಸ್ತಕವು ಬಿಡುಗಡೆಯಾಯಿತು. ಇನ್ನು ಮುಂದಕ್ಕೆ ಈ ದಿನ ನಮ್ಮ ಈ ಸಮಿತಿಯಿಂದ 3 ಜನ ಸಂಪಾದಕರು ಸೇರಿ ಅಭಿನಂದನಾ ಗ್ರಂಥವನ್ನು ರಚಿಸಿದ್ದಾರೆ. ಆ ಅಭಿನಂದನಾ ಗ್ರಂಥ ಸುನಾದ ಮಾಧುರಿ ಎಂಬುದಾಗಿ ಅದಕ್ಕೆ ಒಂದು ಹೆಸರನ್ನು ಇರಿಸಲ್ಪಟ್ಟಿದೆ. ಈ ದಿನ ಅದು ಇಲ್ಲಿ ಬಿಡುಗಡೆಗೊಂಡು ತಮ್ಮೆಲ್ಲರ ಕೈಯನ್ನದು ಸೇರಿಕೊಳ್ಬೇಕೆಂಬಂತಹ ಒಂದು ಆಶೆ ನಮ್ಮಲ್ಲಿ ಇದೆ. ಇದರ ಜೊತೆಗೆ ಡಿಸೆಂಬರ್ 6 ನಾವು ಕಾರ್ಯಕ್ರಮ ನಡೆಸಬೇಕೆಂಬುದಾಗಿ ಯೋಚಿಸಿದಂಥದ್ದು ಆಗಲಿಲ್ಲ. ಆಮೇಲೆ ಏಪ್ರಿಲ್ 25ಕ್ಕೆ ಈ ಕಾರ್ಯಕ್ರಮ ನಡೆಸುವುದೆಂಬುದಾಗಿ ಯೋಚಿಸಿತ್ತು. 2 ದಿವಸ ಹಿಂದೆಯಷ್ಟೇ ಆ ಕಾರ್ಯಕ್ರಮವನ್ನು ನಾವು ಕೈ ಬಿಡಬೇಕಾಯಿತು. ಆ ನಂತರ ಈ ಶುಭ ದಿನ ಈ ಕಾರ್ಯಕ್ರಮಕ್ಕೆ ಒದಗಿ ಬಂದಿದೆ. ಪೂಜ್ಯ ಶ್ರೀಗಳ ಅನುಗ್ರಹದಿಂದ, ಕೃಷ್ಣ ಮುಖ್ಯಪ್ರಾಣ ಅನುಗ್ರಹದಿಂದ, ಎಲ್ಲರ ಅನುಗ್ರಹದಿಂದ ಈ ದಿನ ಈ ಕಾರ್ಯಕ್ರಮಕ್ಕೆ ದಿನ ಒದಗಿ ಬಂದಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಈ ಎಲ್ಲ ಕಾರ್ಯಕ್ರಮ ನಡೆಯುವುದಕ್ಕೆ ನಾನು ಕಾರ್ಯದರ್ಶಿ ನೆಲೆಯಿಂದ ಹೇಳ್ತಾ ಇರುವಂಥದ್ದು, ನಡೆಯುವುದಕ್ಕೆ ಕಾರಣ ಒಬ್ಬರಿಬ್ಬರಲ್ಲ, ನಾಡಿನ ಸಮಸ್ತ ಜನರು ಕೂಡ ಇದೊಂದು ವಿಶೇಷವಾದ ಕಾರ್ಯಕ್ರಮ ಎಂಬುದಾಗಿ ನಮ್ಮ ಜೊತೆಗೆ ಕೈಗೂಡಿಸಿದ್ದಾರೆ. ದೂರದ ಬೆಂಗಳೂರಿನಲ್ಲಿ ನಾವು ಗೌರವ ಸನ್ಮಾನ ಮಾಡಿದಾಗ ನಮಗೆ ಆಪದ್ಬಾಂಧವರಾಗಿ ಒದಗಿ ಬಂತವರು ವಿದ್ವಾನ್ ಶ್ರೀಯುತ ಆನೂರು ಅನಂತಕೃಷ್ಣ ಶರ್ಮ. ಅವರನ್ನು ಎಷ್ಟು ನೆನೆಸಿಕೊಂಡ್ರೂ ಸಾಲದು. ಎಂತಾಗಬೇಕು ಹೇಳಿ, ನಾನು ಮಾಡ್ತೇನೆ ಎಂಬುದಾಗಿ ಅಲ್ಲಿ ಬೆಂಗಳೂರಿನಲ್ಲಿ ನಾವು ಏನು ಮಾಡಬೇಕು ಅಂತ ತಿಳಿಸ್ಕೊಂಡಿದ್ದೆವು ಅದನ್ನು ಅಷ್ಟು ಚೊಕ್ಕವಾಗಿ ಬಹಳ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ. ಇಷ್ಟೆಲ್ಲ ನಮ್ಮ ಈ ಸಮಿತಿಯಿಂದ ನಡೆದುಕೊಂಡು ಬಂದಿದೆ. ಇನ್ನೂ ಹಲವಾರು ಕಾರ್ಯಕ್ರಮಗಳು ನಾವು ಅಲ್ಲಲ್ಲಿ ಅದಕ್ಕೆ ಜೋಡಿಸಿಕೊಂಡು ಬಂದಿದ್ದೇವೆ. ಈ ದಿನ ಈ ಕಾರ್ಯಕ್ರಮ ಇಲ್ಲಿ ನಡೆಯುವುದಕ್ಕೆ ಅನುವು ಮಾಡಿಕೊಟ್ಟು ನಮ್ಮನ್ನೆಲ್ಲ ಈ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡಂತಹ ಪೂಜ್ಯ ಪರ್ಯಾಯ ಶ್ರೀ ಅದಮಾರು ಈಶಪ್ರಿಯ ತೀರ್ಥ ಸ್ವಾಮೀಜಿಯವರ ಪಾದಾರವಿಂದಕ್ಕೂ ಸಹ ಎರಗುತ್ತಾ, ಹಾಗೆ ಕಾಣಿಯೂರು ಸ್ವಾಮಿಗಳ ಪಾದಾರವಿಂದಕ್ಕೂ ಕೂಡ ಎರಗುತ್ತಾ, ನನ್ನ ಈ ಪುಟ್ಟ ಈ ಸಮೀಕ್ಷೆ ಎಷ್ಟು ದೊಡ್ಡದು ಮಾಡಬಹುದು, ಆದರೆ ಇದೆಲ್ಲರ ಸಹಕಾರ ತುಂಬ ಚೆನ್ನಾಗಿ ಬಂದಿದೆ ಅನ್ನುವಂಥ ಒಂದು ಆತ್ಮತೃಪ್ತಿ ಇದರಲ್ಲಿ ಇದೆ, ಎಲ್ಲರಿಗೂ ಇದೆ. ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ಎಲ್ಲರನ್ನೂ ಇನ್ನೊಮ್ಮೆ ನೆನೆಯುತ್ತಾ ನನ್ನ ಈ ಪುಟ್ಟ ಸಮೀಕ್ಷೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಮಸ್ಕಾರ. ಇದೀಗ ಉದ್ಘಾಟನಾ ಆಶೀರ್ವಚನಕ್ಕೋಸ್ಕರ ಪರಮ ಪೂಜ್ಯ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರು ಕಾಣಿಯೂರು ಮಠ ಇವರನ್ನು ಕೇಳ್ಕೊಳ್ತಾ ಇದ್ದೇನೆ.
ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಶ್ರೀಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀ ಗುರುಭ್ಯೋ ನಮಃ. ಮಧೂರು ಬಾಲಸುಬ್ರಹ್ಮಣ್ಯಂ ಅವರ ಸಪ್ತತಿಯ ಈ ಒಂದು ಸಂದರ್ಭದಲ್ಲಿ ಮಧೂರು ಮಾಧುರ್ಯ ಕಾರ್ಯಕ್ರಮ ಕೃಷ್ಣಮಠದ ಕೃಷ್ಣದೇವರ ಸನ್ನಿಧಾನದಲ್ಲಿ ನಡೀತಾ ಇದೆ. ಮಾಧುರ್ಯ ಮಧೂರು ಬಾಲಸುಬ್ರಹ್ಮಣ್ಯಂ ಅವರಲ್ಲಿ ಪೂರ್ಣವಾಗಿ ಆವರಿಸಿಕೊಂಡಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಮಧೂರು ಮಾಧುರ್ಯ ಅಲ್ಲ, ಮಾಧುರ್ಯವೇ ಮಧೂರವರಲ್ಲಿದೆ. ಅವರ ಸಂಗೀತದಲ್ಲಿ, ಅವರ ವ್ಯಕ್ತಿತ್ವದಲ್ಲಿ, ಎರಡರಲ್ಲೂ ಸಹಿತ ಮಾಧುರ್ಯ ಎಂಬುದು ಅಡಕವಾಗಿ ಬಿಟ್ಟಿದೆ. ಹಿಂದೆ ನಮ್ಮ ಬಲ್ಲಾಳರು ಹೇಳಿದಂತೆ ಬಾಲಸುಬ್ರಹ್ಮಣ್ಯಂ ಅವರು ವ್ಯಕ್ತಿಯೇ ಅತ್ಯಂತ ಮಧುರರವರು, ಅತ್ಯಂತ ವಿನೀತವಾದ ಭಾವನೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿತ್ವ ಮಧುರವರದ್ದು. ಎಲ್ಲರ ಜೊತೆಗೂ ಬಹಳ ಸ್ನೇಹ ಭಾವವನ್ನು ಹೊಂದತಕ್ಕಂತಹ ವ್ಯಕ್ತಿತ್ವ ಮಧುರವರದ್ದು. ಅಂತಹ ಬಾಲಸುಬ್ರಹ್ಮಣ್ಯಂ ಅವರ ಈ ಒಂದು ಸಪ್ತತಿಯ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ಗೀತೆ ಬೇರೆ, ಸಂಗೀತ ಬೇರೆ. ಇವತ್ತು ಗೀತೆ ಅಂತ ಹೇಳಿದ ಕೂಡಲೇ ಎಲ್ಲರೂ ನುಡಿಸ್ತಾರೆ ಅದನ್ನು. ಅದಕ್ಕಿನ ರಾಗ ತಾಳ ಏನು ಬೇಕಾಗಿಲ್ಲ, ಅಬದ್ಧ ರಾಗವಾಗಬಹುದು, ಏನು ಬೇಕಾದರೂ ಆಗಬಹುದು ಅದು. ಆದರೆ ಆ ಗೀತೆಯಲ್ಲಿ ಎಂಬುದು ಸೇರಿಕೊಳ್ಳಬೇಕು. ಅಂದರೆ ಸಮೀಚೀನವಾಗಿರತಕ್ಕಂತಹ ಗೀತೆ ಅಂತ ಅರ್ಥ. ಯಾವುದು ಸಮೀಚೀನವಾದ ಗೀತೆ ಅಂತ ಹೇಳಿದರೆ, ಯಾವ ಹಾಡಿನಲ್ಲಿ ಆ ಹಾಡಿನ ಎಲ್ಲ ಪ್ರಕಾರಗಳು ತುಂಬಿರ್ತವೆಯೋ, ಯಾವುದು ರಾಗಗಳು ಏನು ಅವೆಲ್ಲವೂ ತುಂಬಿರತಕ್ಕಂಥ ಹಾಡು ಏನಿದೆಯೋ ಆ ಹಾಡು ನಿಜವಾಗಿ ಸಂಗೀತ ಅಂತ ಕರೀತಾರೆ. ಯಾವ ಹಾಡಿನಲ್ಲಿ ಮಾಧುರ್ಯ ಇಲ್ಲವೋ, ಯಾವ ಹಾಡಿನಲ್ಲಿ ಆ ರಾಗದ ಮೇಳನ ಇಲ್ಲವೋ ಅಂತಹ ಹಾಡುಗಳನ್ನು ಸಂಗೀತ ಅಂತ ಕರೆಯಲಿಕ್ಕೆ ಸಾಧ್ಯವಿಲ್ಲ. ಕೇಳುಗರಿಗೆ ಖುಷಿಯನ್ನು ಕೊಡುವ ಹಾಡು ಬೇರೆ, ಕೇಳುಗರ ಮನಸ್ಸನ್ನು ಪ್ರಫುಲ್ಲಗೊಳಿಸುವ ಹಾಡುಗಳು ಬೇರೆ. ಕೇಳುಗರನ್ನು ಕೆರಳಿಸುವ ಹಾಡುಗಳು ಬೇಕಾದಷ್ಟು ಇರ್ತವೆ. ಮತ್ತಷ್ಟು ಮನಸ್ಸನ್ನು ಕೆರಳಿಸುವ ಹಾಡುಗಳು ಬೇಕಾದಷ್ಟು ಇರ್ತವೆ. ಆದರೆ ಮನಸ್ಸನ್ನು ಅರಳಿಸುವ ಹಾಡುಗಳು ಬೇಕು. ಆ ಮನಸ್ಸನ್ನು ಅರಳಿಸುವ ಹಾಡುಗಳು ಅಂತ ಹೇಳಿದರೆ ಅದು ಯಾವ ಹಾಡುಗಳಲ್ಲಿ ಪ್ರಾಚೀನತೆ ಇರ್ತದೆಯೋ, ಯಾವ ಹಾಡುಗಳಲ್ಲಿ ಮಾಧುರ್ಯ ಕಂಡುಬರುತ್ತೋ, ಆ ಸರಿಯಾದ ರಾಗದ ಜೋಡಣೆ ಕಂಡುಬರುತ್ತೋ ಅಂಥ ಹಾಡುಗಳನ್ನು ಕೇಳಿದಾಗ ಮನಸ್ಸು ಅರಳುತ್ತೆ ಅಂತೆ. ನಮ್ಮ ಹಿಂದಿನವರು ಹೇಳ್ತಾ ಇದ್ರು, ನಿಜವಾದ ರೀತಿಯಲ್ಲಿ ನಾವು ಒಬ್ಬರು ಹಾಡನ್ನು ಹೇಳಿದರೆ ಇಡೀ ವಾತಾವರಣವನ್ನೇ ಬದಲಿಸುವ ಶಕ್ತಿ ಆ ಹಾಡಲ್ಲಿ ಇದೆ ಅಂತ ಹಿಂದಿನವರು ಹೇಳ್ತಾ ಇದ್ರು. ನಮ್ಮ ಆಚಾರ್ಯ ಮಧ್ವರು ಇದನ್ನು ಮಾಡಿ ತೋರಿಸಿದ್ದಾರೆ. ಅವರು ಮಧ್ವೇಜಯದಲ್ಲಿ ಒಂದು ಘಟನೆ ಬರುತ್ತೆ.
ಪುಷ್ಪಮುತ ಫಲಮೋಹೋ ವಿದಧೆ ಅಂತ ಹೇಳಿ. ಆಚಾರ್ಯರು ತಾವು ಹಾಡು ಹೇಳ್ತಾ ಇರಬೇಕಾದ್ರೆ ಆ ಮಧ್ವಾಚಾರ್ಯರು ಆಚಾರ್ಯ ಮಧ್ವರ ಹಾಡಿನ ವೈಭವ ಎಷ್ಟು ಅಂತ ಹೇಳಿದರೆ, ಅವರು ಹಾಡು ಹೇಳ್ತಾ ಇದ್ದರೆ ಒಂದು ಮರದಲ್ಲಿ ಪುಷ್ಪ ಅದು ಫಲವನ್ನು ಕೊಡ್ತಾ ಇತ್ತಂತೆ ಆ ಕ್ಷಣದಲ್ಲಿಯೇ. 1 ವರ್ಷ ಆದಮೇಲೆ ಅಲ್ಲ, ಆ ಕ್ಷಣದಲ್ಲಿಯೇ ಫಲವನ್ನು ಕೊಡ್ತಾ ಇತ್ತಂತೆ, ಪುಷ್ಪ ಅರಳುತ್ತಾ ಇತ್ತಂತೆ. ಅಂತಹ ಮೊಗ್ಗನ್ನು ಅರಳಿಸುವ ಸಾಮರ್ಥ್ಯ ಆ ಗಾಯನದಲ್ಲಿದೆ, ಸಂಗೀತದಲ್ಲಿದೆ ಎಂಬುದನ್ನು ತೋರಿಸಿಕೊಟ್ಟವರು ಆಚಾರ್ಯ ಮಧ್ವರು. ಅಂತಹ ಆ ಸಂಗೀತ ಸರಿಯಾದ ರೀತಿಯಲ್ಲಿ ಆ ಸಂಗೀತದ ಹಾಡುಗಳನ್ನು ನಾವು ಹಾಡಬೇಕು. ಇವತ್ತು ಎಷ್ಟೋ ಬದಲಾವಣೆ ಆಗಿದೆ. ಇವತ್ತು ಸಂಗೀತವನ್ನು ಬಹಳ ವಿಕಾರಾಗಿ ಮಾಡಿಬಿಟ್ಟಿದ್ದಾರೆ. ಇವತ್ತು ನಾನಾ ಥರವಾದ ಅಲ್ಲದ ಸ್ವರವನ್ನು ಹಾಕಿ ಅದನ್ನೆಲ್ಲ ಪೂರ್ಣವಾಗಿ ವ್ಯತ್ಯಾಸ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಸರಿಯಾದ ಸಂಗೀತದ ಆ ಒಂದು ವೈಭವವನ್ನು ಇವತ್ತು ನಾವೆಲ್ಲ ಮರೆತು ಬಿಟ್ಟಿದ್ದೇವೆ. ಅವೆಲ್ಲ ಇವತ್ತು ಮರೆಯಾಗ್ತಾ ಇದೆ. ಇವತ್ತು ಅನೇಕ ಸಂಗೀತ ವಿದ್ವಾಂಸರಿದ್ದಾರೆ, ಆದರೆ ಬಹಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸಂಗೀತ ವಿದ್ವಾಂಸರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ಸರಿಯಾದ ಪ್ರೋತ್ಸಾಹ ಇಲ್ಲ, ಸರಿಯಾಗಿ ಸಂಗೀತವನ್ನು ಕಲಿಯುವ ಶಿಷ್ಯರು ಇಲ್ಲ. ಈ ನಿಟ್ಟಿನಲ್ಲಿ ಆ ಸಂಗೀತವನ್ನು ಹೇಳಿಕೊಡುವ ಆ ವಿದ್ವಾಂಸರ ಸಂಖ್ಯೆ, ಒಳ್ಳೆಯ ಸಂಗೀತ ಬಲ್ಲ ವಿದ್ವಾಂಸರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನಮ್ಮ ದೊಡ್ಡ ಅದೃಷ್ಟ ಇವತ್ತು ಒಳ್ಳೆಯ ವಿದ್ವಾಂಸರು, ಸಂಗೀತವನ್ನು ಚೆನ್ನಾಗಿ ಆಳವಾಗಿ ಬಲ್ಲಂತಹ ಕೆಲವು ವಿದ್ವಾಂಸರಲ್ಲಿ ನಮ್ಮ ಮಧೂರು ಬಾಲಸುಬ್ರಹ್ಮಣ್ಯಂ ಅವರು ಒಬ್ಬರು ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಅವರು ಸಂಗೀತದ ಆಳವನ್ನು ಬಲ್ಲವರವರು. ಸಮುದ್ರವನ್ನು ಮೇಲೆ ನೋಡಿದರೆ ಒಂದು ಚಂದವೇ ಬೇರೆ, ಆದರೆ ಸಮುದ್ರ ಆಳಕ್ಕೆ ಇಳಿದರೆ ಚೆನ್ನಾಗಿ ಈಜಲಿಕ್ಕೂ ಬರಬೇಕು, ಆಳಕ್ಕೆ ಇರಬೇಕು. ಇಳಿದರೆ ಅದರಲ್ಲಿ ಬೇಕಾದಷ್ಟು ರತ್ನಗಳೆಲ್ಲ ಸಿಗ್ತಾವಂತೆ. ಮೇಲೆ ನೋಡಿದ್ರೆ ಒಬ್ಬರಿಗೆ ಉಪ್ಪು ನೀರು ಮಾತ್ರ ಸಿಗುವುದು ಸಮುದ್ರದಲ್ಲಿ. ಆದರೆ ನೋಡಲಿಕ್ಕೆ ಚೆಂದ ಇರುತ್ತೆ, ತಗೊಳ್ಳಿಕ್ಕೆ ಹೋದರೆ ಉಪ್ಪು ನೀರು ಸಿಗುತ್ತೆ. ಆಳಕ್ಕೆ ಹೋದರೆ ಮುತ್ತು ರತ್ನಗಳೇ ಸಿಗ್ತವೆ. ಸಂಗೀತವೂ ಅಷ್ಟೇ, ಮೇಲ್ನೋಟಕ್ಕೆ ನಮಗೆ ಸುಂದರ ಅಂತ ಕಾಣಬಹುದು, ಆದರೆ ಅದರ ಆಳಕ್ಕೆ ಇಳಿದಷ್ಟು ಅದರಲ್ಲಿರ್ತಕ್ಕಂಥ ಆ ಸೌಂದರ್ಯವನ್ನು ಮತ್ತಷ್ಟು 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 ಅನುಭವಿಸಲು ನಮಗೆ ಸಾಧ್ಯವಾಗುತ್ತೆ. ಅಂತಹ ಅನುಭವವನ್ನು ಪಡೆದವರು ನಮ್ಮ ಬಾಲಸುಬ್ರಹ್ಮಣ್ಯಂ ಅವರು ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷವಾಗ್ತಾ ಇದೆ. ಅವರು ನಮ್ಮ ಪ್ರಾಚೀನ ಸಂಗೀತದ ವಿಶೇಷ ಅಧ್ಯಯನವನ್ನು ತಾವು ಮಾಡಿ, ತಾವು ಮಾತ್ರ ಅನೇಕರು ಇರ್ತಾರೆ, ಚೆನ್ನಾಗಿ ತಾವು ಕಲಿತಾರೆ, ಆದರೆ ಮತ್ತೊಬ್ಬರಿಗೆ ಹೇಳಿಕೊಡುವುದು ಅಂತ ಹೇಳಿದ್ರೆ ಸ್ವಲ್ಪ ಹಿಂಜಾಡ್ತಾರೆ ಅವರು, ನಮ್ಮ ವಿದ್ಯೆಯಲ್ಲಿ ಹೋಗಿಬಿಡುತ್ತೋ ಅಂತ ಹೇಳಿ. ಆದರೆ ನಮ್ಮ ಬಾಲಸುಬ್ರಹ್ಮಣ್ಯಂ ಅವರು ತಾವು ಸಂಗೀತ ಕಲಿತದ್ದು ಅಷ್ಟೇ ಅಲ್ಲ, ಅನೇಕ ಶಿಷ್ಯರನ್ನು ತಯಾರು ಮಾಡಿದ್ದಾರೆ. ಅವರು ಮಾಡ್ತಾ ಇದ್ದಾರೆ ಈಗಲೂ ಸಹಿತ. ಅದರಲ್ಲಿ ನಾನು ಒಬ್ಬ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಯಾಕೆಂತ ಹೇಳಿದರೆ ನಮಗೂ ಸುಮಾರು 12 ವರ್ಷದ ಹಿಂದೆ ಸುಮಾರು 6 ತಿಂಗಳ ಕಾಲ ಅವರು ಸಂಗೀತದ ಪರಿಚಯವನ್ನು ಮಾಡಿಕೊಟ್ಟಿದ್ದರು. ಆಮೇಲೆ ನಮಗೂ ಉದಾಸೀನ ಆಯಿತು, ಏನೋ ಆಯಿತು, ಆ ವ್ಯವಸ್ಥೆ ಆಯಿತು, ಆಮೇಲೆ ಪೂರ್ಣವಾಗಿ ಮಾಡಲಿಕ್ಕೆ ಆಗಲಿಲ್ಲ ನಮಗೆ. ಅಂತೂ ಅವರು ನಮಗೆ ಈ ಸಂಗೀತದ ಬಗ್ಗೆ ಹೇಳಿಕೊಡ್ಬೇಕಾದ್ರೆ ನಮಗೆ ಬಹಳ ಕಷ್ಟ ಆಗ್ತಾಯಿತ್ತು ಆ ಸಂಗೀತ ಕಲಿಬೇಕಾದ್ರೆ ಪ್ರಾರಂಭದಲ್ಲಿ. ಆದರೆ ಅವರು ಬಹಳ ತಾಳ್ಮೆಯಿಂದ ಅದರ ಸ್ವರವನ್ನು ಮತ್ತೆ ಹೇಳಿಕೊಟ್ಟು ಬರೆಸಿ ನಮ್ಮ ಹತ್ರ ಆ ಸ್ವರ ಹೇಗೆ ಇರಬೇಕು ಎಂಬುದನ್ನು ತೋರಿಸಿಕೊಟ್ಟವರು ನಮ್ಮ ಬಾಲಸುಬ್ರಹ್ಮಣ್ಯಂ ಅವರು. ಅವರ ತಾಳ್ಮೆಗೆ ನಾನು ಇವತ್ತೂ ಸಹಿತ ಯಾವಾಗಲೂ ನಾನು ನೆನೆಸ್ತಾ ಇರ್ತೇನೆ. ನಿಜವಾಗಿ ಅವರ ತಾಳ್ಮೆ ಬಹಳ ದೊಡ್ಡದು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಅಷ್ಟು ತಾಳ್ಮೆಯಿಂದ, ಯಾಕಂತ ಹೇಳಿದರೆ ಶಿಕ್ಷಕರಿಗೆ ತಾಳ್ಮೆ ಬಹಳ ಮುಖ್ಯ. ಅವ್ರು ತಾಳ್ಮೆಗೆಟ್ಟರು ಅಂತ ಹೇಳಿದ್ರೆ ಮತ್ತೆ ಆ ಸಾಧ್ಯನೇ ಇಲ್ಲ ಯಾರಾಗಲಿಕ್ಕೂ. ತಾಳ್ಮೆ ಬಹಳ ಮುಖ್ಯವಾಗಿ, ಯಾಕಂತೇಳಿದ್ರೆ ಶಿಷ್ಯರು ಏನೇನೋ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ. ನಮ್ಮ ಆಧ್ಯಾತ್ಮಿಕ ವಿದ್ಯೆ ಆಗಿರ್ಬೋದು, ಯಾವುದೇ ವಿದ್ಯೆ ಆಗಿರ್ಬೋದು, ಆ ವಿದ್ಯೆ ಹೇಳಿಕೊಡೋರು ಗುರುಗಳು ಶಿಷ್ಯರನ್ನು ತಯಾರು ಮಾಡಬೇಕಾದರೆ ಅತ್ಯಂತ ತಾಳ್ಮೆಯಿಂದ ಇರಬೇಕು. ಅಂತಹ ತಾಳ್ಮೆ
ತಾಳ್ಮೆಯ ಜೊತೆಗೆ ಉತ್ಸಾಹ, ಶ್ರದ್ಧೆ ಎಲ್ಲವನ್ನು ಇಟ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳು ಬಾಲಸುಬ್ರಹ್ಮಣ್ಯಂ ಅವರು. ಅಂತಹ ಬಾಲಸುಬ್ರಹ್ಮಣ್ಯಂ, ಮಧುರ್ ಬಾಲಸುಬ್ರಹ್ಮಣ್ಯಂ ಅವರ ಈ ಒಂದು ಸಂಗೀತದ ವೈಭವವನ್ನು ಮನಗೊಂಡಿರ್ತಕ್ಕಂತಹ ಮಧುರು ಮಾಧುರ್ಯ ಸಮಿತಿಯವರು 70 ವರ್ಷ ಸಪ್ತತಿಯ ಈ ಸಂದರ್ಭದಲ್ಲಿ ಅವರಿಗೆ 70 ವರ್ಷ ಆಗ್ತಾ ಅಂತ ಅವರು ಹೇಳ್ತಾ ಇದ್ದಾರೆ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂತ ಹೇಳಿದರೆ ನಾನು ಆವಾಗ ಒಂದು 20 ವರ್ಷದ ಹಿಂದೆ ಅವರನ್ನು ಹೇಗೆ ನೋಡಿದ್ದೇನೆ ಅದೇ ಥರ ನೋಡ್ತಾ ಇದ್ದೆ ನಾನು ಅವರನ್ನು. ಅದೇ ಥರ ಅವರಿದ್ದಾರೆ. ಇನ್ನೂ ಅವರಿಗೆ ಆ 70 ವರ್ಷ ಆಗಿದೆ ಅಂತ ನಮಗೆ ಕಲ್ಪನೆ ಬರ್ತಾ ಇಲ್ಲ. ಅಷ್ಟು ಆ ಉತ್ಸಾಹ ಅವರಲ್ಲಿ ನಾವು ನೋಡ್ತಾ ಇದ್ದೇವೆ, ಅಷ್ಟೊಂದು ಶ್ರದ್ಧೆ ಅವರಲ್ಲಿ ನೋಡ್ತಾ ಇದ್ದೇವೆ. ಸಂಗೀತವನ್ನು ಜನರಿಗೆ ಮುಟ್ಟಿಸಬೇಕು ಎಂಬತಕ್ಕಂಥ ಕಾಳಜಿ ಅವರಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂತಹ ಬಾಲಸುಬ್ರಹ್ಮಣ್ಯಂ ಅವರ ಈ ಒಂದು 70ನೇ ವರ್ಷದ ಸಂದರ್ಭದಲ್ಲಿ ಈ ಸಮಿತಿಯವರು ಒಂದು ಸುಮಾರು 1.5 ವರ್ಷದ ಹಿಂದಿನಿಂದಲೇ ಅವರು ಬಹಳ ವೈಭವದಿಂದ ಮಾಡಬೇಕು ಅಂತ ಬಹಳ ಪ್ರಯತ್ನ ಪಡ್ತಾ ಇದ್ದರು. ಪಾಪ ತುಂಬ ಶ್ರಮ ಪಟ್ಟಿದ್ದಾರೆ ಸಮಿತಿಯವರು, ಅಭಿನಂದನಾ ಸಮಿತಿಯವರು ತುಂಬ ಶ್ರಮ ಪಟ್ಟಿದ್ದಾರೆ. 1.5 ವರ್ಷದ ಹಿಂದಿನಿಂದಲೇ ಮಾಡ್ತಾ ಇದ್ದಾರೆ. ಏನೋ ಈ ಸಮಸ್ಯೆಗಳು, ಈ ಕೊರೋನಾ ಸಮಸ್ಯೆ ಮಾಡಬೇಕು ಅಂತ ಹತ್ತಿರ ಬಂದಾಗ ಕೊರೋನಾ ಬಂದು ಬಿಡೋದು. ಅದು ಯಾವಾಗ ಬರ್ತದೆ ಅಂತ ಹೇಳಿ ಆಗ ಹೋಗ್ತದೆ ಹೇಳಿ ಬರೋದಿಲ್ಲ. ಡಾಕ್ಟರ್ ಮನಸ್ಸು ಮಾಡಿದ್ರೆ ಬಂದು ಬಿಡುತ್ತೆ. ಆ ತರಹ ಕೊರೋನಾ ಬಂತು, ನಿಂತು ಹೋಗಿಬಿಡ್ತು, ಮತ್ತೆ ಪ್ರಾರಂಭ ಮಾಡಬೇಕಂತ ಆಯಿತು, ಪುನಃ ಕೊರೋನಾ ಬಂದುಬಿಡ್ತು. ಈ ತರಹ ಸಮಸ್ಯೆಗಳು ಬಂದು, ಆದರೂ ಅದರ ಮಧ್ಯದಲ್ಲಿ ಸುಮಾರು 1 ವರ್ಷಗಳಿಂದ ಬೇರೆ 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 ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದರು. ಸನ್ಮಾನ ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದರು. ಇವತ್ತು ಈ ಒಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಕೃಷ್ಣದೇವರ ಸನ್ನಿಧಾನದಲ್ಲಿ ನಡೀತಾ ಇದೆ. ಯಾಕೆಂತ ಹೇಳಿದರೆ ಕೃಷ್ಣ ಅವನು ಗಾನಪ್ರಿಯ, ಸಂಗೀತ ಪ್ರಿಯ. ಸಂಗೀತಕ್ಕೆ ಒಂದು ರೀತಿಯಲ್ಲಿ ಕೃಷ್ಣನೇ ನಾಯಕ ಅಂತ ನಾವು ಹೇಳ್ಬೋದು. ಒಂದು ರೀತಿಯಲ್ಲಿ ಸಂಗೀತವನ್ನು ಹುಟ್ಟು ಹಾಕಿದವನು ಕೃಷ್ಣದೇವರು. ಅಂತಹ ಕೃಷ್ಣನ ಸನ್ನಿಧಾನದಲ್ಲಿ ಆಚಾರ್ಯ ಮಧ್ವರ ಸನ್ನಿಧಾನದಲ್ಲಿ ಆಚಾರ್ಯ ಮಧ್ವರು ಅಷ್ಟೇ ತಾವು ದ್ವಾದಶ ಸ್ತೋತ್ರ ಬರೆಯುವ ಮೂಲಕ ಆ ಸಂಗೀತ ಲೋಕಕ್ಕೆ ಒಂದು ರೀತಿಯಲ್ಲಿ ತಾವು ಒಂದು ಪ್ರಾರಂಭ ನಾಂದಿಯನ್ನು ಹಾಡಿದವರವರು. ಅಂತಹ ಆಚಾರ್ಯ ಮಧ್ವರ ಸನ್ನಿಧಾನದಲ್ಲಿ ನಮ್ಮ ಅದಮಾರು ಶ್ರೀಪಾದನ ಪರ್ಯಾಯದ ಸಂದರ್ಭದಲ್ಲಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರುತ್ತಾ ಇದೆ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಬಾಲಸುಬ್ರಹ್ಮಣ್ಯಂ ಅವರಿಗೆ ದೇವರು ವಿಶೇಷವಾಗಿ ಆಯುರಾರೋಗ್ಯವನ್ನು ನೀಡಲಿ. ಅವರ ಮೂಲಕ ಮತ್ತಷ್ಟು ಶಿಷ್ಯರು ಮುಂದೆ ಬರಲಿ, ಬೆಳಗಲಿ. ಸಂಗೀತ ಲೋಕಕ್ಕೆ ಅವರಿಂದ ಮತ್ತಷ್ಟು ವೈಭವವು ಬೆಳಕು ಬರುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಬಂದಿರತಕ್ಕಂತಹ ಎಲ್ಲ ಅಭ್ಯಾಗತರಿಗೂ ಭಗವಂತನ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಕೃಷ್ಣಾರ್ಪಣಮಸ್ತು. ಪರ್ಯಾಯ ಪೀಠಾಧೀಶರಾದ ಅದಮಾರು ಮತೆಯ ಯತಿ ಪರಂಪರೆಯ 33ನೇ ಯತಿಗಳಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಿಗೆ ಫಲಪುಷ್ಪವನ್ನು ಸಮರ್ಪಿಸಬೇಕು ಅಂತ ನಮ್ಮ ಗೌರವಾಧ್ಯಕ್ಷರಾದ ಡಾಕ್ಟರ್ ನಿ ವಿಜಯ್ ಬಲ್ಲಾಳ್ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ಶೀರ್ಷಿಕೆಯೊಂದಿಗೆ ನಮ್ಮ ಗಾನಯಾನ ಸರಣಿಯ 25 ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿದ್ದೇವೆ. ಆದರೆ ಇಂದಿನ ಈ ವೇದಿಕೆಯಲ್ಲಿ ತಾಳುವಿಕೆಗಂತನ್ಯ ತಪವೂ ಇಲ್ಲ ಎಂಬ ಮಾತು ಪ್ರಸ್ತುತಗೊಂಡಿದೆ. ಆದ್ದರಿಂದ ಮಧುರ್ ಪಿ ಬಾಲಸುಬ್ರಹ್ಮಣ್ಯಂ ಅವರ
ಸರ್ವಜ್ಞ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರ ಅನುಮತಿಯನ್ನು ಕೋರುತ್ತಾ ಸಭೆಯನ್ನು ಮುಂದುವರಿಸ್ತಾ ಇದ್ದೇನೆ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ಶೀರ್ಷಿಕೆಯೊಂದಿಗೆ ನಮ್ಮ ಜ್ಞಾನಯಾನ ಸರಣಿಯ 25 ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿದ್ದೇವೆ. ಇದೀಗ ಈ ಒಂದು ವೇದಿಕೆಗೆ ಸೂಕ್ತವೆಂಬಂತೆ ತಾಳ್ವಿಕೆಗಂತನ್ಯ ತಪವಿಲ್ಲ ಎಂಬ ಒಂದು ಮಾತು ಇಲ್ಲಿ ಸಾಕಾರಗೊಂಡಿತು. ಮಧುರ್ ಬಾಲಸುಬ್ರಹ್ಮಣ್ಯಂ ಅವರ ಒಂದು ತಾಳ್ಮೆಯೇ ದೊಡ್ಡ ತಪ ಎಂಬುವ ಒಂದು ಮಾತು ಬಹಳಷ್ಟು ಸುಂದರವಾಗಿ ಇಲ್ಲಿ ಮೂಡಿ ಬಂತು. ಅದನ್ನು ಕೇಳಿ ತಾವೆಲ್ಲರೂ ಕೃತಾರ್ಥರಾಗಿದ್ದೀರಿ ಎಂದು ಭಾವಿಸ್ತೇನೆ. ಆದರೆ ಅವರ ಜೀವನದ ಮೈಲುಗಲ್ಲುಗಳು ಈ ಅಭಿನಂದನಾ ಗ್ರಂಥದ ಮೂಲಕ ನಾವು ಜೀವನವನ್ನು ಹೇಗೆ ಸಾಗಿಸಿದ್ದೇವೆ ಎಂಬುದು ಬಹಳ ಮುಖ್ಯ. ಬದಲಾಗಿ ಎಷ್ಟು ವರ್ಷ ಜೀವಿಸಿದ್ದೇವೆ ಎಂಬುದು ಮುಖ್ಯವಲ್ಲ ಎಂಬ ಮಾತಿಗೆ ಪರ್ಯಾಯವಂತೆ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರು, ಪ್ರಧಾನ ಸಂಪಾದಕರು, ಅಭಿನಂದನಾ ಗ್ರಂಥ, ಇವರು ಬಂದು ಈ ಗ್ರಂಥವನ್ನು ಪರಿಚಯಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೂ ನನ್ನ ಗೌರವವನ್ನು ಸಮರ್ಪಿಸಿ ಸಭಾಸದರಿಗೆಲ್ಲರಿಗೆ ವಂದನೆಯನ್ನು ಸಲ್ಲಿಸಿ ಮಧುರ್ ಬಾಲಸುಬ್ರಹ್ಮಣ್ಯಂ ಅವರ ಗೌರವ ಗ್ರಂಥದ ಸಂಪಾದಕನಾಗಿ 4 ಮಾತುಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ನಿರೂಪಿಸ್ತೇನೆ. ಮಧುರ್ ಮಾಧುರ್ಯ ಎಂಬುದು ಮಧುರ್ ಪಿ ಬಾಲಸುಬ್ರಹ್ಮಣ್ಯಂ ಗೌರವ ಅಭಿನಂದನ ಅಥವಾ ಸಪ್ತತಿ ಅಭಿನಂದನದ ಸಮಿತಿಯ ಹೆಸರು. ಈ ಗ್ರಂಥವೊಂದನ್ನು ಸಿದ್ಧಪಡಿಸಿ ಅವರಿಗೆ ಸಮರ್ಪಿಸಬೇಕು ಎಂಬಂತಹದ್ದು ಸಮಿತಿಯ ಒಂದು ಅಪೇಕ್ಷೆ, ಒಂದು ಯೋಜನೆಗಳಲ್ಲಿ ಒಂದು. ಒಂದೇ ಗುರು ಪರಂಪರಾಂ ಎಂಬುದಾಗಿ ನಮ್ಮ ಹಿರಿಯರು ಬಹಳ ಪ್ರಾಚೀನ ಕಾಲದಿಂದಲೇ ಹೇಳಿಕೊಂಡು ಬಂದಿದ್ದಾರೆ. ಗುರುಭ್ಯೋ ನಮಃ ಎಂಬುದಾಗಿ ಪ್ರಾರಂಭಿಸಿದಾಗ ಆ ಇಡೀ ಗುರು ಪರಂಪರೆಯನ್ನು ನಾವು ನಮಸ್ಕರಿಸುವಂತಹದ್ದು. ಹಾಗೆ ಮಧುರು ಗುರುಗಳಿಗೆ ಅವರ ಗೌರವಾರ್ಥ ಮಾಡುವಂಥ ಕಾರ್ಯಕ್ರಮ ಗುರು ಪರಂಪರೆಯ ನಮನವಾಗಿ ಬರಬೇಕು ಎಂಬುದು ಸಮಿತಿಯ ಅಪೇಕ್ಷೆಯೂ ಆಗಿತ್ತು. ಅದಕ್ಕೆ ಸರಿಯಾಗಿ ಅವರು ತಮಗೆ ಒಂದು ಗೌರವವನ್ನು ಸಮರ್ಪಿಸಬೇಕು ಸಾರ್ವಜನಿಕವಾಗಿ ಅಂತ ಇದ್ದೇವೆ ಅಂತ ಶಿಷ್ಯರೆಲ್ಲ ಸೇರಿ ಹೇಳಿದಾಗ, ನನಗಿಂತ ಹಿರಿಯರಾದಂತಹ ಸಂಗೀತ ಸಾಧಕರು, ಸಂಗೀತ ಶಿಕ್ಷಕರು, ಸಂಗೀತ ಪ್ರಸಾರಕರಿದ್ದಾರೆ, ಅವರನ್ನು ಮೊದಲು ಗೌರವಿಸಿ ಎಂಬಂಥ ಸೂಚನೆಯನ್ನು ಕೊಟ್ಟರು. ಅದನ್ನು ಸಮಿತಿ ಅನುಸರಿಸಿಕೊಂಡು ಹಿರಿಯರ ಸನ್ಮಾನವನ್ನು ಏರ್ಪಡಿಸಿದ್ದು, ಗೌರವಾರ್ಪಣೆಯನ್ನು ಏರ್ಪಡಿಸಿದ್ದು ಮತ್ತು ದಿವಂಗತ ಹಿರಿಯರನ್ನು ಸಂಸ್ಮರಿಸಿಕೊಂಡಂತಹದ್ದು ಈ ಎಲ್ಲ ಕಾರ್ಯಕ್ರಮಗಳು ಸರಣಿ ರೂಪದಲ್ಲಿ ನಡೆದವು. ಇದೀಗ ಕೊನೆಯ ಕಾರ್ಯಕ್ರಮದಲ್ಲಿ ಸುನಾದ ಮಾಧುರಿ ಎಂಬ ಹೆಸರಿನ ಈ ಗೌರವ ಗ್ರಂಥ ಅವರಿಗೆ ಸಮರ್ಪಿತವಾಗುತ್ತದೆ. ಈ ಗ್ರಂಥದ ಬಗೆಗೆ 2 ಮಾತು. ಗ್ರಂಥ ಅನಾವರಣಗೊಂಡ ಮೇಲೆ, ಸಮರ್ಪಿತವಾದ ಮೇಲೆ ಅದು ಎಲ್ಲರಿಗೂ ಉಪಲಬ್ಧವಾಗುವಂತಹದ್ದಿದೆ. ವ್ಯಕ್ತಿ ಮುಖ್ಯವಲ್ಲ, ಕಲೆ, ಶಾಸ್ತ್ರ, ಪರಂಪರೆ ಎಂಬಂತಹದ್ದು ಬಹಳ ದೊಡ್ಡದು ಮತ್ತು ಮುಖ್ಯ ಎಂಬುದು ಈ ಸಮಿತಿ ಇರಿಸಿಕೊಂಡಂತಹ ಧೋರಣೆಯೂ ಹೌದು, ಈ ಗ್ರಂಥವನ್ನು ಸಿದ್ಧಪಡಿಸುವಲ್ಲಿ ಇರಿಸಿಕೊಂಡಂತಹ ಒಂದು ಧೋರಣೆಯೂ ಹೌದು. ಆ ಕಾರಣದಿಂದಾಗಿ ಸಂಗೀತ ಶಾಸ್ತ್ರಕ್ಕೆ ಮತ್ತು ಕಲೆಗೆ ಸಂಬಂಧಪಟ್ಟಂತಹ ಸಂಶೋಧನಾತ್ಮಕವಾದ ಮತ್ತು ವಿವರಣಾತ್ಮಕವಾದಂತಹ ಲೇಖನಗಳು ಹೆಚ್ಚಿರಬೇಕು. ಹಾಗೆ ವ್ಯಕ್ತಿ ಸಂಬಂಧವಾದಂಥ ಲೇಖನಗಳು, ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡುವಂಥ ಲೇಖನಗಳು ಕೂಡ ಅದರಲ್ಲಿ ಸೇರಿರಬೇಕು. ಎರಡೂ ಪರಸ್ಪರ ಪೂರಕವಾಗಿರಬೇಕು. ಆದರೆ ಕಲೆ ಮತ್ತು ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯ ಮಹತ್ವದ್ದು ಎಂಬಂತಹದ್ದು ನಮ್ಮ ದೃಷ್ಟಿ. ಈ ದೃಷ್ಟಿಯನ್ನಿರಿಸಿಕೊಂಡು ಈ ಗ್ರಂಥವನ್ನು ಯೋಜಿಸಲಾಯಿತು. ಅದಕ್ಕನುಗುಣವಾಗಿ ಹಲವಾರು ಹಿರಿಯ ಲೇಖಕರನ್ನು, ಸಂಗೀತ ಸಾಧಕರನ್ನು, ಸಂಗೀತ ಶಾಸ್ತ್ರದ ಬಗೆಗೆ ಅಧ್ಯಯನ ಮಾಡಿದಂಥ ವಿದ್ವಾನ್ ಮಹನೀಯರನ್ನು ಸಂಪರ್ಕಿಸಿ ಲೇಖನಗಳನ್ನು ಕೇಳಿ ಅವುಗಳನ್ನು ಈ ಪುಸ್ತಕದಲ್ಲಿ ಒಟ್ಟು ಸೇರಿಸಿ ಸಂಪಾದಿಸಲಾಯಿತು. ಮಧುರು ಅವರ ಶಿಷ್ಯರು ಕೆಲವು ಲೇಖನಗಳನ್ನು ಅದರಲ್ಲಿ ಬರೆದಿದ್ದಾರೆ ಮತ್ತು ಸ್ವತಃ ಮಧುರು ಅವರು ತಮ್ಮ ಒಂದು ಬೊಗಸೆ ನೆನಪು ಎಂಬ ಹೆಸರಿನಲ್ಲಿ ತಮ್ಮ ನೆನಪುಗಳನ್ನು ಇದರಲ್ಲಿ ನಿರೂಪಣೆ ಮಾಡಿದ್ದಾರೆ. ಹೀಗೆ ಇದು ಗುರು ಪರಂಪರೆಯ ಸ್ಮರಣೆಯೂ ಹೌದು, ಶಾಸ್ತ್ರದ ಸ್ಮರಣೆಯೂ ಹೌದು, ಕಲೆಯ ವಿವೇಚನೆಯೂ ಹೌದು. ಹಾಗೆ ಸ್ವಲ್ಪ ಮಟ್ಟಿಗೆ ವೈಯಕ್ತಿಕವಾದಂಥ ವಿಷಯಗಳು, ಅಂದರೆ ನಮ್ಮ ಸಾಮಾಜಿಕ ವಿಷಯ ಇರುವಂತಹದ್ದು. ಅಂದರೆ ಸಮಾಜದಲ್ಲಿ ಈ ಸಂಗೀತ ಗುರುಗಳು ಕೂಡ ಒಬ್ಬರು ಸಮಾಜ ಜೀವಿ. ಅವರು ಹೇಗೆ ಸಮಾಜದಲ್ಲಿ ಸಂಗೀತವನ್ನು ತೆಗೆದುಕೊಂಡು ಜೀವನ ಮಾಡಿದರು ಎಂಬಂಥ ಅನುಭವವನ್ನು ಅದರಲ್ಲಿ ಹೇಳಿದ್ದಾರೆ. ಆ ನೆನಪುಗಳಲ್ಲಿಯೂ ಅವರ ಗುರು ಪರಂಪರೆಯ ಬಗೆಗೆ ವಿಶೇಷವಾದಂಥ
ಒಂದು ಮಾನ್ಯತೆಯನ್ನು ಇರಿಸಿದ್ದಾರೆ. ಈ ದಿನದ ಕಾರ್ಯಕ್ರಮದಲ್ಲಿ ಅದಕ್ಕಾಗಿ ಅವರ ಇಬ್ಬರು ಹಿರಿಯ ಗುರುಗಳನ್ನು ಇಲ್ಲಿ ಸ್ಮರಿಸುವುದಕ್ಕಾಗಿ ಅವರ ಭಾವಚಿತ್ರಗಳನ್ನಿರಿಸಲಾಗಿದೆ. ಅವರು ಪಡುಬಿದ್ರೆ ಸುಬ್ರಾಯಮಾಣಿ ಭಾಗವತರ್ ಎಂಬವರಲ್ಲಿ ಪ್ರಾಥಮಿಕ ಸಂಗೀತ ವಿದ್ಯಾಭ್ಯಾಸವನ್ನು, ಅನಂತರ ಕಾಂಚನ ವೆಂಕಟಸುಬ್ರಹ್ಮಣ್ಯಂ ಅಯ್ಯರವರಲ್ಲಿ ಪ್ರೌಢ ಸಂಗೀತ ವಿದ್ಯಾಭ್ಯಾಸವನ್ನು ಕಲಿತರು, ಅಭ್ಯಾಸ ಮಾಡಿದರು. ಆ ಇಬ್ಬರು ಮಹನೀಯರ ಚಿತ್ರವನ್ನು ಇರಿಸಿದ್ದಾರೆ. ಹೀಗೆ ಈ ಕಲಾ ಪರಂಪರೆಯನ್ನು ನೆನಪಿಸುವಂಥ ಗ್ರಂಥದಲ್ಲಿ ಅವರು ಸೂಚಿಸಿದ ಪ್ರಕಾರ ಯಾವ ಹಿರಿಯರನ್ನು ಗೌರವಿಸಲಾಗಿದೆ ಮತ್ತು ಸ್ಮರಿಸಲಾಗಿದೆ ಅವರ ಬಗೆಗೆ ಕೂಡ ಮಾಹಿತಿಯನ್ನು ಹಾಕಿದೆ. ಈ ಮಾಹಿತಿಯನ್ನು ತೆಗೆದುಕೊಂಡಾಗ ಈ ಕರಾವಳಿ ಪ್ರದೇಶ ಮತ್ತು ಅವರು ಸಂಚಾರ ಮಾಡಿ ತಮ್ಮ ಒಂದು ವ್ಯಾಪ್ತಿ ಅಂತ ಇರಿಸಿಕೊಂಡಂತಹ ಪ್ರದೇಶ, ಮುಖ್ಯವಾಗಿ ಕಾಸರಗೋಡು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಇಂದಿನ ಉಡುಪಿ ಜಿಲ್ಲೆಯ ತುದಿಯವರೆಗೆ ಈ ಕರಾವಳಿ ಪ್ರದೇಶವಲ್ಲದೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ಈ ಭಾಗದಲ್ಲಿಯೂ ಅವರು ತುಂಬ ಸಂಗೀತದ ಸೇವೆಯನ್ನು ಮಾಡಿದ್ದಾರೆ, ಸಂಗೀತ ಶಿಬಿರಗಳನ್ನು ಮಾಡಿದ್ದಾರೆ, ಮನೆಯಲ್ಲಿ ಸಂಗೀತ ಪಾಠವನ್ನು ಮಾಡಿದ್ದಾರೆ. ಈ ಎಲ್ಲ ಪ್ರದೇಶಗಳಲ್ಲಿ ಅವರ ಸಂಗೀತ, ಕಾಂಚನದ ಪರಂಪರೆಯ ಸಂಗೀತ ವ್ಯಾಪಿಸಿಕೊಂಡಿದೆ. ಕಾಂಚನದ ಗುರುಗಳು ಮತ್ತು ಪಡುಬಿದ್ರೆ ಸುಬ್ರಾಯಮಾಣಿ ಭಾಗವತರು ಆರ್ಥಿಕವಾಗಿ ಶ್ರೀಮಂತರಲ್ಲ, ಅವರು ಸಂಗೀತ ವಿದ್ಯಾರ್ಥಿಗಳ ಮನೆಗೆ ಹೋಗಿ ಕುಳಿತು ಪಾಠ ಮಾಡಿದವರು. ಕಾಂಚನ ಸಂಗೀತಗುರುಗಳು ಆಢ್ಯರು, ಶ್ರೀಮಂತರು, ಸಂಗೀತ ಕಲೆಯ ಬಗೆಗೆ ತುಂಬ ವಿನೀತ ಅಭಿಪ್ರಾಯವುಳ್ಳವರು, ಸಂಗೀತ ಪ್ರಸಾರಕರು, ಸಂಗೀತ ಒಂದು ವಿದ್ಯಾಲಯದ ಕುಲಪತಿ ಎಂಬ ಹೆಸರನ್ನು ಪಡೆದಂಥವರು. ಅವರು ತಮ್ಮ ಮನೆಯಲ್ಲಿ ಗುರುಕುಲವನ್ನು ಸೃಷ್ಟಿಸಿ ಶಿಷ್ಯರಿಗೆ ಆಶನವಸನಾದಿಗಳನ್ನು ಕೊಟ್ಟು ಸಂಗೀತ ಪಾಠ ಮಾಡಿದಂಥವರು. ಮಧೂರು ಅವರು ವಿದ್ವತ್ ಪದವಿಯನ್ನು ಪಡೆದ ಮೇಲೆ ಉಡುಪಿಗೆ ಬಂದು ತಮ್ಮ ಮೊದಲ ಗುರುಗಳ ಮಾದರಿಯನ್ನು ಅನುಸರಿಸಿಕೊಂಡು ಸಂಗೀತ ಸೇವೆಯನ್ನು ಮಾಡಿದ್ದಾರೆ. ಸಂಗೀತ ಬೇಕು ಎಂದವರ ಮನೆಗೆ ಹೋಗಿ, ಅದು ಬೆಳಗಿನ 5:30 ಗಂಟೆಗೆ ಇರಬಹುದು, ರಾತ್ರಿಯ 9:30 ಗಂಟೆಗೂ ಇರಬಹುದು, ಅಷ್ಟು ಕೆಲಸವನ್ನು ಅವರು ಬಹಳ ನಿಷ್ಠೆಯಿಂದ ಮಾಡಿದ್ದಾರೆ. ಅವರ ಗೌರವಕ್ಕೆ, ಅವರ ಪರಿಶ್ರಮಕ್ಕೆ, ಅವರ ಸಾಧನೆಗೆ ಯೋಗ್ಯವಾದಂಥ ಒಂದು ಕೃತಿಯನ್ನು ಸಂಪಾದಿಸಿ ಕೊಡಬೇಕು, ಅವರಿಗೆ ಸಮರ್ಪಣೆ ಮಾಡಬೇಕು ಎಂಬಂತಹದ್ದು ಸಮಿತಿಯ ಉದ್ದೇಶವಾಗಿತ್ತು. ಅದಕ್ಕಾಗಿ ನನ್ನನ್ನು ಪ್ರಧಾನ ಸಂಪಾದಕನನ್ನಾಗಿಯೂ ಡಾಕ್ಟರ್ ಮಹೇಶ್ ಭಟ್ ಹಾರಿಯಾಡಿ ಅವರು ಮತ್ತು ಡಾಕ್ಟರ್ ಅರುಣಕುಮಾರ್ SR ಇವರು ಸಹ ಸಂಪಾದಕರಾಗಿ ಇರುವಂಥ 3 ಜನರ ಒಂದು ಸಂಪಾದನಾ ಸಮಿತಿಯನ್ನು ಏರ್ಪಡಿಸಿತು. ನಾನು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ, ಸಂಗೀತವನ್ನು ಬಲ್ಲಂಥವನಲ್ಲ. ಮಹೇಶ್ ಭಟ್ರು ಸಂಸ್ಕೃತ ವಿದ್ಯಾರ್ಥಿ ಮತ್ತು ಸಂಸ್ಕೃತ ವಿದ್ವಾಂಸರು. ಅವರು ಸಂಗೀತವನ್ನು ಅಲ್ಪ ಸ್ವಲ್ಪ ಸಂಗೀತ ಶಾಸ್ತ್ರ ಗ್ರಂಥಗಳನ್ನು ನೋಡಿದಂಥವರು, ಸಂಗೀತ ಕ್ಷೇತ್ರದ ಸಂಪರ್ಕವನ್ನುಳ್ಳಂಥವರು. ಅವರ ಪತ್ನಿ ಸಂಗೀತ ವಿದುಷಿ. ಡಾಕ್ಟರ್ ಅರುಣಕುಮಾರ್ ಅವರು ಸಂಗೀತ ಪರಂಪರೆಯಲ್ಲಿ ಬಂದಂಥವರು. ಅವರ ತಾಯಿ ಚಕ್ರಕೋಟಿ ನಾರಾಯಣ ಶಾಸ್ತ್ರಿಗಳ ಸೊಸೆ ಮತ್ತು ಶಿಷ್ಯೆ. ಅವರ ಮಕ್ಕಳು ಸಂಗೀತದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಸಂಗೀತ ಮತ್ತು ಸಾಹಿತ್ಯ ಇವುಗಳ ಸಂಪರ್ಕವಿರುವಂಥ ಸಂಪಾದಕರು ಯಥಾಸಾಧ್ಯ ಪ್ರಯತ್ನ ಮಾಡಿ ಈ ಗ್ರಂಥವನ್ನು ಸಂಪಾದಿಸಿದ್ದೇವೆ. ಇದರೊಳಗೆ ಸಂಗೀತ ಆಸ್ವಾದನೆಯಿಂದ ತೊಡಗಿ ಸಂಗೀತ ವಾದ್ಯವಾದನ ಪರಿಕರಗಳ ಸಿದ್ಧಪಡಿಸುವಿಕೆಯವರೆಗೆ ವೈವಿಧ್ಯಪೂರ್ಣವಾದಂಥ ಲೇಖನಗಳಿವೆ. ಅನೇಕ ಸಂಗೀತ ಶಾಸ್ತ್ರ ಗ್ರಂಥಗಳ ಬಗೆಗೆ ಲೇಖನಗಳಿವೆ. ವೈವಿಧ್ಯಪೂರ್ಣವಾದಂಥ ಲೇಖನಗಳುಳ್ಳ ಈ ಗ್ರಂಥ ಇದೀಗ ಅನಾವರಣಗೊಂಡು ಮಧೂರು ಅವರಿಗೆ ಸಮಿತಿಯ ವತಿಯಿಂದ ಸಮರ್ಪಿತವಾಗಲಿಕ್ಕಿದೆ. ಇದನ್ನು ನಮ್ಮ ಸಮಿತಿಯ ಗೌರವಾಧ್ಯಕ್ಷರು ಮತ್ತು ಇಲ್ಲಿಯ ಪರ್ಯಾಯ ಸ್ವಾಮಿಗಳು ಅಂದರೆ ಅವರು ಈ ಕೃಷ್ಣ ಮಠದಲ್ಲಿ ಅತ್ಯಂತ ಉನ್ನತವಾದಂಥ ಸ್ಥಾನವನ್ನು ಹೊಂದಿದಂಥವರು, ಕೃಷ್ಣನ ನೇರವಾದ ಪೂಜೆಯಲ್ಲಿ ಇರುವಂಥವರು. ಕೃಷ್ಣನ ಅನುಗ್ರಹ ಅವರ ಮೂಲಕ ಎಲ್ಲ ಶಿಷ್ಯ ವರ್ಗದವರಿಗೆ, ಭಕ್ತರಿಗೆ ಲಭಿಸ್ತದೆ ಎಂಬಂಥದ್ದು ನಮ್ಮ ನಂಬಿಕೆ, ವಿಶ್ವಾಸ. ಅವರು ಈ ಪುಸ್ತಕವನ್ನು ಅನಾವರಣ ಮಾಡಿ ಅನುಗ್ರಹಪೂರ್ವಕವಾಗಿ ಮಧುರು ಅವರಿಗೆ ಅದನ್ನು ನೀಡಿ ಹರಸಬೇಕು. ಸಮಿತಿ ಸಮರ್ಪಣೆ ಮಾಡುವಂತಹದ್ದು. ಆ ಸಮಿತಿಯ ಅಧ್ಯಕ್ಷರಾಗಿ ಪರ್ಯಾಯ ಸ್ವಾಮಿಗಳು ಆ ಗ್ರಂಥವನ್ನು ಅನಾವರಣ ಮಾಡಿ ಅವರಿಗೆ ನೀಡಿ ಹರಸಬೇಕು, ಅನುಗ್ರಹ ಮಾಡಬೇಕು ಎಂಬುದಾಗಿ ಈ
ವಿಶೇಷ ವೀಣಾಪಾಣಿ ಸರಸ್ವತಿಯ ಆರಾಧನೆ ಈ ಸಂಗೀತ. ನಮ್ಮಲ್ಲಿ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟ ಗುರುಗಳ ಅಣತಿಯಂತೆ ಕೇವಲ ಇನ್ನು 35 ನಿಮಿಷಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮುಗಿಸಬೇಕಾಗ್ತದೆ. ಆದ್ರಿಂದ ಶುಭಾಶಂಸನೆಗೋಸ್ಕರ ವಿದ್ವಾನ್ ವೇಣುಗೋಪಾಲ್ ಶಾನ್ಭೋಗಿ ಅವರು. ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮಿಸುತ್ತಾ, ವೇದಿಕೆಯಲ್ಲಿರುವ ಹಿರಿಯರು ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಮತ್ತು ಎದುರು ಕುಳಿತರು ಎಲ್ಲರಿಗೂ ನಮಸ್ಕರಿಸುತ್ತಾ ಶುಭಾಶಂಸನೆಯ 2 ನುಡಿಗಳನ್ನು ಮಾತಾಡ್ತೇನೆ. ನಾನು ಆ್ಯಕ್ಚುಲಿ ವಯಲಿನ್ ನುಡಿಸುವವ, ನಾನೇನು ಮಾತಾಡಲಿಕ್ಕೆ ಅಷ್ಟು ಬರೋದಿಲ್ಲ. ಅವರಿಗೆ ವಯಲಿನ್ ನುಡಿಸ್ತೇನೆ ಅಂತ 2-3 ಕಚೇರಿಗಳನ್ನು ನುಡಿಸ್ಬೋದು ಅಂತ ಹೇಳಿದ್ದೆ. ಆದರೂ ಸ್ನೇಹದಿಂದ 1-2 ಮಾತಾಡುವಂತೆ ಕೇಳ್ತಾ ಇದ್ದಾರೆ. ಮಧುರವರು ಮತ್ತು ನಾನು 1970ರಿಂದಲೇ ಬಲ್ಲವರಾಗಿದ್ದೇವೆ. ಯಾಕಂದರೆ ನಮ್ಮ ಕಾಸರಗೋಡು ಮಧುರ್ ಅವರದು ಜನ್ಮಸ್ಥಳ. ಮಧೂರು ಹತ್ತಿರ ನಮ್ಮದು ಸಹ ಕೂಡ್ಲು ಎಂಬುದು ನಮ್ಮದು ಸಹ ತರವಾಡು ಕೂಡ್ಲು ಮನೆತನೆ. ಹಾಗಾಗಿ ನಾವು ಹತ್ತಿರದಲ್ಲೇ ಇದ್ದೆವು. ಅಲ್ಲಿಂದ ಅವರು ನಮ್ಮ ಮನೆ ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲಿಯೂ ಅವರು ಆ ಸಮಯದಲ್ಲಿ ಸಂಚರಿಸ್ತಾ ಇದ್ದವರು. ನಮ್ಮ ತಂದೆಯವರು ಮತ್ತು ಅವರ ತಂದೆಯವರು ಸಹ ಬಹಳ ಸ್ನೇಹಿತರು ಆಗಿದ್ದರು. ಮಧೂರು ಪದ್ಮನಾಭ ಸರಳೆಯರು ವಯಲಿನಿಸ್ಟ್. ಅವರಲ್ಲಿ ನಾನು ವಯಲಿನಿಕ ಪಾಠ ಕಲಿಸ್ತಾ ಹೋಗ್ತಿದ್ದೆ. ಆ ಸಮಯದಲ್ಲೇ ಅಲ್ಲಿ ದೇವಸ್ಥಾನದಲ್ಲೆಲ್ಲ ಅವರ ಪರಿಚಯ ಆಗಿತ್ತು. ಜಾತ್ರೆಗೆ ಸಮಯದಲ್ಲೆಲ್ಲ ಅವರು ನನ್ನ ಕಚೇರಿ ಕರೀತಾ ಇದ್ರು. ಅಲ್ಲಿಂದ ಮತ್ತೆ ತುಂಬ ಕಚೇರಿಗಳು ನಾನು ಮತ್ತು ಮಧುರವರವಾಗಲು ಒಟ್ಟುಗೂಡಿದ್ದೇವೆ. ಅವರದ್ದು ಎಲ್ಲ ಅಭಿನಂದನಾ ಭಾಷಣ ಮಾಡಲಿಕ್ಕೆ ಇದ್ದಾರೆ. ಅವರ ಎಲ್ಲ ವಿಷಯಗಳು ನಿಮಗೆ ಈಗಾಗಲೇ ಗೊತ್ತಿದೆ. ನನಗೆ ಹೆಚ್ಚು ಅಂದರೆ ಅವರ ಕಾಂಟ್ಯಾಕ್ಟ್ ಆದ ಅಂದರೆ ಪಕ್ಕವಾದ್ಯ ನೆಲೆಯಲ್ಲಿ 1-2 ಮಾತುಗಳನ್ನು ಆಡುತ್ತೇನೆ ಅಷ್ಟೇ. ಯಾವುದೇ ಕಚೇರಿ ಇರಲಿ ಏನೇ ಇರಲಿ ಅವರು ಅಲ್ಲಿ ಸ್ಪೊಂಟಾನಿಯಸ್ ಆಗಿ ಹಾಡ್ತಾಯಿದ್ರು. ಕೇರಳ, ಕಾಸರಗೋಡು, ಕಾಞಗಡೆ ಅಲ್ಲಿ ತುಂಬ ಕಚೇರಿನ ಮತ್ತೆ ಹೋಗಿದ್ದು. ಅದರ ನಂತರ ಅವರು ಉಡುಪಿ ಬಂದಾಗ ಉಡುಪಿಲಿರ್ಬೋದು ಮತ್ತು ಶೃಂಗೇರಿ, ತೀರ್ಥಹಳ್ಳಿ ಅಲೆಗಳೆಲ್ಲ ತುಂಬ ಕಚೇರಿಗಳೇ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು. ನವರಾತ್ರಿ ಟೈಮಲ್ಲಿ ಮತ್ತು ತ್ಯಾಗರಾಜರ ಆರಾಧನೆ ಟೈಮಲ್ಲಿ 2 ಸಮಯದಲ್ಲಿ ನಾವು ಶೃಂಗೇರಿ ಅಲ್ಲೆಲ್ಲ ಕಡೆಗಳಲ್ಲಿ ನನ್ನ ಕರ್ಕೊಂಡು ಹೋಗೋರು. ವೇಣು ಬಲನಿಗೆ ಪೋಯಿ ಅಂತ ಹೇಳು ಹಾಗೆ ಕರೆಯೋದು. ವೇಣು ಬಲನಿಗೆ ಪೋಯಿ ಅಂತ ಕರ್ಕೊಂಡು ನಾನು ಮತ್ತು ಸುರುಳಿಯವರಿದ್ದು, ಸುರುಳಿ ಗಣೇಶ ಮೂರ್ತಿಗಳು ಇದ್ದಾರೆ, ಅವರು ಮೃದಂಗ, ನಾನು ವಯಲಿನ್. ನವರಾತ್ರಿ ಟೈಮಲ್ಲಿ ಎಲ್ಲಿ ಮೂಲೆ ತೀರ್ಥಹಳ್ಳಿ ಅಲ್ಲಿ ಎಲ್ಲೆಲ್ಲಿ ಹೋಗಿದ್ದೇವೆ ಅಂತ ನನಗೆ ಈಗ ನೆನಪು ಬರ್ತಾಯಿಲ್ಲ. ನಾನು ಸ್ವಲ್ಪ ಚಿಕ್ಕವ. ಈ ಥರ ಅಲ್ಲಿಂದ ತುಂಬ ಕಚೇರಿಗಳು, ವಿದ್ಯಾ ಗಣಪತಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಗಣಪತಿ ಪ್ರೋಗ್ರಾಮ್ ಎಲ್ಲ ಕಚೇರಿಗಳನ್ನು ನಡೆಸ್ತಾ ಇದ್ದೇನೆ. ಕಾಂಚನದಲ್ಲಿ 1-2-3 ಆ ಪರಂಪರೆ ಬಗ್ಗೆ ಮಾತ್ರ ಈ 2-3 ಅದು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ ಅಷ್ಟೇ. ಕಾಂಚನದಲ್ಲಿ ಹೇಗೆಂದರೆ ಆವಾಗ ನಾನು ಬಂದ ಟೈಮಲ್ಲಿ ಸ್ವಲ್ಪ ಇವರು ತುಂಬ ಹಿರಿಯರಿದ್ದರು. ಅವರು 70ರಿಂದ 85 ಅಂದಾಜಿಗೆ, ಮತ್ತು 83 ನಂತರ ಅವ್ರು ಬರ್ತಾ ಇಲ್ಲ ಆಯಿತು. ತ್ಯಾಗರಾಜರಾದರೆ ಮಾಡ್ತಾ ಇದ್ದೇವೆ ನಾವಲ್ಲಿ. ಅದೊಂದು ಉತ್ಸವದ ಹಾಗೆ ಇತ್ತು. ಎಲ್ಲ ತುಂಬ ಜನಗಳು ಬರ್ತಿದ್ರು. 7 ದಿವಸ ಅಲ್ಲಿ ಒಂದು ಹಬ್ಬದ ಹಾಗೆ. ಅಲ್ಲಿ ಸಂಗೀತ ಬಿಟ್ಟರೆ ಬೇರೆ ಏನೂ ಇಲ್ಲ. ಬೆಳಿಗ್ಗೆ ಎದ್ದ ನಂತರ ಕಾಫಿ ಕುಡಿದ ಸಂಗೀತ, ಪುನಃ ಮಧ್ಯಾಹ್ನ ಊಟ ಆದ ನಂತರ ಸಂಗೀತ, ಸಂಜೆ ಎಲ್ಲ ಸಂಗೀತವೇ. ನಮಗೆ ಅಲ್ಲಿ ಕೆಲಸ ಏನಂದರೆ ಈ ಬಂದಂತಹ ಎಲ್ಲ ಆರ್ಟಿಸ್ಟ್ಗಳನ್ನೆಲ್ಲ ಉಪಚಾರ ಮಾಡಬೇಕು. ಅವರಿಗೆ ತಿಂಡಿ, ಕಾಫಿ, ಊಟ, ಬೆಳಿಗ್ಗೆ ವ್ಯವಸ್ಥೆ, ಸ್ನಾನದ ವ್ಯವಸ್ಥೆ, ಇಷ್ಟು ಅವರು ಬಹಳ ಚಂದವಾಗಿ ಅಲ್ಲಿ ಮಾಡ್ತಿದ್ರು. ನಮ್ಮ ಗುರುಗಳ ಕಾಂಚನ ಸುಬ್ರಹ್ಮಣ್ಯ ಇರೋದು ಬಾಲ 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 ಅಂತ ಕರೆದ್ರೆ ಆಯಿತು. ಬಾಲ ಅಂತಲೇ ಕರೆದರು, ಬಾಲ ಅಂತ. ಹಾಗೆ ಬಾಲ ಮತ್ತು ರಘುರಾಮ್ ಅಂತ ಇಬ್ಬರು ಇದ್ದರು. ಇವರಿಬ್ಬರು ಅವರಿಗೆ 2 ಕಣ್ಣುಗಳಿದ್ದಾಗ ಬಾಲ ರಘು ಅವರಿದ್ರೆ ಆಯಿತು. ಎಲ್ಲ ಅಲ್ಲಿಯ ಆಗು ಹೋಗುಗಳು, ಅಲ್ಲಿಯ ಏನು ವ್ಯವಸ್ಥೆ ಆಗಬೇಕು ಎಲ್ಲ ಗುರುಕುಲದಲ್ಲಿ ಅಚ್ಚುಕಟ್ಟಾಗಿ, ಅಂದರೆ ಅಷ್ಟು ಯಾವುದೇ ಲೋಪ ಇಲ್ಲದಂತಹ ಒಂದು ಗುರುಕುಲ ಪದ್ಧತಿಯಲ್ಲಿ ಅವರು ಸಂಗೀತ ಕಲ್ತಿದ್ದಾರೆ. ಅದೇ ರೀತಿ ತುಂಬ ಅನುಭವಗಳು ನಮ್ಮ ಹತ್ರ ಇದೆ. ಬೇರೆ ಬೇರೆ ಕಡೆ ಹೋದದ್ದು, ಬೇರೆ ಬೇರೆ ಪ್ರೋಗ್ರಾಮಿಗಳು, ಬಹಳ ಬಹಳ ಪ್ರೋಗ್ರಾಮ್ ನಾವು ನಡೆಸ್ತಿದ್ದೇವೆ. ಪಕ್ಕವಾದವರಿಗೆ ಏನಂದರೆ ಪಕ್ಕವಾದವರು ಬಹಳ ಒಂದು ಉತ್ಸಾಹ ಕೊಡುವವರು. ಮಧ್ಯದಲ್ಲಿ ಸ್ವಲ್ಪ ಕೇಳೋಕುಂಟು ನನಗೆ, ವೇಣು ಎಂಚ ಪವಂತುಂಡು ಅಂತ. ಕಚೇರಿ ಮಧ್ಯೆ ಕೇಳು, ವೇಣು ಎಂಚ ಪವಂತು ಚೆನ್ನಾಗಿ ಹೋಗ್ತಾ. ಅಂದರೆ ಪ್ರತಿಯೊಂದು ಕಚೇರಿ ಆಗಲಿ ಏನು ಹೇಳು ಅಷ್ಟು ಒಂದು ಸೀರಿಯಸ್ ಆಗಿ ತಗೊಂಡು, ಏನಂದರೆ ಕಚೇರಿ ಚೆಂದ ಆಗಬೇಕು, ಕೇಳೋರ್ಗೆ ಕಚೇರಿಯಲ್ಲಿ ಏನಾದರೂ ತೆಗಿಬೇಕು. ಪ್ರತಿಯೊಂದು ಕಚೇರಿ ನಮಗೆ ಪಕ್ಕವಾದ್ಯ ಆಗಿರ್ಬೋದು, ಹಾಡು ಒಂದು ಪರೀಕ್ಷೆ. ಪಕ್ಕವಾದ್ಯವರಿಗಂತೂ ಖಂಡಿತ ಅದು ಕಠಿಣ ಪರೀಕ್ಷೆ. ಸೀನಿಯರ್ ಇರ್ಬೋದು, ವಿದ್ವತ್ ಪರೀಕ್ಷೆ ಇರ್ಬೋದು. ಪ್ರತಿಯೊಂದು ಕಚೇರಿ ಅಂದರೆ ವಿದ್ವತ್ ಪರೀಕ್ಷೆ ನಮಗೆ ಸ್ಟೇಜಲ್ಲಿ ಅಂತ ಲೆಕ್ಕ. ಹಾಗೆ ಎಲ್ಲ ಚಂದವಾಗಿ ಕಾರ್ಯಕ್ರಮ ನೀಡ್ತಾ ಇದ್ದರು. ಹೀಗೆ ನಾನು ಮತ್ತು ಅವರು ತುಂಬ ಕಚೇರಿಗಳನ್ನು ನುಡಿಸಿದ್ದೇನೆ. ನಾನು ತುಂಬ ಅವರಿಂದ ಕಲ್ತಿದ್ದು ಉಂಟು.
ಯಾಕಂದರೆ ನಾವು ಪ್ರತಿಯೊಂದು ಕಚೇರಿಯಲ್ಲೂ ನಾವು ವಿಷಯಗಳನ್ನು ಕಲಿತಾ ಇರ್ತೇವೆ. ಪಕ್ಕವಾದಿಯವರು ನಾವು ಕಲಿತಾ ಇರೋದು ಪ್ರತಿಯೊಂದು ಕಚೇರಿಗಳಲ್ಲೂ ಕಲಿತಾ ಇರ್ತೇವೆ. ನಮಗೂ ಕಲಿತು ಮುಗಿಯುವುದು ಅಂತ ಇಲ್ಲವೇ ಇಲ್ಲ. ಹೀಗೆ ನಾವು ಬಹಳ ಆತ್ಮೀಯರಾಗಿದ್ದೆವು. ನಮ್ಮ ಮನೆಗೂ ಸಹ ಬಂದಿದ್ದಾರೆ. ನನ್ನ ವೈಯಕ್ತಿನಲ್ಲಿ ಸಮೇತ ಮದುವೆ ಆಗ ಮೊದಲು ಒಂದು ಅದಕ್ಕೇನು ಸಂಬಂಧ ಇಲ್ಲ, ಆದರೂ ಸಮೇತ ಯಾಕೋ ಯೋಗ ಗೊತ್ತಿಲ್ಲ. ಒಂದ್ಸಲ ನಾನು ಹೆಂಡತಿ ಅವರು ಆಗುವ ಮನೆಗೆ ಹೋಗುವ ಅವರು ನನ್ನ ಒಂದು ಸಲ ಬಂದಿದ್ದರು. ಅದು ಭಾಳ ಯೋಗ ಅಂತ ನನಗೆ ಅನಿಸ್ತಾ ಉಂಟು ಈಗ. ಯಾಕೆ ಗೊತ್ತಿಲ್ಲ, ಆ ಟೈಮಲ್ಲಿ ಹೇಗೆ ಯೋಗ ಕೂಡಿ ಬಂತು ಗೊತ್ತಿಲ್ಲ. ಅವರು ಒಂದು ಸಲ ಬಂದಿದ್ದರು, ನಾವು ಅವರಿಬ್ಬರು ಹೋಗಿದ್ದೆವು ಒಂದು ಸಲ. ಹೀಗೆಲ್ಲ ತುಂಬ ಸ್ನೇಹಿತರಾಗಿದ್ದೆವು. ಈ ಸಪ್ತಾಹ ಸಂದರ್ಭದಲ್ಲಿ ದೇವರು ಅವರಿಗೆ ಆಯುರಾರೋಗ್ಯ ಸಂಪತ್ತು ನೀಡಿ ಇನ್ನೂ ಮುಂದಕ್ಕೆ ಇದೇ ರೀತಿ ತುಂಬ ಶಿಷ್ಯರು, ಈಗಲೇ ಶಿಷ್ಯರು ತುಂಬ ಇದ್ದಾರೆ. ಎಲ್ಲ ಶಿಷ್ಯರು ಸಹ ಚೆನ್ನಾಗಿ ಹಾಡುವವರೇ ಇದ್ದಾರೆ. ಒಬ್ಬೊಬ್ಬರು ವಿದ್ಯಾರ್ಥಿಗಳು ಸಹ ಚೆನ್ನಾಗಿದ್ದಾರೆ. ತುಂಬ ವಿದ್ಯಾರ್ಥಿಗಳು ಮಾಡಿ ಸಮಾಜಕ್ಕೆ ಇನ್ನೂ ಒಳ್ಳೆಯ ಹೆಸರು ಮತ್ತು ಕೀರ್ತಿ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅಭಿನಂದನಾ ಮಾತುಗಳಿಗೋಸ್ಕರ, ಅಭಿನಂದನಾ ಭಾಷಣಕ್ಕೋಸ್ಕರ ವಿದ್ವಾನ್ ಆನೂರು ಅನಂತಕೃಷ್ಣ ಅವರನ್ನು ಕೇಳ್ಕೊಳ್ತೇವೆ. ಶ್ರೀಗಳವರ ಅನುಮತಿಯನ್ನು ಕೋರ್ತಾ ಈ ಅಭಿನಂದನಾ ಭಾಷಣವನ್ನು ಮಾಡ್ತಾಯಿದ್ದೀನಿ. ಪಕ್ವಾದವರಿಗೆ ಯಾವಾಗಲೂ ಸ್ವಲ್ಪ ಟೈಮ್ ಕಡಿಮೆನೇ ಇರುತ್ತೆ. ಈಗಾಗಲೇ ನಿರೂಪಕರು ಹೇಳಿದ್ರು ಇನ್ನು 35 ನಿಮಿಷ ಇದೆ ಅಂತ. ಇಷ್ಟೊತ್ತು ಎಲ್ಲರೂ ನಮ್ಮ ಮಧುರ್ ಬಾಲಸುಬ್ರಹ್ಮಣ್ಯಂರವರನ್ನು ಅಭಿನಂದಿಸಿ ಅವರ ಕಾರ್ಯವನ್ನು ಹೊಗಳಿ ಮಾತಾಡಿದವರೇ. ನಾನು ಅವ್ರ ಪುಸ್ತಕನ ಓದ್ತಾ ಇದ್ದೆ. ಬಹಳ ಕಷ್ಟಪಟ್ಟು ಆ ಸಂಗೀತ ಅವರ ಒಂದು ಪ್ಯಾಷನ್ ಅಂತಾರೆ, ಒಂದು ಇಷ್ಟ, ಏನೇ ಕಷ್ಟ ಬಂದರೂ ಬಿಡದೆ ಅದನ್ನು ಮುಂದುವರಿಸ್ಕೊಂಡು ಮೊದಲಿಗೆ ಅಲ್ಲಿ ಅವರಿದ್ದಂತಹ ಮಧೂರು ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಬರ್ತಿದ್ದಂಥ ಮಾಣಿ ಭಾಗವತರಲ್ಲಿ ಪ್ರಾರಂಭ ಮಾಡಿ ನಂತರದಲ್ಲಿ ಗುರುಕುಲ ಪದ್ಧತಿ ಕಾಂಚನದಲ್ಲಿ ಅವರು ಕಾಂಚನ ವೆಂಕಟ ಸುಬ್ರಹ್ಮಣ್ಯರು ಮುಂದುವರಿಸಿ ಆ ಪುಸ್ತಕ ಓದ್ತಿದ್ದರೆ ಬಹುಶಃ ಜೂನಿಯರ್ ಅಥವಾ ಸೀನಿಯರ್ ಸಂಗೀತ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕವಾಗಿ ಒಂದು ಇಡ್ಬೋದು. ಸಂಗೀತ ಅಂದರೆ ಆ ಒಂದು ಪ್ರಬಲವಾದ ಆಸೆ, ಅದನ್ನು ಅವರು ಎಂದೂ ಅವರ ಕಷ್ಟ ದಿನಗಳಲ್ಲಿ ಅದೆಲ್ಲ ಬರುತ್ತೆ. ಅದರಲ್ಲಿ ತುಂಬ ಅದು ಬರೆದಿರೋರು ಚೆನ್ನಾಗಿ ಬರೆದಿದ್ದಾರೆ, ಅರುಣ್ ಕುಮಾರ್ ಅವರು. ಹಾಗೆ ಅದನ್ನು ಮುಂದುವರಿಸ್ಕೊಂಡು ಇವಾಗ ಸ್ವಲ್ಪ ಹೊತ್ತು ಮುಂಚೆ ಅವರು ನವಗ್ರಹ ಕೀರ್ತನೆಗಳಲ್ಲಿ ಒಂದಾದ ಬೃಹಸ್ಪತಿ ಹಾಡಿದ್ರು. ಎಷ್ಟು ಚೆನ್ನಾಗಿ ಕೀರ್ತನೆ ಹೇಳ್ಕೊಟ್ಟಿದ್ದಾರೆ ಅನ್ನೋದಕ್ಕೆ ಅವರ ಶಿಸ್ತಿನ ಪಾಠಕ್ರಮಗಳು. ಅದಕ್ಕೆ ನಾನು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೀನಿ. ನೀವು ಚಪ್ಪಾಳೆ ಹೊಡಿಬೋದು. ಥ್ಯಾಂಕ್ ಯು. ಆವಾಗಿಂದ ನೋಡ್ತಾ ಇದ್ದೆ, ಕರೋನಾ ಕಾಲದಲ್ಲಿ ಡಿಸ್ಟೆನ್ಸ್ ಏನೋ ಸರಿ, ಚಪ್ಪಾಳೆನೂ ಹೊಡಿತಿಲ್ವಲ್ಲ ಅಂತ. ಭಾಳ ಸಿಂಪಲ್, ಅದಕ್ಕೆ ಸರಿಯಾದ ಪರ್ಯಾಯ ಪದ ನನಗೆ ಕನ್ನಡದಲ್ಲಿ ಕಾಣಲಿಲ್ಲ. ಆಡಂಬರವಿಲ್ಲದಂತಹ ವ್ಯಕ್ತಿ. ನಾನು SP ಬಾಲಸುಬ್ರಹ್ಮಣ್ಯವರು ನಾವು ಭಾಳ ಸ್ನೇಹ. ಅವ್ರು ಹೇಳ್ತಿದ್ದೆ, ತೆಲುಗು ನಾನು ಅವರು ಮಾತಾಡ್ತಾಯಿದ್ದೆ, ನೀವು ಯಾಕೆ ಚೆನ್ನಾಗಿ ಹಾಡ್ತೀರಾ ಅಂದರೆ ಅವ್ರ ಹೆಸರು ಬಾಲಸುಬ್ರಹ್ಮಣ್ಯಂ, ಭಾಳ ಶುಭ್ರವಾಗಿದ್ದಾರೆ ಅಂತ. ಮನಸ್ಸು ಶುಭ್ರವಾಗಿದ್ದರೆ, ಹೃದಯ ಶುಭ್ರವಾಗಿದ್ದರೆ ಸಂಗೀತ ಚೆನ್ನಾಗಿರುತ್ತೆ. ಅದೇ ರೀತಿ ನಮ್ಮ ಮಧುರವರು ಅಷ್ಟೇ. ಅವ್ರಿಗೆ ಇನ್ನೇನಿಲ್ಲ ಅಂತ ಕಾಣುತ್ತೆ, ಅವ್ರಿಗೆ ಬಂದಿರುವಂತಹ ಸಂಗೀತ ವಿದ್ಯೆ ಅದನ್ನು ಧಾರೆ ಎರಿತಾ ಇದ್ದಾರೆ. ಬಹಳ ಚೆನ್ನಾಗಿದೆ. ಎಷ್ಟು ಜನ ಶಿಷ್ಯರು ಬೆಂಗಳೂರಿನಲ್ಲಿ, ನಾನು ನನ್ನ ಅದೃಷ್ಟ ಅಂತ ಕಾಣುತ್ತೆ, 3 ಜನ ವಿದ್ವಾಂಸರಿಗೆ
ಸನ್ಮಾನ ಮಾಡೋಕ್ಕೆ ಹೋಗಿದ್ದೆ, ಅವ್ರ ಪರವಾಗಿ ಅಷ್ಟೇ. ನಾನು ಹೋಗಿದ್ದು ಅವ್ರ ಪರವಾಗಿ ಅಷ್ಟೇ. ಆವಾಗ ಅವರು ಅಲ್ಲಿರುವಂಥ ಶಿಷ್ಯರು ಹೊತ್ತಿಗೆ ಮುಂಚೆನೇ ಬಂದು, ಅದರಲ್ಲಿ ಪುಸ್ತಕದಲ್ಲೂ ಒಂದು ಬರುತ್ತೆ ಶಿಸ್ತು ಪಾಲನೆ ಅಂತ. ಟೈಮ್ ಅವ್ರು ಹೇಗೆ ಮಾಡ್ತಿದ್ರು ಹಾಗೆ. ನಾನು 5 ನಿಮಿಷ ಲೇಟಾಗಿ ಹೋದ್ರು ಅವ್ರು ಕರೆಕ್ಟಾಗಿ ಬಂದಿರೋರು. ಬಂದು ಆವಾಗಲೇ ಫೋನ್ ಮಾಡಿ ಸಾರ್ ಬಂದರು ಅಂತ ಹೇಳಿ ಭಾಳ ಚೆನ್ನಾಗಿ ನಡೆಸ್ಕೊಟ್ರು. ಒಂದು ನಿದರ್ಶನ ಅಂತ ಕಾಣುತ್ತೆ. 70 ವರ್ಷದಕ್ಕೆ ಒಂದು ಆಚರಣೆ ವಿಜೃಂಭಣೆಯಿಂದ ಆಡಂಬರವಾಗಿ ಆಚರಿಸ್ಕೊಳ್ಳೋದು ಆಗಲಿಲ್ಲ ಕರೋನಾಯಿಂದ. ಆದರೆ 46 ಜನ ಸಂಗೀತಕ್ಕಾಗಿ ಕಷ್ಟಪಟ್ಟಂಥ ಹಿರಿಯರಿಗೆ ಸನ್ಮಾನ ಮಾಡಿ ಅವ್ರಿಗೆ ಸಮಾರಂಭವನ್ನು ಆಚರಿಸ್ಕೊಳ್ತಾ ಇರೋದು ಒಂದು ವಿಶೇಷ. ಅದರಲ್ಲೂ ಈ ಸುತ್ತಮುತ್ತ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಅಥವಾ ಮಲೆನಾಡಿನಲ್ಲಿ ಸಂಗೀತಕ್ಕಾಗಿ ಶ್ರಮಿಸಿರುವಂತಹ ವ್ಯಕ್ತಿಗಳನ್ನೇ ಹುಡುಕಿ ಅದರಲ್ಲಿ ಹಿರಿಯರ ಹೆಸರಿನಲ್ಲಿ ಸನ್ಮಾನ ಮಾಡಿದ್ದಾರೆ. ನನ್ನದೊಂದೇ ಒಂದು ವಿನಂತಿ, ಶ್ರೀಗಳು ಇಲ್ಲೇ ಇದ್ದಾರೆ ಅಥವಾ ಕೆಲವು ಸಭಾ ಆಯೋಜಕರು ಎಲ್ಲ ಇರ್ಬೋದು. ನಾವೇನು ಮಾಡ್ತೀವಿ, ನಮ್ಮಲ್ಲಿರುವ ಪ್ರತಿಭೆಗಳನ್ನೇ ಬಿಟ್ಬಿಡ್ತೀವಿ. ಬಹುಶಃ 70 ವರ್ಷದ ಅವಧಿಯಲ್ಲಿ ಮಧುರವರು ಒಳ್ಳೆಯ ಒಂದು ವೇದಿಕೆಯಲ್ಲಿ ಇಲ್ಲಿ ಹಾಡಿದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಅಂದರೆ ನವರಾತ್ರಿಗಳಲ್ಲಿರ್ಬೋದು, ಗಣೇಶೋತ್ಸವಗಳಿರ್ಬೋದು, ಅಥವಾ ಪರ್ಯಾಯ ಇರ್ಬೋದು, ಚಾತುರ್ಮಾಸದಲ್ಲಿ ಏನೋ ಸೇವೆ ಮಾಡಿ ಹಾಡಿರ್ಬೋದು. ನನ್ನದೊಂದೇ ವಿನಂತಿ, ಇಲ್ಲಿರುವಂತಹ ವಿಶೇಷ ಪ್ರತಿಭೆಗಳು, ಎಲ್ಲ ಸ್ಥಳೀಯ ಪ್ರತಿಭೆಗಳನ್ನು ಮೊದಲು ಅವಕಾಶ ಮಾಡಿಕೊಡಲಿ. ಯಾಕೆಂದರೆ ನಾನು ಒಬ್ಬ ಆಯೋಜಕನಾಗಿ, ಜೊತೆಗೆ ಒಬ್ಬ ಸಂಗೀತಗಾರನಾಗಿ, ವೃತ್ತಿಪರ ಸಂಗೀತಗಾರನಾಗಿ ಕೆಲವನ್ನೆಲ್ಲ ಅನುಭವಿಸಿದ್ದೀನಿ, ಕೆಲವು ಕಷ್ಟಗಳನ್ನು ಪಟ್ಟಿದ್ದೀನಿ, ಕೆಲವು ಸಾರಿ ನೇರವಾಗಿ ಮಾತಾಡಿ ಮತ್ತೆ ಅವರು ಕರೀದೇ ಇರೋ ಹಾಗೂ ಮಾಡ್ಕೊಂಡಿದ್ದೀನಿ. ಅಂದರೆ ಇಲ್ಲಿರೋರು ಬೆಂಗಳೂರಿಂದ ಕರೆಸ್ತಾರೆ, ಬೆಂಗಳೂರಿನವರು ಬೇರೆ ಕಡೆಯಿಂದ ಕರೆಸ್ತಾರೆ. ಒಟ್ಟಿನಲ್ಲಿ ಸ್ಥಳೀಯರಿಗಿಲ್ಲ ಜಾಗ. ಆ ಥರ ಬೇಡ. ಇನ್ಮೇಲಾದರೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು, ಒಳ್ಳೊಳ್ಳೆ ಸಂಗೀತ ಸರಣಿಗಳು ಇದಾದಾಗ ಇಲ್ಲಿರುವಂತಹ ಎಷ್ಟೋ ಜನ, ನೂರಾರು ಸಾವಿರಾರು ಜನ ಸಂಗೀತಗಾರರಿಗೆ ಅಥವಾ ಪ್ರದರ್ಶನ ಕಲೆಗಳಿಗೆ ಅವರು ಒಂದು ವೇದಿಕೆಯನ್ನು ಒದಗಿಸ್ಕೊಡ್ಲಿ. ಏಕೆಂದರೆ ಸರ್ಕಾರ ಎಲ್ಲ ಮಾಡೋಕ್ಕಾಗೋದಿಲ್ಲ. ನಮ್ಮ ದೇವಸ್ಥಾನಗಳು, ಮಠ ಮಾನ್ಯಗಳು ಅಂಥವು ಮಾಡಿದ್ರೆ ಖಂಡಿತವಾಗಿ ನಮ್ಮ ಶಾಸ್ತ್ರೀಯ ಸಂಗೀತ ಮುಖ್ಯವಾಗಿ, ಬೇರೆ ಎಲ್ಲವೂ ಹೇಗೋ ಅದಕ್ಕೆ ಪ್ರಾಯೋಜಕತ್ವ ಬರುತ್ತೆ. ಸಿನಿಮಾದವರು ಒಬ್ಬರು ಬರ್ತಾರೆ ಅಂದರೆ 10 ಜನ ಬರ್ತಾರೆ ದುಡ್ಡು ಕೊಡೋಕ್ಕೆ. ನಾವು 10 ಜನ ಬಂದರೂ ಒಬ್ಬರು ಬಂದಿರಲ್ಲ. ನಾನು ಎಣ್ಸೋಣ ಅಂದ್ಕೊಂಡೆ, 70 ವರ್ಷದ್ದು ಹಬ್ಬಕ್ಕೆ 70 ಜನ ಆದರೂ ಇದ್ದಾರ ಅಂತ. ಬಹುಶಃ ಇರ್ಬೋದು. ಇಂತಹ ಒಂದು ಸಮಯದಲ್ಲಿ ಕರೋನಾ ಒಪ್ಕೊಂಡೆ, ಆದರೂ ಕಣ್ಣಿಗೆ ಕಾಣುವಂತಹ ಕೆಲವರು ಬರ್ಬೋದಾಗಿತ್ತು, ಬಂದಿಲ್ಲ. ಅದು ನನಗೆ ಗೊತ್ತು. ನಾನು ಸ್ವಲ್ಪ ನೇರವಾಗಿ ಮಾತಾಡೋದು. ಎಷ್ಟೋ ಜನ ಬರಬೇಕಾಗಿತ್ತು, ಬೇರೆ ಬೇರೆ ಸಭೆಗಳನ್ನು ನಡೆಸೋವಂಥವ್ರು, ಅವರು ಅಲ್ಲಿದ್ದು ಕೆಲಸ ಮಾಡಿದಂಥವ್ರು, ಇಂಥವರೆಲ್ಲ ಬರ್ಬೋದಾಗಿತ್ತಲ್ಲ ಒಬ್ಬೊಬ್ಬರು. ಅಲ್ಲ, ಬೇಜಾರು ಮಾಡ್ಕೊಬೇಡಿ, ಇರೋ ವಿಷಯ ನಾನು ಹೇಳೋದು. ಆದ್ದರಿಂದ ಒಗ್ಗಟ್ಟು ಬೇಕು. ನಾವು ಒಬ್ಬಟ್ಟು ಅಂದರೆ ಬರ್ತೀವಿ, ಒಗ್ಗಟ್ಟು ಅಂದರೆ ಸ್ವಲ್ಪ ದೂರ ಇರ್ತೀವಿ. ಅಂಥ ಸಮಯ ನಮ್ಮದು. ಒಟ್ಟಿನಲ್ಲಿ ಈ ಒಂದು ಅಭಿನಂದನಾ ಇಡೀ ವರ್ಷ, ಬಹುಶಃ ಕರೋನಾಯಿಂದ ಒಳ್ಳೆಯದಾಯಿತೋ ಕೆಟ್ಟದಾಯಿತೋ ಗೊತ್ತಿಲ್ಲ, ಅವರು ಅಂದ್ಕೊಂಡಂತಹ ಎಲ್ಲ ಕಾರ್ಯಗಳು ನಡೆದಿವೆ. ಅದಕ್ಕೆ ಕಾರಣ ಒಂದೇ ಒಂದು, ಸಂಗೀತವನ್ನು ಅಷ್ಟು ಛಲ ಬಿಡದೆ ನಡೆಸ್ಕೊಂಬಂದಿರೋದ್ರಿಂದ ಸಂಗೀತ ಯಾವತ್ತೂ ಯಾವ ಕಲಾವಿದನ್ನು ಕೈ ಬಿಟ್ಟಿಲ್ಲ. ಅದು ಅವರೇ ನಿದರ್ಶನ. ಅದಕ್ಕೆ ಅವರಿಗೆ 70 ವರ್ಷದಕ್ಕೇನೋ ಹಿಂಗಾಯಿತು. 80-100 ವರ್ಷಗಳು ಇದೇ ರೀತಿ ನಡೀಲಿ.
ಅವ್ರ ಶಿಷ್ಯರು ನಮ್ಮನ್ನು ಕರೀಲಿ, ಯಾಕೆಂದರೆ ಆವಾಗ ಕರೋನಾ ಖಂಡಿತ ಇರೋದಿಲ್ಲ, ಎಲ್ಲರೂ ಬರ್ಬೋದು. ಹಾಗೆ ಅವರ ಬಹಳ ಪ್ರಿಯವಾದ ಸ್ನೇಹಿತರಿಬ್ಬರು ಇಲ್ಲಿದ್ದಾರೆ. ನಮ್ಮ ಹಿರಿಯರಾದಂಥ ವೆಂಕಟರಾಮ್ ಮತ್ತು ಸುರಳಿ ಗಣೇಶ ಮೂರ್ತಿಯವರು. ಸರ್ಕಾರ ಅವರ ಸೇವೆಯನ್ನು ಗಮನಿಸಿ ಕರ್ನಾಟಕ ಕಲಾಶ್ರೀ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದೆ. ಇಷ್ಟರಲ್ಲೇ ಕೊಡುತ್ತೆ ಅಂಥೇಳಿ ಅವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಅವರು ಅಂದ್ಕೊಂಡಿರುವಂತಹ ಎಲ್ಲ ಯೋಜನೆಗಳು ಆಯಾಮಗಳು ಪೂರ್ತಿಗೊಳ್ಳಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಸ್ವಲ್ಪ ಖಾರವಾಗಿ ಮಾತಾಡಿರೋದ್ರಿಂದ ಯಾರಿಗಾದರೂ ಬೇಜಾರಾದರೆ ಕ್ಷಮಿಸಿ. ನಮಸ್ಕಾರ. ಇದೀಗ ಪ್ರಮುಖ ಅಂಗ ಸಪ್ತತಿ ಸನ್ಮಾನ ಪರ್ಯಾಯ ಪೀಠಾಧೀಶರಿಂದ ಮಧೂರು ದಂಪತಿಗಳಿಗೆ, ಮಧೂರು ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅವರ ಧರ್ಮಪತ್ನಿ ಅವರಿಗೆ ಶಾಲನ್ನು ಹೊದಿಸಿ ಇದೀಗ ಸನ್ಮಾನ ಕಾರ್ಯಕ್ರಮ. ದೂರದ ಹರಿಹರಪುರದಿಂದ ಬಂದಿರುವಂತಹ ಶ್ರೀಯುತ ಕೃಷ್ಣ ಭಟ್ ಅವರು ವೇದಿಕೆಗೆ ಬಂದು ಕ್ಷೇತ್ರದಿಂದ ತಂದಿರುವಂತಹ ಫಲಪುಷ್ಪಗಳನ್ನು ಈ ದಂಪತಿಗಳಿಗೆ ಸಮರ್ಪಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅಲ್ಲ ಸರ್, ಅದು ಹೇಳ್ತೇನೆ. ದಯವಿಟ್ಟು ಕೊಡಿ. ಈ ಸನ್ಮಾನದ ಕಾರ್ಯಕ್ರಮವನ್ನು ನಡೀತಾ ಇರುವಾಗ ಕೆರೆಯ ನೀರನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು. ಕೆರೆಯ ನೀರನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು. ಹರಿಯ ಕರುಣದೊಳಾದ ಭಾಗ್ಯವ ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರು. ಹರಿ ಸಮರ್ಪಣೆ ಮಾಡಿ ಬದುಕಿರು. ಶ್ರೀ ಪುರಂದರ ವಿಠಲರಾಯನ ಚರಣ ಕಮಲವನಂಬಿ ಬದುಕಿರು. ಶ್ರೀ ಪುರಂದರ ವಿಠಲರಾಯನ ಚರಣ ಕಮಲವನಂಬಿ ಬದುಕಿರು. ಹರಿಯ ಕರುಣದೊಳಾದ ಭಾಗ್ಯವ ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರು. ಹರಿ ಸಮರ್ಪಣೆ ಮಾಡಿ
ಹರಿಯ ಕರುಣದೊಳಾದ ಭಾಗ್ಯವ ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರು ಹರಿ ಸಮರ್ಪಣೆ ಮಾಡಿ ಬದುಕಿರು ಶ್ರೀ ಪುರಂದರ ವಿಠಲರಾಯನ ಚರಣ ಕಮಲವನಂಬಿ ಬದುಕಿರು ಶ್ರೀ ಪುರಂದರ ವಿಠಲರಾಯನ ಚರಣ ಕಮಲವನಂಬಿ ಬದುಕಿರು ಹರಿಯ ಕರುಣದೊಳಾದ ಭಾಗ್ಯವ ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರು ಹರಿ ಸಮರ್ಪಣೆ ಮಾಡಿ ಬದುಕಿರು ಹರಿ ಸಮರ್ಪಣೆ ಮಾಡಿ ಬದುಕಿರು. ಇದೀಗ 7 ದಶಕಗಳ ಸಾರ್ಥಕತೆಯ ಜೀವನದ ಅಭಿನಂದನಾ ಪತ್ರವನ್ನ ವಾಚನ ಮತ್ತು ಅಭಿನಂದನಾ ಪತ್ರದ ನೀಡುವಿಕೆ. ಮುರಳಿ ಸ್ವರಲೀನಾಯ ಗೋಪಕೃಷ್ಣಾಯ ತೇ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಗಣಾಧಿಪತಯೇ ನಮಃ. ಮಧುರು ಮಾಧುರ್ಯ ವಿದ್ವಾನ್ ಮಧುರೂಪಿ ಬಾಲಸುಬ್ರಹ್ಮಣ್ಯಂ ಗೌರವಾಭಿನಂದನ. ಅಭಿನಂದನ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀ ಶ್ರೀ ಈಶಪ್ರಿಯತೀರ್ಥ ಶ್ರೀಪಾದರು, ಪರ್ಯಾಯ ಶ್ರೀ ಅದಮಾರು ಮಠ, ಶ್ರೀಕೃಷ್ಣ ಮಠ, ಉಡುಪಿ ಇವರ ಶುಭಾಶೀರ್ವಾದಗಳೊಂದಿಗೆ ಸಂಗೀತ ಸಾರ ಸರ್ವಸ್ವವನ್ನು ಸಾಧಿಸಿದ ಗುರುಗಳಿಂದ ಗಂಧರ್ವ ನಿರ್ಣಯದ ಉಪದೇಶ ಪಡೆದು ತಮ್ಮ ಸಂಗೀತ ರತ್ನಾವಲಿಯಿಂದ ಭಾವ ಪ್ರಕಾಶನಗೊಳಿಸಿದ ಸಂಗೀತ ರಾಜರೂ, ರಾಗ ತರಂಗಿಣಿಯಿಂದ ಕೂಡಿದ ಸ್ವರಾರ್ಣವದೊಡಲಿನಿಂದ ಸಂಗೀತ ಸಾರೋದ್ಧಾರ ಮಾಡಿದ ರಾಗ ಪ್ರದೀಪರೂ, ತಮ್ಮ ಸಂಗೀತ ಮಂಜೂಷೆಯೊಳಗಿನ ಶ್ರೀತತ್ವನಿಧಿಯನ್ನು ಸದ್ರಾಗ ಚಂದ್ರೋದಯದ ಬೆಳಕಿನಲ್ಲಿ ಹೊರತೆಗೆದು ಸಂಗೀತ ಪುಷ್ಪಾಂಜಲಿಯಾಗಿ ಗುರು ಪರಂಪರೆಗೆ ಗೌರವದಿಂದ ಸಲ್ಲಿಸಿದ ಸಂಗೀತ ಭಾಸ್ಕರರು, ಸದಾಕಾಲ ರಾಗತತ್ವ ವಿಬೋಧದಲ್ಲೂ ರಾಗ ಮಾಲಾನಂದದಲ್ಲೂ ಮಗ್ನರಾದ ಸ್ವರಮೇಳ ಕಲಾನಿಧಿಗಳೂ, ಶಿಷ್ಯ ಸಮೂಹವೆಂಬ ಬೃಹದ್ದೇಶಿಯನ್ನು ಪಡೆದು ಅವರಿಗೆ ರಾಗ ರತ್ನಾಕರದಿಂದ ಅಭಿಲಷಿತಾರ್ಥ ಚಿಂತಾಮಣಿಗಳನ್ನೆತ್ತಿ ಆಯ್ದು ನೀಡಿದ ಸಂಗೀತ ಭಾವಲೋಕ ಸಂಚಾರಿಗಳು, ವಿದ್ವಾನ್ ಪಡುಬಿದ್ರಿ ಸುಬ್ರಾಯ ಮಾಣಿ ಭಾಗವತರು ಮತ್ತು ವಿದ್ವಾನ್ ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ ಅಯ್ಯರ್ ಅವರ ಶಿಷ್ಯರೂ ಆದ ವಿದ್ವಾನ್ ಮಧುರೂಪಿ ಬಾಲಸುಬ್ರಹ್ಮಣ್ಯಂ, ಮಧುರೂಪಿ ನಾರಾಯಣ ಪಾಲ್ಯತ್ತಾಯ ಮತ್ತು ಶ್ರೀಮತಿ ಭಾಗೀರಥಿ ದಂಪತಿಯ ಪುತ್ರ, ಜನನ 1951, ಇವರನ್ನು ಸಪ್ತತಿ ಸಂದರ್ಭದಲ್ಲಿ ಮಧುರ ಗಾನ ಮಹೋದಧಿ ಎಂಬ ಹಿರಿಮೆಯ ಹೆಸರನ್ನಿತ್ತು ಗೌರವಿಸಲು ಸಂತೋಷ ಪಡುತ್ತೇವೆ. ಮಧುರಧ್ವನಿ ಸಂಯುಕ್ತಂ ಮಧುಮಯ ಸಂಗೀತ ರಾಗನಿಷ್ಠಂ ಭಕ್ತಂ ಮಧುಪುರದೊಡೆಯ ಗಣೇಶಗೆ ಬುಧಜನ ಮಾನ್ಯಂ ಗುರುಪದ ನಿಷ್ಠಂ ವಂದ್ಯಂ. ಸಪ್ತಸ್ವರ ಗೃಹನಾಥನೆ ತೃಪ್ತನೆ ಸಂಗೀತವಲ್ಲಿ ತಳೆದಿಹ ಸುಮವೇ ಆಪ್ತನೆ ಗುರು ನಿನಗಿಂದೀ ಸಪ್ತತಿ ಅಭಿನಂದನದಲ್ಲಿ ಪೊಡಮಡುತಿಹೆವೈ. ಗುರುಗಳಿಗೆ ನಮನ. ಮಧುರು ಗುರು ಪರಂಪರೆ ವಿದುಷಿ ಉಡುಪಿ ಲಕ್ಷ್ಮೀಬಾಯಿ, ವಿದ್ವಾನ್ ಚಕ್ರಕೋಡಿ ನಾರಾಯಣ ಶಾಸ್ತ್ರಿ, ವಿದ್ವಾನ್ ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ ಅಯ್ಯರ್ ಗುರು ಪರಂಪರೆಗೆ ನಮನ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ವಿದ್ವಾನ್ ಮಧುರೂಪಿ ಬಾಲಸುಬ್ರಹ್ಮಣ್ಯಂ ಅಭಿನಂದನ ಸಮಿತಿ ಉಡುಪಿ. ಪ್ಲವನಾಮ ಸಂವತ್ಸರ ವರ್ಷರ್ತು ಶ್ರಾವಣ ಶುಕ್ಲ ದ್ವಾದಶಿ ಸೌರಸಿಂಹ 3ನೇ ದಿನ ಆಗಸ್ಟ್ 19, 2021. ಶ್ರೀಕೃಷ್ಣಾರ್ಪಣಮಸ್ತು. ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ಮಗರಿ ನಿದ ಮಗರಿ ನಿಸರಿ ಮಗರಿ ಸರಿ ಸರಿ ಪರಿ ಸರಿ ಗಪದ ಮಾಪದ ನಿಸರಿ ಮಗರಿ ಸರಿ ಸರಿ ಮಧುರ ಮಾಧುರ್ಯ ಗಾನ ಮಧುರ
ಹೃದಯ ತುಂಬಿ ಬಂದ ಗುರುಗಳಿಂದ ಹೃದಯ ಸ್ಪರ್ಶಿ ಮಾತುಗಳು. ಸನ್ಮಾನಿತರಾದ ಮಧುರು ಪಿ ಬಾಲಸುಬ್ರಹ್ಮಣ್ಯಂ ಅವರಿಂದ 2 ಶುಭ ನುಡಿಗಳು. ಪೂಜ್ಯ ಶ್ರೀಪಾದರಿಗೆ ವಂದಿಸುತ್ತಾ ಶ್ರೀಕೃಷ್ಣನ ಅನುಗ್ರಹವನ್ನು ಕೇಳ್ತಾ ಇಂದಿನ ಈ ಸನ್ಮಾನವು ನಮ್ಮ ಸಂಗೀತ ಕ್ಷೇತ್ರದ ಗುರು ಪರಂಪರೆಗೆ ಸಂದ ಸನ್ಮಾನ ಹಾಗೂ ನಮ್ಮ ವಿದ್ಯಾರ್ಥಿ ವೃಂದಕ್ಕೆ ಸಂದ ಆಶೀರ್ವಾದ ಪೂರ್ವಕವಾದ ಸನ್ಮಾನ. ಇಲ್ಲಿ ತಿಳಿಸಿದಂತೆ ನನ್ನ ಹತ್ರ ಏನು ದೊಡ್ಡ ವಿಶೇಷದ ವ್ಯಕ್ತಿತ್ವವೇನಲ್ಲ. ಗುರುಗಳಾದ ಚೆಂಬೈ ವೈದ್ಯನಾಥ ಭಾಗವತರ ಮನೆಯಲ್ಲಿ ಇದ್ದುಕೊಂಡು ಸಂಗೀತ ಕಲಿತಂಥ ನಮ್ಮ ಗುರುಗಳು ಪಡುಬಿದ್ರೆ ಸುಬ್ರಾಯ ಮಾಣಿ ಭಾಗವತರು ಹಾಗೂ ತದನಂತರ ಕಾಂಚನ ವೆಂಕಟ ಸುಬ್ರಹ್ಮಣ್ಯ ಅಯ್ಯರು ಅವರು ತಿಳಿಸಿದಂತೆ ಆರಂಭದ ಪಾಠ ಚಕ್ರಗೋಡಿ ನಾರಾಯಣ ಶಾಸ್ತ್ರಿಗಳು ಹತ್ರ ಅಭ್ಯಾಸ ಮಾಡಿದರು. ಆಮೇಲೆ ಚೆನ್ನೈಗೆ ಹೋಗಿ GNB ಇವರಲ್ಲಿ ಅಭ್ಯಾಸ ಮಾಡಿದರು ಅಂತ. ಅಲ್ಲಿಗೆ ಕಾಂಚನಕ್ಕೆ ಅವರು ಅಷ್ಟು ದೊಡ್ಡ ನಮ್ಮ ಗುರುಗಳು ಹೆಸರು ಮಾಡಿದರು ಸಹ ದೊಡ್ಡ ದೊಡ್ಡ ಸಂಗೀತದವ್ರನ್ನ ಸಣ್ಣ ಸಣ್ಣ ಸಂಗೀತದವ್ರನ್ನ ಏನು ಭೇದ ಭಾವವಿಲ್ಲದೆ ಬಂದು ಆ ತ್ಯಾಗರಾಜ ಆರಾಧನೆಯಲ್ಲಿ ತ್ಯಾಗರಾಜ ಸಪ್ತಾಹ 7 ದಿವಸ ನಡೀತಿತ್ತು. ಬೆಳಿಗ್ಗೆ ಸಾಯಂಕಾಲ ನಮ್ಮ ವೇಣು ಹೇಳಿದಾಗೆ ಅವನಿಗೆ ಗೊತ್ತಿದೆ ಎಷ್ಟೊತ್ತಿಗೂ ಸಂಗೀತ. ಒಂದು ಸಂಗೀತ ಸಮಾರಾಧನೆ, ಮಧ್ಯಾಹ್ನಕ್ಕೆ ಊಟದ ಸಮಾರಾಧನೆ, ಹಾಗೆ ಹೋಳಿಗೆ ಗೀಳಿಗೆ ಅಂಥದ್ದು. ನಾವೆಲ್ಲ ಅಲ್ಲಿದ್ದ ಕಾರಣ ಅವರಿಗೆ ಬಡಿಸುವಂಥದ್ದು, ಅವರಿಗೆ ಬೇಕಾದ ಪರಿಕರಣ ಕೊಡುವಂಥದ್ದು ಇದೆಲ್ಲ ನಮಗೆ ಸಿಕ್ಕಿದೆ. ಚೌಡಯ್ಯನವರು ಬಂದಿದ್ದರು, ನಾವಿದ್ದಾಗ ಚಂಬೆಯವರು ಬಂದಿದ್ದರು. ಇದೆಲ್ಲ ನಮ್ಮದೊಂದು ಪುಣ್ಯ. ನಾವು ಬೇಕು ಅಂತ ಸಿಗ್ತಾ ಇರ್ತಿರಲಿಲ್ಲ. ಅಂಥವ್ರನ್ನೆಲ್ಲ ಬಂದು ಈಗ ಒಂದು ಸಾಮಾನ್ಯ ಸಂಗೀತದವರಂದರೆ ಇನ್ನೊಬ್ಬರು ಹಾಡಿದರೆ ನನಗಿಂತ ಚೆನ್ನಾಗಿ ಹಾಡಿದರೆ ಏನೋ ಇಂಥ ಭಾವನೆಯಲ್ಲಿ ಇರ್ತಿತ್ತು. ನಮ್ಮ ಗುರುಗಳು ಹಾಗಿದ್ದವರಲ್ಲ, ತಟಸ್ಥ ಅವರು. ಏನಿದ್ರು ಸಹ ಸಂಗೀತ ಒಂದೇ ಅವರಿಗೆ. ಸಣ್ಣ ಮಕ್ಕಳು ಸ್ಟೇಜಲ್ಲಿ ಕೂತ್ಕೊಂಡು ಹಾಡಲಿ, ಅವರು ಕೆಳಗೆ ನೆಲದಲ್ಲಿ ಕೂತ್ಕೊಂಡು ತಾಳ ಹಾಕ್ಕೊಂಡು ಕೂರ್ತಿದ್ರು. ಅಷ್ಟು ಪ್ರೋತ್ಸಾಹ ಕೊಡ್ತಿದ್ರು. ಆ ಮಾದರಿ ನಮಗೆ ಅದು ಒಂಥರ ಕರಗತವಾಗಿದೆ. ಅವರು ಹಾಕಿದ ತಳಹದಿಯಲ್ಲಿ ನನಗೆ ಸಾಧ್ಯವಿದ್ದಷ್ಟು ಮಟ್ಟಿಗೆ ನಾನು ಕ್ಲಾಸ್ ಮಾಡ್ತಾ ಬಂದಿದ್ದೀನಿ. ತುಂಬ ಕಡೆ ಶೃಂಗೇರಿ ಕಡೆ ಹಳ್ಳಿಗೆ ನಡ್ಕೊಂಡು ಹೋಗಿದ್ದೀನಿ. ಹೋಗಿ ಅವರ ಮನೆಯಲ್ಲೇ ಇದ್ಕೊಂಡು ಇವತ್ತು ನಾಳೆ ಕ್ಲಾಸ್ ಮಾಡಿ ಇನ್ನೊಂದು ಕಡೆ ಈ ಥರದ್ದೊಂದು ಕ್ಲಾಸ್ಗಳಿರ್ತಿತ್ತು. ಹರಿಹರಪುರಕ್ಕೆ 1969ಕ್ಕೆ ಹೋದೆ. ಶ್ರೀಮಠದ ಸ್ವಾಮೀಜಿಗಳು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಲ್ಲಿ. ನಾನು ವಿದ್ವತ್ ಪಾಸಾದಾಗ ನನಗೊಂದು ಸನ್ಮಾನ ಸಹ ಮೊದಲನೇ ಶಾಲಾ ಅವರೇ ಹಾಕಿದ್ದು. ಹಿಂದಿನ ಗುರುಗಳಾದ ಅಭಿನವ ರಮಾನಂದ ಸರಸ್ವತಿ ಸ್ವಾಮಿಗಳು, ಈಗಿನ ಸ್ವಾಮೀಜಿ ಸಹ ಹಾಗೆಯ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು. ಅವ್ರದ್ದು ಶುಭಾಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇದೆ. ಅಲ್ಲಿ ಹರಿಹರಪುರ ಮಠದ ಆಸ್ಥಾನ ವಿದ್ವಾನ್ ಪದವಿಯನ್ನು ಸಹ ನೀಡಿ ನಮಗೆ ಒಂದು ಗೌರವ ಕೊಟ್ಟಿದ್ದಾರೆ. ಅದು ನನಗೇನಲ್ಲ, ಸಂಗೀತಕ್ಕೆ ಸಂದ ಗೌರವ. ನನ್ನ ಜೊತೆಗೆ ಸುರುಳಿ ಗಣೇಶ ಮೂರ್ತಿಯವರು,
ಹೊಸಳ್ಳಿ ವೆಂಕಟರಾಮ್ ಇವರಿಗೂ ಸಹ ಆಸ್ಥಾನ ವಿದ್ವಾನು ಹಾಗೂ ಅಲ್ಲಿಯ ಸಂಗೀತ ತ್ರಿಮೂರ್ತಿಗಳು ಅಂತ ನಮ್ಮದೊಂದು ಎಲ್ರಿಗೂ ಒಂದು ಬಳಕೆಯಲ್ಲಿ ಆ ಥರ ಭಾವನೆ ಬಂದಿದೆ. ನಮ್ಮದೇನಲ್ಲ, ಅದು ನಮ್ಮ ಗುರುಗಳ ಆಶೀರ್ವಾದ. ಉಡುಪಿಗೆ ಬಂದ ಮೇಲೆ ಈ ಅಷ್ಟಮಠದ ಸಂಪರ್ಕದಲ್ಲಿ ನನ್ನ ಕೈಲಾದ ಸೇವೆ ಮಾಡಿದ್ದೀನಿ. ಇದೇ ರಾಜಾಂಗಣದಲ್ಲಿ ಸಹಸ್ರಕಂಠ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೀನಿ. ಅದೆಲ್ಲ ಗುರುಗಳ ಆಶೀರ್ವಾದ. ಆಮೇಲೆ ಶತಕಂಠ ಗಾಯನ, ಆಮೇಲೆ ಎಲ್ಲ ಮಠಗಳ ಗುರುಗಳಿಂದಲೂ ಆಶೀರ್ವಾದ. ಶ್ರೀ ಪೇಜಾವರದವರಿಂದ ಶ್ರೀರಾಮ ವಿಠಲ ಪ್ರಶಸ್ತಿ ಆಶೀರ್ವಾದ ಪೂರ್ವಕವಾಗಿ. ಇಂಥ ಆಶೀರ್ವಾದಗಳನ್ನು ಇವೆಲ್ಲ ನಮ್ಮನ್ನು ಕಾಪಾಡ್ಕೊಂಡು ಬರ್ತಾಯಿದೆ. ಏನೋ ಇಂಥ 4 ಜನರಿಗೆ ಅನುಕೂಲವಾಗುವಂಥ ಕೆಲಸಗಳನ್ನು ಮಾಡಲಿಕ್ಕೊಂದು ಪ್ರೇರಣೆಯನ್ನು ಕೊಡ್ತಾಯಿದೆ. ಇದು ನನ್ನ ವಿಶೇಷತೆಯೇ ಅಲ್ಲ. ಇಂದಿನ ಸನ್ಮಾನವೂ ಸಹ ನಮ್ಮ ಹಿರಿಯರಿಗೆ, ನಮ್ಮ ಮಾತಾಪಿತೃಗಳಿಗೆ, ಗುರು ಸಮಾನರಾದವರಿಗೆ ಸಂದಿದ್ದು ಅಂತ ಹೇಳ್ತಾ, ಇಲ್ಲಿ ನೆರೆದ ಎಲ್ಲರಿಗೂ ಸಹ ಪರ್ಯಾಯ ಮಠದ ಶ್ರೀ ಸ್ವಾಮೀಜಿಯವರಿಗೂ ಸಹ ಪ್ರಣಾಮ ಸಲ್ಲಿಸುತ್ತಾ ನನ್ನ ಈ 2 ಮಾತನ್ನು ಮುಗಿಸ್ತಿದ್ದೇನೆ. ವಂದನೆಗಳು. ಅಧ್ಯಕ್ಷೀಯ ಮಾತುಗಳಿಗೋಸ್ಕರ ಪರಮ ಪೂಜ್ಯ ಶ್ರೀ ಶ್ರೀ ಈಶಪ್ರಿಯತೀರ್ಥ ಶ್ರೀಪಾದಂಗಳವರನ್ನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅನೀನ ತತ್ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮದೀಶಂ ಅದರ್ಶಯತ್ತಾಲಗತಿ ಕಪರ್ದೀನನರ್ತಗೋಪಾಲಕಬಾಲಮೌಲಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸುಮಾರು 1.5 ವರ್ಷ ಅಥವಾ 2 ವರ್ಷ ಅಂತಲೇ ಹೇಳಬಹುದು. ಅಷ್ಟು ದಿನದಿಂದ ಎಲ್ಲ ಸಹೃದಯ ವಿದ್ಯಾರ್ಥಿಗಳು ಸೇರಿ ನಮ್ಮವರೇ ಆದ ಬಾಲಸುಬ್ರಹ್ಮಣ್ಯಂ ಅವರಿಗೆ ಒಂದು ನಮ್ಮದೇ ಆದಂತಹ ಒಂದು ಸೇವೆಯನ್ನು ಹೇಗೆ ಸಲ್ಲಿಸಬಹುದು ಅನ್ನೋದನ್ನು ಯೋಚನೆ ಮಾಡಿ ಅವರ 70ನೇ ವರ್ಷದ ಸಂದರ್ಭದಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ಯೋಜನೆಯನ್ನು ಹಾಕ್ಕೊಂಡಿದ್ದರು. ಪ್ರಾಯ ದೈವಚಿತ್ತ ಎಂಬುದು ಅದು ಬಹಳ ನಮಗೆ ಒಳ್ಳೆಯದನ್ನೇ ಮಾಡ್ತದೆ ಅಂತ ಹೇಳೋದಕ್ಕೆ ಈ ಕಾಲ ಸಾಕ್ಷಿಯಾಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆ ಅಂತ ಹೇಳಿದರೆ, ಎಲ್ಲರೂ ಹೇಳಿದರು ಕರೋನಾ ಬಂತು, ಸಮಸ್ಯೆ ಆಯಿತು ಅನ್ನುವ ಭಾವನೆ ಎಲ್ಲರಲ್ಲಿ ಇರಬಹುದು. ಆದರೆ ನನಗನ್ಸೋದು ಈ ಕಾರ್ಯಕ್ರಮ ಈ 2 ವರ್ಷದಲ್ಲಿ ಅವರ ಪರಿಶ್ರಮ ಅದನ್ನೆಲ್ಲ ದೇವರು ಗುರುತಿಸಿ ಅದು ಯಾವ ರೀತಿಯಲ್ಲಿ ಆಗಬೇಕು ಅದಕ್ಕಿಂತ ಅನಂತಪಟ್ಟು ಚೆನ್ನಾಗಿ ಮಾಡಿಸಿದ್ದಾನೆ ಅಂತ ನನಗನ್ನಿಸ್ತದೆ. ಯಾಕೆ ಅಂತ ಕೇಳಿದರೆ, ಇವತ್ತು ಅವ್ರಿಗಿಂತ ಹಿರಿಯರಾದ ಸಾಧಕರನ್ನು ಅವರೇ ಹೇಳಿದಂತೆ ಅಂಥವರನ್ನು ಗುರುತಿಸುವ ಕಾರ್ಯಕ್ರಮ ಅವರವರ ಮನೆಗಳಿಗೆ ಹೋಗಿ ಅಲ್ಲಿ ಅವರನ್ನು ಸನ್ಮಾನ ಮಾಡಿ ಅವರಿಗೆ ಒಂದು ಎಷ್ಟು ಭಾವನೆ ಬಂದಿರಬಹುದು. ಅವರಿಗೆ ನಮ್ಮನ್ನೊಂದು ಗುರುತಿಸುವವರಿದ್ದಾರೆ ಅನ್ನುವ ರೀತಿಯಲ್ಲಿ ಒಂದು ಭಾವನೆ ಎಷ್ಟು ಚೆನ್ನಾಗಿ, ಅದು ಈ ಕಾಲದಲ್ಲಿ ಇದು ನಿಜವಾಗಿ ಅದು ಸಂಗೀತ ಅಥವಾ ಸಂಗೀತವನ್ನು ಚೆನ್ನಾಗಿ ಬಲ್ಲಂತಹ ಕೃಷ್ಣನಿಗೆ ಮಾಡಿದ ದೊಡ್ಡ ಸೇವೆ ಅಂತ ನಾವು ಇಲ್ಲಿ ಭಾವಿಸಿದರೆ ತಪ್ಪಾಗುವುದಿಲ್ಲ. ಹೀಗೆ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಚೆನ್ನಾಗಿ ನಡೆದಿದೆ. ನಾವು ಯಾಕೆ ಹಿರಿಯರನ್ನು ಸನ್ಮಾನ ಮಾಡಬೇಕು ಅನ್ನೋದರ ಬಗ್ಗೆ ಇಂತಹ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಬೇಕು. ಅವರಿಗೆ ವರ್ಷ ಆಯಿತು, ಅವರಿಗೆ ಸನ್ಮಾನ ಮಾಡಬೇಕು ಅಷ್ಟೇ ಅಲ್ಲ, ಅವರ ಪುಟಗಳನ್ನು, ಅವರ ಹಿಂದಿನ ಇತಿಹಾಸದ ಪುಟಗಳನ್ನು ತೆಗಿಬೇಕು. ಆವಾಗ ಅವರು ಯಾವ ದಾರಿಯಲ್ಲಿ ಬಂದಿದ್ದಾರೆ ಅಂತ ನೋಡಬೇಕು. ಇವತ್ತು ನಮ್ಮ ಬಾಲಸುಬ್ರಹ್ಮಣ್ಯಂ ಅವರನ್ನು ನೋಡಿದರೆ ಅವರು ಯಾವ ರೀತಿ ಕಷ್ಟಪಟ್ಟು ಅದನ್ನು ಅಧ್ಯಯನ ಮಾಡಿದ್ದಾರೆ. ಭಗವಂತನನ್ನು ಕಾಣಲಿಕ್ಕೆ ಬೇರೆ ಬೇರೆ ಮಾರ್ಗಗಳಿದೆ. ಸಂಗೀತ ಒಂದು ಒಳ್ಳೆಯ ಮಾರ್ಗ. ನೋಡಿ, ಬಾಯಿ ಮತ್ತು ಕಿವಿ
ಅಷ್ಟೇ. ಮತ್ತೆಲ್ಲ ಕಣ್ಣು ಮುಚ್ಚಿಕೊಂಡು ಹಾಡು ಹೇಳ್ತಾರೆ. ಬೇರೆ ಎಲ್ಲ ಇಂದ್ರಿಯಗಳು ಕೂಡ ಉಪರತ ಆಗಿರ್ತದೆ, ಎಲ್ಲವೂ ಕೂಡ ಏಕಾಗ್ರಚಿತವಾಗಿ ಅದರಲ್ಲೇ ಮುಳುಗಿರ್ತಾರೆ ಅವರು. ಇದು ಒಬ್ಬ ಯೋಗಿಯಲ್ಲಿ ಕಂಡುಬರುವಂತಹ ಒಂದು ವಿಷಯ. ಅಂತಹ ಸಾಧನೆಯಲ್ಲಿ ತೊಡಗಿಸಿಕೊಂಡವರು ನಮ್ಮ ಇಲ್ಲಿ ಪಕ್ಕದಲ್ಲಿ ಇವತ್ತು ಸನ್ಮಾನಿತರಾಗಿರುವಂತಹ ಹಿರಿಯರು. ಹಾಗಾಗಿ ಇವತ್ತು ಅವರ ಸೇವೆಯನ್ನು ನಾವೆಲ್ಲ ಮನಗಾಣಬೇಕು. ಮನೆ ಮನೆಗೆ ಹೋಗಿ ಆ ವಿದ್ಯಾರ್ಥಿಗಳ ಮೇಲೆ ಪ್ರೀತಿ, ಅವರ ಮನೆಯಲ್ಲಿ ಹೋಗಿ ಅವರು ತಪ್ಪಾದಾಗ ಅದನ್ನು ತಿದ್ದುತ್ತಾ ನಮ್ಮೊಟ್ಟಿಗಿರುವ ಒಬ್ಬರು ಕೂಡ ಅವರಲ್ಲಿ ಶಿಷ್ಯರಾಗಿ ಅಧ್ಯಯನ ಮಾಡಿದ್ದಾರೆ. ಒಳ್ಳೆಯ ಇವತ್ತು ಪದ್ಯ ಚೆನ್ನಾಗಿ ಹೇಳ್ತಾರೆ. ನಾವು ಯಾವಾಗಲೂ ಕೇಳ್ತೇವೆ ಅವರಿಗೆ, ಚೆನ್ನಾಗಿದೆ, ಇನ್ನೊಂದು ಸಲ ಹೇಳು, ಮತ್ತೊಂದು ಸರ್ತಿ ಹೇಳು ಅಂತ. ಅದು ಎಲ್ಲಿಂದ ಬಂತು ಅಂದರೆ ಇವರು ಹೇಳಿಕೊಟ್ಟ ವಿದ್ಯೆ. ಹೀಗೆ ಸಮಾಜ ಕಟ್ಟುವಲ್ಲಿ ಇದೂ ಕೂಡ ಒಂದು ಬಗೆಯ ವಿಶಿಷ್ಟವಾದ ಕೆಲಸ ಕೃಷ್ಣದೇವರಿಗೆ ಮಾಡಬಹುದಾದಂತಹ ಅದ್ಭುತವಾದ ಸೇವೆ ಅಂತ ಹೇಳಿದರೆ ತಪ್ಪಾಗಲಾರದು. ಇವರ ದಿನಗಳಲ್ಲಿ, ಇವರ ಆರಂಭದ ಹಂತದ ದಿನಗಳಲ್ಲಿ, ಆನಂತರ ಕಲಿಸಿಕೊಡುವ ಸಂದರ್ಭದಲ್ಲೆಲ್ಲ ಸಾಕಷ್ಟು ಜನ ಅವರೊಟ್ಟಿಗಿದ್ದು ದುಡಿದವರಿದ್ದಾರೆ. ಅದೇ ರೀತಿ ಒಳ್ಳೆಯ ಶಿಷ್ಯರಾಗಿ ತಯಾರಾದವರಿದ್ದಾರೆ. ಅವರು ಮುಂದೆ ಇವರ ಆದರ್ಶಗಳನ್ನು ಅಳವಡಿಸಿಕೊಂಡು ಅಖಂಡ ಭಾರತದಲ್ಲಿ ಹೆಸರನ್ನು ಗಳಿಸಬೇಕು ಅನ್ನೋದು ನಮ್ಮ ಒಂದು ಇಚ್ಛೆ. ಅವರ ನಿರಂತರ ಪ್ರೋತ್ಸಾಹ ಅದಕ್ಕಿದ್ದೇ ಇದೆ, ಹೇಳಿಕೊಡುವವರು ಅವರಿದ್ದಾರೆ. ಮತ್ತು ಮಠವು ಕೂಡ ಈ 2 ವರ್ಷಗಳಲ್ಲಿ ಇಲ್ಲಿಯ ಸ್ಥಳೀಯ ಕಲಾವಿದರನ್ನು ಗುರುತಿಸಬೇಕು ಅನ್ನುವ ಯೋಜನೆಗಳನ್ನೆಲ್ಲ ಇಟ್ಟುಕೊಂಡದ್ದು ಹೌದಾದರೂ ನಮಗೆ ಕೆಲವು ಮಾಡಲಿಕ್ಕೆ ಆಗಲಿಲ್ಲ ಕಾರಣಾಂತರದಿಂದ. ಆದರೆ ಎಲ್ಲೆಲ್ಲಿ ಅದನ್ನು ಅಳವಡಿಸ್ಕೊಳ್ಬಹುದೋ ಅಂತಲ್ಲೆಲ್ಲ ನಾವು ಅಳವಡಿಸ್ಕೊಂಡಿದ್ದೇವೆ. ಉದಾಹರಣೆಗೆ ನಮ್ಮ ದೇಶಿ ವಸ್ತುಗಳ ಬಳಕೆ ಮಠಗಳಲ್ಲಿ ಮಾಡುವುದು, ಆನಂತರ ಮಣ್ಣಿನದೇ ಪೇಂಟ್ಗಳನ್ನು ಮಾಡುವುದು, ಇಲ್ಲಿಯವರಿಗೆ ಕೆಲಸ ಕೊಡುವುದು, ಇಲ್ಲಿಯವರ ಕಲಾವಿದರನ್ನೇ ಕರೆಸುವುದು, ಇದರ ಪ್ರಯತ್ನವನ್ನು ನಾವು ಸ್ವಲ್ಪ ಮಟ್ಟಿಗೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ಪಕ್ಕವಾದ್ಯದವರಿಗೆ ಹೆಚ್ಚು ಸಮಯ ಇರೋದಿಲ್ಲ ಅಂತ ಹೇಳಿದರು. ನಿಜವಾಗಿ ಅಧ್ಯಕ್ಷರಿಗೂ ಕೂಡ ಹೆಚ್ಚು ಸಮಯ ಇಲ್ಲ, ಯಾರಿಗೂ ಸಮಯ ಇಲ್ಲ. ಯಾಕೆ ಅಂದರೆ 100 ವರ್ಷ ಎಂಬುದು ಬಹಳ ಕಡಿಮೆ. ನಾವು ತಿಳ್ಕೊಂಡು 100 ವರ್ಷ ಬದುಕ್ತೇವೆ ನಾವು ಅಂತ. 100 ವರ್ಷ ಎಂಬುದು ಬಹಳ ಕಡಿಮೆ. ಯಾಕೆ ಅಂತ ಕೇಳಿದರೆ ಜ್ಞಾನಿಗಳು ಹೇಳಿದ್ದಿದೆ, ಏಕಸ್ಮಿನ್ ಜನ್ಮನಿ ಏಕಮೇವ ಶಾಸ್ತ್ರಂ ಅಂತ. ಒಂದೇ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ, ಇನ್ನೊಂದನ್ನು ತಲೆ ಹಾಕಲಿಕ್ಕೂ ಆಗೋದಿಲ್ಲ ಅಂತ. ಏನೂ ಅರ್ಥ ಆಗೋದಿಲ್ಲ, ಈ ಶಾಸ್ತ್ರದಲ್ಲೇ ಪೂರ್ತಿ ಅರ್ಥ ಆಗೋದಿಲ್ಲ ಅನ್ನೋದನ್ನು ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಎಷ್ಟು ಕಲಿತರೂ ಮನುಷ್ಯನಿಗೆ ಸಮುದ್ರದ ಬಳಿಯಲ್ಲಿ ಲೋಟ ಹಿಡ್ಕೊಂಡು ಹೋಗಿ ನೀರು ತೆಗೆದಂತೆ ಅಷ್ಟೇ. ಸಮುದ್ರ ಹಾಗೇ ಇರ್ತದೆ, ಅದರಲ್ಲಿ ವ್ಯತ್ಯಾಸವೂ ಆಗುವುದಿಲ್ಲ, ಏರು ತಗ್ಗು ಆಗುವುದಿಲ್ಲ. ಹಾಗಾಗಿ ನಮ್ಮ ಜೀವನ 100 ವರ್ಷ ಎಂಬುದು ಬಹಳ ಬಹಳ ಕಡಿಮೆ. ಹಾಗಾಗಿ ಇವತ್ತು ನಮ್ಮ ಸನಾತನ ಧರ್ಮವನ್ನು ಕೂಡ ಉಳಿಸುವ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು. ಅದಕ್ಕೆ ಮುಖ್ಯವಾಗಿ ಸಂಗೀತ ಕಾರ್ಯಕ್ರಮ, ಸಂಗೀತದ ಅಧ್ಯಯನ, ಸಂಗೀತದಲ್ಲಿರುವ ಸಾಹಿತ್ಯದ ಚಿಂತನೆಗಳು ಮಕ್ಕಳಲ್ಲಿ ಮೂಡಿಸುವುದು ತುಂಬ ಅಗತ್ಯವಾಗಿದೆ. ಇವತ್ತು ಸ್ವಲ್ಪ ಬೇಸರದ ಸಂಗತಿ ಏನಂತ ಹೇಳಿದರೆ, ನಮ್ಮದಲ್ಲದ ಮತೀಯರು ಕೂಡ, ಆದರೆ ಸಾಹಿತ್ಯ ಗಟ್ಟಿ ಇಲ್ಲ ಬಿಡಿ, ಆದರೂ ಕೂಡ ಅವರು ಸಂಗೀತವನ್ನು ಬಳಸಬೇಕು, ರಾಗಗಳನ್ನು ಬಳಸ್ಕೊಂಡು ಕನ್ವರ್ಷನಿಗೆ ಉಪಯೋಗ ಮಾಡಬೇಕು ಅನ್ನುವ ಮನಸ್ಥಿತಿಯನ್ನು ಹೊಂದಿದ್ದಾರೆ. ಈ ಕಾಲದಲ್ಲಿ ನಾವು ನಮ್ಮ ದಾಸರು ನೀಡಿದಂತಹ ಸಾಹಿತ್ಯಗಳನ್ನು ಗಟ್ಟಿಯಾಗಿ ಅದನ್ನು ಎಲ್ಲರಲ್ಲಿ ಬಾಯಿಗೆ ಬರುವಂತೆ ಅಷ್ಟು ಚೆನ್ನಾಗಿ ನಾವು ಹೇಳಿಸಬೇಕು ಅಂತಾದರೆ ಅದರ ಅರ್ಥ ಅವರಿಗೆ ಆಗಬೇಕು. ಅರ್ಥ ಆಗಬೇಕಂದ್ರೆ ಅದರಲ್ಲಿ ಒಲವಿರಬೇಕು ಮೊದಲು ಹೇಳಲಿಕ್ಕೆ. ಹೇಳುವಂಥ ಒಲವು ಯಾವಾಗ ಬರ್ತದೆ ಅಂದರೆ ರಾಗಬದ್ಧವಾಗಿ ಅದು ಹೇಳಿದಾಗ. ಹಾಗಾಗಿ ಅಂತಹ ಒಂದು ದಿಕ್ಕಿನಲ್ಲಿ ನಮ್ಮ ಜನಾಂಗ ಮುಂದೆ ಹೋಗಲಿ, ಎಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, ದೇವರ ಅನುಗ್ರಹ ಸದಾ ಇರಲಿ. ಇಂತಹ ಕಾರ್ಯಕ್ರಮಗಳು ಅನಂತ ಆಗಲಿ. ನಮ್ಮ ಮಧೂರು ಬಾಲಸುಬ್ರಹ್ಮಣ್ಯಂ ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಇನ್ನಷ್ಟು ಸಾಧನೆ ಮಾಡುವಲ್ಲಿ ಪೂರಕವಾದ ಅವರ ಒಂದು ಜೀವನ ಆಗಲಿ, ಇನ್ನಷ್ಟು ಅವರಿಗೆ ಶ್ರೇಯಸ್ಸಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, ಮುಖ್ಯವಾಗಿ ಪ್ರಾಯಃ ನಾನು ಅಂದ್ಕೊಳ್ತೇನೆ, ಅವರಿಗೆ ಎಷ್ಟು ನಾವು ಸನ್ಮಾನ ಮಾಡ್ತೇವೋ ಅವರ ಮನೆಯವರಿಗೂ ಕೂಡ ಅಷ್ಟೇ ಪ್ರೋತ್ಸಾಹದ ಮಾತುಗಳನ್ನು ನಾವು ಹೇಳಬೇಕು. ಯಾಕಂದರೆ ಅವರು ಸಹಕಾರ ಕೊಟ್ಟರೆ ಮಾತ್ರ ಇದೆಲ್ಲವೂ ನಡೀತದೆ. ಹಾಗಾಗಿ ಆ ದಂಪತಿಗಳಿಬ್ಬರೂ ಕೂಡ ಇವತ್ತು ಲಕ್ಷ್ಮೀನಾರಾಯಣರಂತೆ ನಮ್ಮ ಎದುರುಗಡೆ ಇದ್ದಾರೆ. ಅವರ ಒಂದು ಸಾಧನೆ ಇನ್ನಷ್ಟು ಮುಂದುವರಿಯಲಿ ಅಂತ ಹೇಳ್ತಾ 2 ಮಾತನ್ನು ಕೃಷ್ಣಾರ್ಪಣಮಸ್ತು. ಹರೇ ನಮಃ. ಇದೀಗ ಸಾಂಕೇತಿಕವಾದ ಗೌರವ ಸಮರ್ಪಣೆ ಡಾಕ್ಟರ್ ಗಣಪತಿ ಜೋಯಿಸ್ ಅವರಿಂದ, ತದನಂತರ ಧನ್ಯವಾದ ಸಮರ್ಪಣೆ ಪ್ರೊಫೆಸರ್ ಸದಾಶಿವರಾವ್ ಅವರಿಂದ. ಕೃಷ್ಣಂ ವಂದೇ ಜಗದ್ಗುರು. ನಮ್ಮ ಸಭಾ ಕಾರ್ಯಕ್ರಮಕ್ಕೆ ದೂರದ ಬೆಂಗಳೂರಿನಿಂದ ತಮ್ಮ ಎಲ್ಲ ಒತ್ತಡಗಳ ಮಧ್ಯೆ ಆಗಮಿಸಿ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟಂತಹ ವಿದ್ವಾನ್ ಅನೂರು ಅನಂತಕೃಷ್ಣ ಶರ್ಮ ಇವರನ್ನು ನಾವು
ತುಂಬ ಗೌರವಪೂರ್ವಕವಾಗಿ ಅವರ ಸಹಕಾರವನ್ನು ಸ್ಮರಿಸಿಕೊಳ್ತೇವೆ. ಅವರಿಗೆ ಪೂಜ್ಯ ಸ್ವಾಮೀಜಿಯವರು ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಸರ್, ಬೆಂಗಳೂರಿನಲ್ಲಿ ತಾವು ಕೊಟ್ಟಂತಹ ಸಹಕಾರವನ್ನು ಮತ್ತೆ ಮತ್ತೆ ನಮ್ಮ ಸಮಿತಿಯವರು ನಾವು ಸ್ಮರಿಸಿಕೊಳ್ತೇವೆ. ತುಂಬ ಧನ್ಯವಾದಗಳು. ಹಾಗೆಯೇ ವಿದ್ವಾನ್ ವೇಣುಗೋಪಾಲ್ ಶಾನುಭೋಗ್ ಇವರು ಕೂಡ ನಮ್ಮ ಸಮಿತಿಯ ಸದಸ್ಯರು. ದೂರದ ಕಾಸರಗೋಡಲ್ಲಿ ನಮಗೆ ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ನೆರವಾದವರು. ಅವರಿಗೂ ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದ. ಅವರಿಗೂ ಕೂಡ ಗೌರವಾರ್ಪಣೆಗಳು. ಅಷ್ಟೇ ಅಲ್ಲದೆ ಶ್ರೀಮತಿ ಸವಿತಾ ಶಾಂತಪ್ರಿಯ ನಮ್ಮ ಪ್ರತಿಯೊಂದು ಅಭಿನಂದನಾ ಪತ್ರಗಳನ್ನು ಕೂಡ ಹಾಗೂ ಸುನಾದ ಮಾಧುರ್ಯ ಎಲ್ಲ DTP ಈ ಕಾರ್ಯಗಳನ್ನು ಅತಿ ಉತ್ಕೃಷ್ಟವಾಗಿ ನೆರವೇರಿಸಿಕೊಟ್ಟದ್ದು ಶ್ರೀಮತಿ ಸವಿತಾ ಶಾಂತಪ್ರಿಯವರು. ಎಲೆಯ ಮರೆಯ ಕಾಯಿಯಂತೆ ಈ ಒಂದು ಸಂದರ್ಭದಲ್ಲಿ ಅವರು ದುಡಿದಿದ್ದಾರೆ. ಅವರಿಗೂ ಕೂಡ ನಮ್ಮ ಸಮಿತಿ ವತಿಯಿಂದ ಧನ್ಯವಾದಗಳು. ಹಾಗೂ ಈ ಒಂದು ವಿಷಮ ಸಂದರ್ಭದಲ್ಲಿ ಅಂದರೆ ಕೊರೋನಾ ಸಂದರ್ಭದಲ್ಲಿ ನಮ್ಮ ಇಡೀ ಕಾರ್ಯಕ್ರಮವನ್ನು ನಾಡಿನ ಉದ್ದಕ್ಕೂ ಪ್ರಸಾರ ಮಾಡಿದಂಥ ಸ್ಪಂದನ ವಾಹಿನಿಯವರು ಪ್ರಾಯಶಃ ನಾವು ಅವರನ್ನು ಕೂಡ ತುಂಬ ನೆನಪಿಸಿಕೊಳ್ಳಬೇಕು. ಅವರು ಕೂಡ ಸ್ವಾಮೀಜಿಯವರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತೇಳಿ ಕೇಳಿಕೊಳ್ತಾನೆ. ಪ್ರಸಾದ್ ಮತ್ತು ಧನುಷ್ ಇಬ್ಬರು ಕೂಡ ಬಂದು ಆಶೀರ್ವಾದವನ್ನು ತಗೊಳ್ಬೇಕು ಅಂತ ಕೇಳಿಕೊಳ್ತೇನೆ. ಧನ್ಯವಾದಗಳು. ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಪಾದಾರವಿಂದಕ್ಕೆ ನಮಿಸುತ್ತಾ ಪೂಜ್ಯ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವ ಸರ್ವರಿಗೂ ವಂದಿಸುತ್ತಾ, ನಿಮಗೆಲ್ಲರಿಗೂ ತಿಳಿದಿರುವಂತೆ ಈಗಾಗಲೇ ಹೇಳಿರುವಂತೆ ಈ ಮಧುರ್ ಮಾಧುರ್ಯ ಅಭಿನಂದನಾ ಸಮಿತಿ ಇಲ್ಲಿ ಅನೇಕ ಪದಾಧಿಕಾರಿಗಳು ಹಿರಿಯರು ಎಲ್ಲ ಅವರ ಎಲ್ಲ ಪರಿಶ್ರಮ ಇಂದು ಸಾರ್ಥಕಗೊಂಡಿದೆ. ಅವರೆಲ್ಲರಿಗೂ ಮಧುರ್ ಸರ್ ಸ್ವಾಮೀಜಿಯವರ ಕೈಯಿಂದ ಶಾಲು ಹೊದಿಸಿ ಅವರಿಗೆ ಕೃತಜ್ಞತೆ ಅರ್ಪಿಸಬೇಕಂತ ಇದ್ದಾರೆ. ಸೊ ಎಲ್ಲರೂ ವೇದಿಕೆಗೆ ಬಂದು ಸ್ವಾಮಿಗಳಿಂದ ಮಂತ್ರಾಕ್ಷತೆಯನ್ನು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಸದಾಶಿವರಾವ್ ಸರ್, ಶ್ರೀಯುತ ರಾಘವೇಂದ್ರ ಆಚಾರ್, ವಿದುಷಿ ಶ್ರೀಮತಿ ಉಮಾಮಹೇಶ್ವರಿ ಮಾ, ಶ್ರೀಯುತ ವಿಷ್ಣು ಭಟ್, ಶ್ರೀಯುತ ನಟರಾಜ್, ಡಾಕ್ಟರ್ ವಿಜೇಂದ್ರ ಸರ್, ಶ್ರೀಯುತ ಗಣಪತಿ ಜೋಯಿಸ ಸರ್, ಹಾಗೂ ಶ್ರೀಮತಿ ಮಲ್ಲಿಕಾ. ನಾನು ಒಂದು ಮಧುರ್ ಸರ್ ಅವರ ಸ್ಟೂಡೆಂಟ್ ಆಗಿ ಈ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇನ್ವಾಲ್ವ್ ಆಗಿದೆ. ಸೊ ಇವರೆಲ್ಲರ ಜೊತೆಗೆ ನನ್ನ ಸ್ವಲ್ಪ ಅಳಿಲು ಸೇವೆಯನ್ನು ಮಾಡ್ಲಿಕ್ಕೆ ನನಗೂ ಅವಕಾಶ ಸಿಕ್ಕಿದೆ. ಸೊ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ರು ಅವರಿಗೆಲ್ಲ ಇದೊಂದು ಭಾಗ್ಯ ಅಂತ ಹೇಳಬಹುದು. ಮಧುರ್ ಸರ್ ಅವರ ಶಿಷ್ಯರಾಗಿ ಇಂಥ ಹಿರಿಯರ ಜೊತೆಗೆ ನಮ್ಮ ಒಂದು ಸಣ್ಣ ಮಟ್ಟದ ಸೇವೆಯನ್ನು ಅರ್ಪಿಸಲಿಕ್ಕೆ ಸೊ ನಾನು ಅಂಥ ಭಾಗ್ಯಶಾಲಿಗಳಲ್ಲಿ ಒಬ್ಬಳು. ಸೊ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಿಸುತ್ತಾ ವೇದಿಕೆಯನ್ನು ಅಲಂಕರಿಸಿರುವ ಗಣ್ಯರೇ, ಮಧುರ ಸಂಗೀತಾಭಿಮಾನಿಗಳೇ, ಕೃತಜ್ಞತಾ ಭಾವದಿಂದ
ನಿಮ್ಮ ಮುಂದೆ ನಿಂತಿದ್ದೇನೆ. ಮಧೂರು ಅಭಿನಂದನಾ ಸಮಿತಿಯ ಗೌರವಾಧ್ಯಕ್ಷರಾಗಿ ಇಂದಿನ ಈ ಸಮಾರಂಭವನ್ನು ತುಂಬು ಹೃದಯದಿಂದ ಆಶೀರ್ವಚನದೊಂದಿಗೆ ನೆರವೇರಿಸಿ ಸುನಾದ ಮಾಧುರ್ಯನ್ನು ಅನಾವರಣಗೊಳಿಸಿ ತಮ್ಮ ಮೃದು ವಚನಗಳಿಂದ ನಮ್ಮನ್ನು ಹರಿಸಿದ ಪರಮ ಪೂಜ್ಯ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರಿಗೆ ಅಭಿನಂದನಾ ಸಮಿತಿಯ ಪರವಾಗಿ ಸಾಷ್ಟಾಂಗ ನಮನಗಳೊಂದಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಆಶೀರ್ವಚನ ಮಾಡಿದ ಮಧೂರು ಮಾಧುರ್ಯ ಸಮಿತಿಯ ಮಹಾಪೋಷಕ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರಿಗೆ ನಿಮ್ಮೆಲ್ಲರ ಪರವಾಗಿ ನಮನಗಳು. ಇಂದಿನ ಸಮಾರಂಭದ ಉತ್ಸವ ಮೂರ್ತಿ ನಮ್ಮ ನೆಚ್ಚಿನ ಗುರುವರ್ಯ ವಿದ್ವಾನ್ ಮಧೂರು ಪಾಲ್ಯಂತಾಯ ಬಾಲಸುಬ್ರಹ್ಮಣ್ಯಂ ಹಾಗೂ ಶ್ರೀಮತಿ ಸುಮಾ ಬಾಲಸುಬ್ರಹ್ಮಣ್ಯಂ. ನಮ್ಮ ಗೌರವ ಅಭಿನಂದನೆಗಳನ್ನು ಸ್ವೀಕರಿಸಿ ನಮ್ಮೊಡನೆ ಅನಿಸಿಕೆಗಳನ್ನು ಹಂಚಿಕೊಂಡು ನಮ್ಮನ್ನು ಹರಿಸಿದ ಮಧೂರ್ ಸರ್, ಸುಮಕ್ಕ ಇವರಿಗೆ ಧನ್ಯವಾದಗಳು. ದೂರದ ಬೆಂಗಳೂರಿನಿಂದ ಬಂದು ಮಧೂರು ಸನ್ಮಾನ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತಸದಿಂದ ಪಾಲ್ಗೊಂಡು ಅಭಿನಂದನಾ ಭಾಷಣ ಮಾಡಿದ ವಿದ್ವಾನ್ ಆನೂರು ಅನಂತಕೃಷ್ಣ ಶರ್ಮಾ ಅವರಿಗೆ ಸಮಿತಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅನಂತಾನಂತ ಧನ್ಯವಾದಗಳು. ಶ್ರೀಯುತ ವೇಣುಗೋಪಾಲ್ ಶಾನ್ಭೋಗ್ ಅವರು ಮಧೂರ್ ಅವರ ಆತ್ಮೀಯ ಬಳಗದವರು. ಇಂದು ಮಧೂರ್ ಸರ್ ಅವರಿಗೆ ಶುಭಾಶಂಸನೆಗೈದಿದ್ದಾರೆ. ಆ ಪ್ರಯುಕ್ತ ವಯಲಿನ್ ವೇಣು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಕಾರ್ಯಕ್ರಮಗಳನ್ನು ಚೆನ್ನಾಗಿ ನಡೆಸುವಲ್ಲಿ ಮಾರ್ಗದರ್ಶನ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿದ ಅಂಬಲ್ಪಾಡಿ ದೇವಳದ ಧರ್ಮದರ್ಶಿಗಳು ಶ್ರೀ ಡಾಕ್ಟರ್ ವಿಜಯ ಬಲ್ಲಾಳ್ ಅವರಿಗೆ ನಿಮ್ಮೆಲ್ಲರ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಸಮಿತಿಯ ಮಹಾಪೋಷಕರಾಗಿದ್ದು ನಮ್ಮನ್ನು ಹರಸಿ ಪ್ರೋತ್ಸಾಹಿಸಿದ ಪರಮ ಪೂಜ್ಯ ಶ್ರೀಮಠ ಹರಿಹರಪುರ ಮಠಾಧೀಶರಿಗೂ ಶ್ರೀ ಪೇಜಾವರ ಮಠಾಧೀಶರಿಗೂ ಮಧೂರು ಮಾಧುರ್ಯ ಸಮಿತಿಯ ಪರವಾಗಿ ಸಾಷ್ಟಾಂಗ ನಮನಗಳೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಮಾರ್ಗದರ್ಶನ ನೀಡಿದ ಶ್ರೀ KR ರಾಘವೇಂದ್ರ ಆಚಾರ್ಯ, ಕಾರ್ಯದರ್ಶಿತ್ವವನ್ನು ಸಮರ್ಥವಾಗಿ ಕೈಗೊಂಡ ಶ್ರೀಮತಿ ಉಮಾಮಹೇಶ್ವರಿ, ಉಪಾಧ್ಯಕ್ಷರಾಗಿ ನಮ್ಮನ್ನು ಪ್ರೋತ್ಸಾಹಿಸಿದ ಹೇರಂಜೆ ಕೃಷ್ಣ ಭಟ್, ಶ್ರೀ ML ಸಾಮಗ, ಶ್ರೀ ಗಣಪತಿ ಜೋಯ್ಸ್ ಹಾಗೂ ಎಲ್ಲ ಸದಸ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದ ಯಶಸ್ವಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಭಾಗವಹಿಸಿ ಕಲಾವಿದರನ್ನು ಕಾರ್ಯಕ್ರಮಗಳನ್ನು ನೀಡಿದ ಮಧೂರು ಶಿಷ್ಯ ಬಳಗಕ್ಕೆ ಅನಂತಾನಂತ ಧನ್ಯವಾದಗಳು. ಸಹಾಯಧನವನ್ನು ನೀಡಿ ನಮ್ಮ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಿದ ಎಲ್ಲ ಹೃದಯವಂತ ದಾನಿಗಳಿಗೂ ಕೂಡ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸನ್ಮಾನ ಗ್ರಂಥವನ್ನು ಉತ್ತಮವಾಗಿ ಮೂಡಿಬರುವಲ್ಲಿ ತಮ್ಮ ಶ್ರಮ ಹಾಗೂ ಸಮಯವನ್ನು ಸಂತೋಷದಿಂದ ನೀಡಿ ಸಹಕರಿಸಿದ ಸನ್ಮಾನ್ಯ ವಿಷ್ಣು ಭಟ್, ಡಾಕ್ಟರ್ ಮಹೇಶ್ ಭಟ್ ಹಾಗೂ ಡಾಕ್ಟರ್ ಅರುಣ್ ಕುಮಾರ್ ಮತ್ತು DTP ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿದ ಶ್ರೀಮತಿ ಸವಿತಾ ಶಾಂತಪ್ರಿಯ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಡಾಕ್ಟರ್ ವಿಷ್ಣು ಭಟ್, ಡಾಕ್ಟರ್ ಮಹೇಶ್ ಭಟ್ ಹಾಗೂ ಶ್ರೀ ಅರುಣ್ ಕುಮಾರ್ ಅವರು ಆನೂರು ಅನಂತಕೃಷ್ಣ ಶರ್ಮಾ ಅವರಿಂದ ಸುನಾದ ಮಾಧುರ್ಯ ಪ್ರತಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಈ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲು ಸಭಾಂಗಣವನ್ನು ನೀಡಿ ಸಹಕರಿಸಿದ ಶ್ರೀ ಮಠದ ಆಡಳಿತಾಧಿಕಾರಿ ಶ್ರೀ ಗೋವಿಂದರಾಜ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸಮಾರಂಭವನ್ನು ಕಣ್ತುಂಬಿಕೊಂಡ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ, ಅಂತೆಯೇ ಫೇಸ್ಬುಕ್ ಮೂಲಕ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಮಧೂರು ಸಂಗೀತ ಅಭಿಮಾನಿಗಳಿಗೂ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸಂಗೀತ ಪರಿಷತ್ ಅವರು ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ನೇರವಾಗಿ ನಿಮಗೆಲ್ಲ ನೀಡುವಲ್ಲಿ ಸ್ಪಂದನ ವಾಹಿನಿಯ ಶ್ರೀ ಪ್ರಸಾದ್ ಹಾಗೂ ಶ್ರೀ ಧನುಷ್ ಅವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಅವರ ನೆರವಿಗಾಗಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಸಭಾ ಕಾರ್ಯಕ್ರಮ ಈಗ ಸಂಪನ್ನಗೊಳ್ತಾ ಇದೆ. ಈ ನಂತರ ಸಂಗೀತ ಕಾರ್ಯಕ್ರಮವನ್ನು ನೀಡಲು ದೂರದ ಊರಿನಿಂದ ಆಗಮಿಸಿದ್ದಾರೆ ಶ್ರೀ ವಿದ್ವಾನ್ ಹೊಸಳ್ಳಿ ವೆಂಕಟರಾಮ್ ಮತ್ತು ಅವರ ಬಳಗ ಹಾಗೂ ಶ್ರೀ ವಿದ್ವಾನ್ ಸುರಳಿ ಗಣೇಶ್ ಮೂರ್ತಿ. ಇವರುಗಳಿಗೆ ಸಮಿತಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಮುಂದಾಗಿಯೇ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಎಲ್ರಿಗೂ ಕೂಡ ಇನ್ನೊಮ್ಮೆ ಧನ್ಯವಾದಗಳು.
ಸಂಗೀತ ಪರಿಷತ್ ಮಂಗಳೂರು ಇವರು ಮಧುರ್ ಸರ್ ಅವರ ಕಚೇರಿಗಳನ್ನು ಹಲವಾರು ಬಾರಿ ಮಂಗಳೂರಿನಲ್ಲಿ ಏರ್ಪಡಿಸಿದ್ದಾರೆ, ಸಂತಸಪಟ್ಟಿದ್ದಾರೆ. ದೂರದ ಮಂಗಳೂರಿನಿಂದಲೂ ಕೂಡ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ಮಗರಿ ನಿದ ಮಗರಿ ನಿಸರಿ ಮಗರಿ ಸರಿ ಸರಿ ಪರಿ ಸರಿ ದ ಪದ ಮಾ ಪದ ನಿಸರಿ ಮಗರಿ ಸರಿ ಸರಿ ಮಧುರ ಮಾದ